ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಆರಂಭವಾಗುವ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ನಾವು ಕಳೆದ 6 ವಿಶೇಷ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಮರಳುಗಾರಿಕೆಯ ಸಾಧಕ ಬಾಧಕಗಳು ಎನ್ನುವಂಥ ವಿಚಾರ. ಇದರಲ್ಲಿ ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಇದೇ ಪಬ್ಲಿಕ್ ಮೇಲ್ ವೇದಿಕೆಯಲ್ಲಿ ಸಾಕಷ್ಟು ಅತಿಥಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗೆ ಮರಳುಗಾರಿಕೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರ ಇಂಪ್ಯಾಕ್ಟ್ ಆಗಿ ಈಗಾಗಲೇ ಚೆನ್ನೈನ ಗ್ರೀನ್ ಟ್ರಿಬ್ಯುನಲ್ನಲ್ಲಿ ನಮಗೆ ಈ ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ, ದಂಧೆಯ ಬಗ್ಗೆ ಒಂದು ತಡೆಯಾಜ್ಞೆಯನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕಾಗಿ ಸಾಕಷ್ಟು ಅಕ್ರಮ ಮರಳು ನೀತಿಯಿಂದ, ಅಕ್ರಮ ಮರಳು ದಂಧೆಯಿಂದ ಸಫರ್ ಆಗಿರತಕ್ಕಂತಹ ಮೀನುಗಾರರು ಹೋರಾಟ ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಹೋರಾಟದಲ್ಲಿ ರಂಜನ್ ಶೆಟ್ಟಿ ಅನ್ನುವರು ವಕೀಲರಾಗಿ ಮೀನುಗಾರರ ಪರವಾಗಿ ನಿಂತು ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಪಂದನ ವಾಹಿನಿ ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿ ಮತ್ತು ಅಭಿವೃದ್ಧಿಯ ಕಡೆಗೆ ತನ್ನ ನೇರ ದೃಷ್ಟಿಯನ್ನು ಹೊಂದಿದೆ ಎನ್ನುವುದಕ್ಕೆ ಮರಳುಗಾರಿಕೆಯ ಇಂಪ್ಯಾಕ್ಟ್ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ತದೆ. ಈ ವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಮೇಲ್ನಲ್ಲಿ ನಾವು ಬೀಡಿ ಕಾರ್ಮಿಕರ ಸಮಸ್ಯೆಗಳು, ಹಲವು ದಶಕಗಳಿಂದ ಅವರು ಹೋರಾಟ ಮಾಡಿಕೊಂಡು ಬಂದ ದಾರಿಗಳು, ಅವರ ಏನು ಹಕ್ಕುಗಳಿಗಾಗಿ ಅವರು ಮಾಡಿದಂತಹ ಚಳುವಳಿಗಳು, ಅದರ ಮುಂದಿರುವ ನಾಯಕರು, ಅದಕ್ಕೆ ಮಾರ್ಗದರ್ಶಕರಾಗಿ ನಿಂತಹ ಬೆನ್ನೆಲುಬಾಗಿ ನಿಂತಹ ಸಂಘಟನೆಗಳು, ಇದ್ರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡೋಣ. ಈಗಾಗಲೇ ಕೋಪ್ಟಾ ಕಾಯ್ದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನೇರವಾಗಿ ಕಾರ್ಮಿಕರ ಮೇಲೆ ಹೊರಿಸುವಂತಹ ಒಂದು ಯೋಜನೆ ಅನುಷ್ಠಾನಕ್ಕೆ ಸಿದ್ಧಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಈ ಚರ್ಚೆಯನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಮೊದಲ 8 ಗಂಟೆಯಿಂದ 9 ಗಂಟೆ ತನಕ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಅದಾದ ನಂತರ ಅದರಲ್ಲಿ ಒಬ್ಬರು ಅತಿಥಿಗಳ ಬದಲಿಗೆ ಇನ್ನೊಬ್ಬರು ಅತಿಥಿಗಳು 9ರಿಂದ 10 ನಮ್ಮ ಜೊತೆಗಿರ್ತಾರೆ. ಮೊದಲಿಗೆ ಬನ್ನಿ ಮಾತಾಡ್ಸೋಣ. ನಮ್ಮ ಜೊತೆಗೆ ಸುಮಾರು 1970ರಿಂದ CITU ಸಂಘಟನೆಯಲ್ಲಿ ತೊಡಗಿಸಿಕೊಂಡು ವಿವಿಧ ಹಂತದಲ್ಲಿ ಅವರು ತಮ್ಮ ಕಾರ್ಮಿಕರ ಏಳಿಗೆಗಾಗಿ, ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಾ ಕಾರ್ಮಿಕರಿಗಾಗಿ ಒಂದು ನೆಲೆ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಕುಂದಾಪುರದ ಕಾರ್ಮಿಕ ಮುಖಂಡ ಮಹಾಬಲ ಒಡೆಯರ್ ಒಬ್ಬರಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ. ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಈ ಕಾರ್ಮಿಕ ಮುಖಂಡರ ಜೊತೆಗೆ, ಕಾರ್ಮಿಕರ ಜೊತೆಗೆ ಹೋರಾಟ ಮಾಡಿದ ಅವರು ಕೂಡ 1970ರಿಂದ ಏನು CITU ಆರಂಭ ಆಗಿದೆ ಅಲ್ಲಿಂದ ತಮ್ಮ ಸಂಘಟನೆಯ ಮೂಲಕ ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ಸ್ತರದಲ್ಲಿ ಕಾರ್ಮಿಕರ ಜೊತೆ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರುವಂತಹ ವಿಶ್ವನಾಥ ರೈಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಮಸ್ಕಾರ. ರೈಗಳೇ, ಈಗ ನೀವು ಬಹುಶಃ ನಿವೃತ್ತಿಯ ಹಂತ ದಾಟಿ ಬಂದಿದ್ದೀರಿ ಈ ಸಂಘಟನೆಯ ಹೋರಾಟದಲ್ಲಿ, ಆದರೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ದಶಕಗಳಿಂದ 1970 ಆರಂಭ ಆಗಿದೆ, ನಿಮ್ಮ ಯೂನಿಯನ್ ಆರಂಭ ಆಗಿದೆ ಅಂತ ಹೇಳಿದರೆ ಅದರ ಹಿಂದೆ ಸಾಕಷ್ಟು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅದು ಆರಂಭ ಆಗಿದೆ. ಅಂದರೆ ಅದಕ್ಕಿಂತಲೂ ಒಂದು 20 ವರ್ಷದ ಹಿಂದಿನ ಇತಿಹಾಸ ಕಾರ್ಮಿಕರಿಗೆ ಸಮಸ್ಯೆಗಳ ಹೋರಾಟದ ಜೊತೆಗೆ ಬಂದಿದೆ. ನಿಮಗೆ ಆ ಹೋರಾಟದಿಂದ ನಿಮ್ಮ ಕಾರ್ಮಿಕರಿಗೆ ಏನು ಕೊಡಲಿಕ್ಕಾಗಿದೆ ಮತ್ತು ಏನು ಸಮಸ್ಯೆ ಇದೆ? ಅದರಲ್ಲಿ ಮುಖ್ಯವಾಗಿ ಬೀಡಿ ಕಾರ್ಮಿಕರಿಗೆ ಇವತ್ತೇನು ಮೊನ್ನೆ ಹೋರಾಟ ಮಾಡಿದ್ದೀರಿ, ನೀವು ಸಂಘಟನೆ ಮೂಲಕ ಪ್ರತಿಭಟನೆ ಮಾಡಿದಿರಿ, ಅದರ ಒಂದು ವಾರಕ್ಕೆ ಹಿಂದೆ ಮತ್ತೆ ಪುನಃ ಪ್ರತಿಭಟನೆ ಮಾಡಿದಿರಿ. ಕನಿಷ್ಠ ವರ್ಷಕ್ಕೆ ನೀವು ಒಂದು 5ರಿಂದ 6 ಬಾರಿ ನೀವು ಕಾರ್ಮಿಕರ ಪರವಾಗಿ ನಿಂತು ಪ್ರತಿಭಟನೆಯಲ್ಲಿ ಮುಖ್ಯ ರೂವಾರಿಗಳಾಗಿ ಗುರುತಿಸ್ಕೊಂಡಿದ್ದೀರಿ. ಸೊ ಏನು ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಇನ್ನು ಏನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಬೀಡಿ ಕೈಗಾರಿಕೆ ಉತ್ತರ ಕೇರಳದಲ್ಲಿ ಆರಂಭವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅಂದರೆ ಉಡುಪಿ ದಕ್ಷಿಣ ಕನ್ನಡ ಸೇರಿ ಹರಡಿಕೊಂಡಿತು. ಇದು 60-70ರ ದಶಕದಲ್ಲಿ ಜಿಲ್ಲೆಯಲ್ಲಿ ನಿರುದ್ಯೋಗದ ಪ್ರಶ್ನೆ, ಉದ್ಯೋಗ ಇಲ್ಲದಂಥ ಒಂದು ಪರಿಸ್ಥಿತಿ, ಅತ್ಯಂತ ಬಡತನ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಬಡ ಜನರು ಈ ಬೀಡಿ ಉದ್ಯಮದಲ್ಲಿ ಕಾರ್ಮಿಕರಾಗಿ ದುಡಿಯುವುದಕ್ಕೆ ಆರಂಭ ಮಾಡಿದರು. ಮೊದಲ ಹಂತದಲ್ಲಿ ಪುರುಷರೇ ಬೀಡಿ ಕಾರ್ಮಿಕರಾಗಿದ್ದರು. ಅಲ್ಲಲ್ಲಿ ಬೀಡಿ ಬ್ರಾಂಚ್ಗಳು, ಪೇಟೆಗಳಲ್ಲಿ, ಹಾಲ್ಗಳಲ್ಲಿ 20, 30, 50 ಜನ ಸೇರಿಕೊಂಡು ಬೀಡಿ ಕಟ್ತಿದ್ರು. 2ನೇ ಹಂತಕ್ಕೆ ಬರುವಾಗ ಈ ಪುರುಷ ಕಾರ್ಮಿಕರು ಸಂಘಟನೆ ಕಟ್ಟಿ ಬೇಡಿಕೆಗಳನ್ನಿಟ್ಟು ಸವಲತ್ತುಗಳಿಗಾಗಿ ಹೋರಾಟ, ಜಗಳ ಮಾಡುವ ಹಿನ್ನೆಲೆಯಲ್ಲಿ ಬೀಡಿ ಕೈಗಾರಿಕೆ ಮಾಲೀಕರು ಇದನ್ನು
ಗೃಹ ಕೈಗಾರಿಕೆಯಾಗಿ ಮನೆ ಮನೆಗೆ ಕೊಟ್ಟು ಮಹಿಳೆಯರನ್ನು ನೇಮಕ ಮಾಡಿ ಆರಂಭ ಮಾಡಿದ್ವಿ. ಇವತ್ತು ಯಾವತ್ತೂ ಪುರುಷರು ಬೀಡಿ ಕೈಗಾರಿಕೆಯಲ್ಲಿ ಬಹುಶಃ ಇಲ್ಲ ಮನೆಯಲ್ಲೇ ಬೀಡಿ ಕಟ್ಟುವ ಮಹಿಳೆಯರು ಇರುವಂಥದ್ದು. ಯಾಕೆಂದರೆ ಅದರಿಂದ ಮಾಲೀಕರಿಗೆ ತುಂಬ ಅನುಕೂಲ ಆಯಿತು. ಈ ಮನೆಯಲ್ಲಿ ಬೀಡಿ ಕಟ್ಟುವ ಮಾಲೀಕರನ್ನು ಸಂಘಟಿಸೋದು ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಹಳ್ಳಿ ಪ್ರದೇಶ, ಮನೆ ಮನೆಗೆ ಹೋಗಬೇಕು, ಅವ್ರನ್ನ ಸಂಪರ್ಕ ಮಾಡಬೇಕು. ಇದನ್ನೆಲ್ಲ ನಮ್ಮ ಕಾರ್ಯಕರ್ತರನ್ನು ಒಟ್ಟು ಸೇರಿಸಿ ಚಳವಳಿಸಿ ಉಡುಪಿ ಜಿಲ್ಲೆಯಲ್ಲಿ ಮಂಗಳೂರು ಅಂದರೆ ಆಗ ಮಂಗಳೂರೇ, ಉಡುಪಿ ಇದ್ದರೂ ಕೂಡ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳದ ಮುಖಂಡರು, ಮುಖ್ಯವಾಗಿ ಎ.ಕೆ. ಗೋಪಾಲ್ ಅಂತ ಒಬ್ಬರು ಕಾರ್ಮಿಕ ಮುಂದಾಳು, ರೈತ ಮುಂದಾಳಿದರು. ಅವರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಮುಂದಿನ ಹಂತದಲ್ಲಿ ದೊಡ್ಡ ರಾಷ್ಟ್ರಮಟ್ಟದ ನಾಯಕರು ಕೂಡ ಆಗಿದ್ದರು. ಅವರ ಮಾರ್ಗದರ್ಶನ, ಅವರ ಗೈಡೆನ್ಸ್ ಇಟ್ಕೊಂಡು ಇಲ್ಲೆಲ್ಲ ಚಳವಳಿ ಬೆಳೆದು ಬಂತು. ಓಕೆ, ಇವು ಮಹಾಬಲ ಒಡೆಯರ್ ಹೋಬಳಿ ಅವರೇ, ಕುಂದಾಪುರದಲ್ಲಿ ಸಾಕಷ್ಟು ಕಾರ್ಮಿಕ ಸಂಘಟನೆಗಳಿದೆ. ನಿಮ್ಮ ನೇತೃತ್ವದಲ್ಲಿ, CITU ನೇತೃತ್ವದಲ್ಲಿ ಸಾಕಷ್ಟು ಕಾರ್ಮಿಕ ಸಂಘಟನೆಗಳಿದೆ. ನಿಮ್ಮ ಒಂದು ಹೋರಾಟದ ಹಿನ್ನೆಲೆಯೇ ಬೇರೆ. ಅದರ ಬಗ್ಗೆ ಸ್ವಲ್ಪ ನಮ್ಮ ಉಡುಪಿ ಜಿಲ್ಲೆಯನ್ನು ತಗೊಂಡಾಗ ಕುಂದಾಪುರಕ್ಕೆ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಇತಿಹಾಸ ಬೇರೆ ಇದೆ. ಅದರ ಬಗ್ಗೆ ಒಂದು ಸ್ವಲ್ಪ ಚುಟುಕಾಗಿ ಹೇಳಿ. ಕುಂದಾಪುರದಲ್ಲಿ ನಾವು ಇಡೀ ಕಾರ್ಮಿಕರ ಸಂಘಟನೆಯನ್ನು ಸಾಧಾರಣ 76ನೇ ಇಸ್ವಿ ಹಾಗೆ ಹುಟ್ಟುಹಾಕ್ತು. ಆವಾಗ ಇಡೀ ಜಿಲ್ಲೆಯಲ್ಲಿ ಭಾರತ್ ಬೀಡಿ, ಕುಂದಾಪುರದಲ್ಲಿ ಭಾರತ್ ಬೀಡಿ ಬಿಟ್ಟರೆ ಬೇರೆ ಯಾವ ಬೀಡಿಯೂ ಕೂಡ ಬರಲಿಲ್ಲ ಆ ಸಂದರ್ಭದಲ್ಲಿ. ಆವಾಗ ನಮಗೆ ಭಾರತ್ ಬೀಡಿಯಲ್ಲಿ ಜನರ ಮಧ್ಯದಲ್ಲಿ ಹೋಗಿ ಅವರನ್ನು ಸಂಘಟನೆ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅವರು ಸಂಘಟನೆ ಆಯ್ತು ಅಂತ ಹೇಳಿದರೆ ಅವರಿಗೆ ಕೆಲಸ ಕೊಡಲಿಕ್ಕೆ ನಿರಾಕರಿಸ್ತಾ ಇದ್ದರು. ಅದ ನಂತರ ಗಣೇಶ್ ಬೀಡಿ ಅನ್ನುವಂಥದ್ದು ಬಂತು. ಈ ಸೌತ್ ಕೆನರಾ ಹೋಮ್ ಇಂಡಸ್ಟ್ರೀಸ್ ಅನ್ನುವಂಥ ಒಂದು ಸಂಸ್ಥೆ ಬಂತು. ಅದರ ನಂತರ ಎಲ್ಲ ಬೀಡಿಯ ಮಾಲೀಕರು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಬಂದುಬಿಟ್ರು ಅಲ್ಲಿ. ಆವಾಗ ಏನಾಯ್ತು ಅಂದರೆ ಕುಂದಾಪುರದಲ್ಲಿ ಬೀಡಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಯಿತು. ಎಲ್ಲ ಹಳ್ಳಿಗಳೆಲ್ಲ ಎಲ್ಲ ಬಡವರಲ್ಲ, ಅವರಿಗೆಲ್ಲ ದಿವಸ ದುಡುವುದೇ ಒಂದು ಕಷ್ಟದ ದಿನಗಳಲ್ಲಿ ಅವರು ಬೀಡಿ ಕಟ್ಟಿ ಜೀವನ ಮಾಡಬೇಕು, ಒಂದು ಒಳ್ಳೆಯ ಅವಕಾಶ ಅಲ್ಲಿ ರೂಪುಗೊಂಡಿತು. ಅದರಿಂದ ನಮಗೆ ಏನಾಯ್ತು ಅಂದರೆ ನಮಗೆ ಸಂಘಟನೆ ಮಾಡುವಂಥ ಒಂದು ಅವಕಾಶಗಳು ಸಿಕ್ತು. ನಾವು 100ಕ್ಕೆ 90% ಮಹಿಳೆಯರೇ ಇದ್ದರು. ಆವಾಗ ನಾವು ಸಂಘಟನೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ₹2.75 ಕೂಲಿ ಇತ್ತು. ಒಂದು 1000 ಬಿಡಿ ಕಟ್ಟಿದ್ರೆ 1000 ಬಿಡಿ ಕಟ್ಟರೆ ₹2.75 ಇತ್ತು. ಆವಾಗ ಆ ಒಂದು ಸಂದರ್ಭದಲ್ಲಿ ಬೀಡಿ ಕಾರ್ಮಿಕರಿಗೆ ಇನ್ನಿತರ ಯಾವುದೇ ಸವಲತ್ತುಗಳಿಲ್ಲ. ಹೌದು, ಅವರಿಗೆ ಸರ್ಕಾರದ ಒಂದು ಸಾಮಾಜಿಕ ಭದ್ರತೆ ಕೂಡ, ಯಾವುದು ಸಾಮಾಜಿಕ ನ್ಯಾಯ ಕೂಡ ಇರಲಿಲ್ಲ ಅವರಿಗೆ. ಆದರೆ ನಾವು ಕ್ರಮೇಣ ಒಂದು ಹಂತವಾಗಿ ಕಾರ್ಮಿಕರ ಹೋರಾಟಗಳನ್ನು ಮುಂದುವರಿಸಿದ ಪ್ರಕಾರ ನಮಗೆ ಹಲವಾರು ಸವಲತ್ತುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅದರಲ್ಲಿ ಮುಖ್ಯವಾಗಿ ನಮಗೆ ಆವತ್ತು ಹೆರಿಗೆ ಭತ್ಯೆ ಅನ್ನುವಂಥದ್ದು ಫಸ್ಟ್ ಒಂದು ಕಾನೂನುಬದ್ಧವಾದಂಥ ಸವಲತ್ತು ಪಡೆದು ಹೆರಿಗೆ ಭತ್ಯೆ ಹೆಣ್ಣುಮಕ್ಕಳಾದ್ರಿಂದ ಬಹುತೇಕ ಹೆಣ್ಣುಮಕ್ಕಳಿಗೆ ಮದುವೆ ಆಗಿರುವುದರಿಂದ ಅದು ಹೆರಿಗೆ ಭತ್ಯೆ ಅನ್ನೋದು ಪ್ರಥಮವಾದಂಥ ಒಂದು ಕಾನೂನು ಜಾರಿಯಾದದ್ದು. ಅದರಿಂದ ಬೋನಸ್ ಬರಲಿಕ್ಕೆ ಸಾಧ್ಯ ಆಯಿತು. ನಮ್ಮ ನಿರಂತರವಾದಂಥ ಹೋರಾಟ, ಈ ಸರ್ಕಾರಗಳು ನಮಗೆ ತಂದು ಕೊಟ್ಟದ್ದಲ್ಲ, ಅದನ್ನು ಕಾರ್ಮಿಕರು ತಂದು ಕೊಟ್ಟದಲ್ಲ. ಕಾನೂನು ಇದ್ರೂ ಕೂಡ ಕಾನೂನನ್ನು ಜನರಿಗೆ ಮುಡಿಸ್ಬೇಕಾದ್ರೆ ಚಳವಳಿ ಮಾಡಬೇಕಾದ್ರೆ ನಮಗೆ ಆ ಒಂದು ಕಷ್ಟದ ಪರಿಸ್ಥಿತಿ, ಆ ಹಿನ್ನೆಲೆಯಲ್ಲಿ ಚಳವಳಿ ರೂಪುಗೊಂಡು ಕುಂದಾಪುರದಲ್ಲಿ. ವೀಕ್ಷಕರೇ, ಈಗ ನಾವು ಏನು ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನಾವು ಏನು ಚರ್ಚೆ ಮಾಡ್ತಾ ಇದ್ದೇವೆ, ಇದ್ರ ಬಗ್ಗೆ ನಾವು ಒಂದು ಸ್ಪೆಷಲ್ ಸ್ಟೋರಿ ಮಾಡಿದ್ವಿ. ಈಗಾಗಲೇ 7 ಗಂಟೆಯ ಸುದ್ದಿಯಲ್ಲೂ ಕೂಡ ಅದು ಪ್ರಸಾರ ಆಗಿತ್ತು. ಅದನ್ನು ಇನ್ನೊಂದು ಸಲ ನೋಡ್ಕೊಂಬರೋಣ ಬನ್ನಿ. ಇವರು ಶತಮಾನದಿಂದ ಬೀಡಿ ಕಟ್ಟುವುದನ್ನೇ ಬದುಕಾಗಿಸಿಕೊಂಡು ಬಂದ ಬೀಡಿ ಕಾರ್ಮಿಕರು. ಲಕ್ಷಾಂತರ ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಬೀಡಿ ಕಟ್ಟುವ ಕಾಯಕವನ್ನು ನೆಚ್ಚಿಕೊಂಡವರು. ಇದೀಗ ಬೀಡಿ ಕಾರ್ಮಿಕರ ಬದುಕಿನಲ್ಲಿ ಅತಂತ್ರ ಪರಿಸ್ಥಿತಿ ಬಂದೊದಗಿದೆ. ಕೇಂದ್ರ ಸರ್ಕಾರದ ಕೋಟ್ಪಾ ಕಾಯ್ದೆ ಇವರ ತಟ್ಟೆಯಿಂದ ಅನ್ನ ಕಸಿದುಕೊಳ್ಳಲು ಮುಂದಾಗಿದೆ. ಹೌದು, ಬೀಡಿ ಹಾಗೂ ಸಿಗರೆಟ್ನಲ್ಲಿ 70% ನಿಕೋಟಿನ್ ಅಂಶ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ವರದಿಯಲ್ಲಿ ಹೇಳಿದ್ದೇ ಕೇಂದ್ರ ಸರ್ಕಾರ ಬೀಡಿ ಉದ್ಯಮದ ಮೇಲೆ ಕೋಟ್ಪಾ ಕಾಯ್ದೆ ಹೇರಲು ಮುಂದಾಗಿರೋದು. ಆದರೆ ಕಾರ್ಮಿಕರಾರು ಇದನ್ನ ಅಲ್ಲಗಳೆಯುತ್ತಿಲ್ಲವಾದರೂ ತಲೆಮಾರುಗಳಿಂದ ಬೀಡಿ ಕಟ್ಟುವುದನ್ನೇ ಕಾಯಕ ಮಾಡಿಕೊಂಡಿರುವ ಕೋಟ್ಯಾಂತರ ಬೀಡಿ ಕಾರ್ಮಿಕರಿಗೆ ಪರ್ಯಾಯ ಕೆಲಸ ಕೊಡಿ ಎನ್ನುವ ಕೂಗಿಗೆ ಮಾತ್ರ ಸರ್ಕಾರಗಳು ಇದುವರೆಗೂ ಸ್ಪಂದಿಸಿಲ್ಲ.
ಬೀಡಿ ಕಾರ್ಮಿಕರಾಗಿ ನಾನು 35 ವರ್ಷದಿಂದ ಬೀಡಿಯಲ್ಲೇ ನಾವು ಇದಾಗ್ತಾ ಬಂದಿತ್ತು. ನಮಗೆ ಬೀಡಿಯಿಂದ ಫಸ್ಟೇ 4 ರೂಪಾಯಿ ಇರುವಾಗ ನಾವು ಬೀಡಿ ಕಟ್ತಾ ಇತ್ತು. ಈಗ ನಮ್ಮ ಹೋರಾಟದ ಪರವಾಗಿ ನಮಗೆ ಗೌರ್ಮೆಂಟ್ ಕೊಟ್ಟದ್ದಲ್ಲ ಏನೂ ಅಲ್ಲ, ನಮ್ಮ ಹೋರಾಟದ ಪರವಾಗಿ ನಾವು ಇಷ್ಟು ದಿನದವರೆಗೂ ಸವಲತ್ತು ಪಡ್ಕೊಂಡು 1,000 ಬೀಡಿಗೆ 150 ರೂಪಾಯಿ ಸಿಗ್ತಾ ಇತ್ತು. ಈಗ ಅದನ್ನೀಗ ಗೌರ್ಮೆಂಟ್ ಈಗ ಅದನ್ನು ತೆಗಿಯೋಕ್ಕೆ ಬಡವರ ಹೊಟ್ಟೆ ಮೇಲೆ ನೋಡಿಲಿಕ್ಕೆ ಈಗ ಬಡವರಿಗೆ ಎಲ್ಲರಿಗೆ ಕಾಯಿಲೆ ಬರುತ್ತೆ, ಏನೇನೋ ಒಂದು ಈಗ ಕೋಟ ಕಾಯ್ದೆ ತಂದು ಅದನ್ನೆಲ್ಲ ನಿಷೇಧಿಸ ಮಾಡಿದ್ರೆ ಲಕ್ಷಗಟ್ಟಲೆ ಬೀಡಿ ಕಟ್ಟೋರು ಇದ್ರೆ ಅವ್ರಿಗೆಲ್ಲ ಇದು ಮಾಡಿ ಅವ್ರನ್ನೆಲ್ಲ ಮೂಲೆ ಕೂಡಿಸ್ಬೇಕಂತೇಳಿ ಇತ್ತು. ಅದ್ರ ಬದಲಿಗೆ ನಮಗೆ ಬೇರೆ ಉದ್ಯೋಗ ಒಂದು ಕೊಟ್ಟರಡ್ಡಿಲ್ಲ. ನಾವು 11 ವರ್ಷಕ್ಕೆ ಬೀಡಿ ಕಟ್ಟಲಿ ಶುರು ಮಾಡಿದೆ. 11 ವರ್ಷಕ್ಕೆ. ಇತ್ತ ದಶಕಗಳಿಂದ ಬೀಡಿ ಕಾರ್ಮಿಕರ ತುಟ್ಟಿ ಭತ್ಯೆಯಲ್ಲಿ ಹಾಗೂ ಬೋನಸ್ ವಿತರಣೆಯಲ್ಲಿ ವಂಚಿಸುತ್ತಲೇ ಬಂದಿರುವ ಬೀಡಿ ಉದ್ದಿಮೆಯ ಮಾಲಕರಿಗೆ ಕೋಟ್ಪಾ ಕಾಯ್ದೆ ಜಾರಿಯಾಗುವ ಮೂಲಕ ಉದ್ದಿಮೆಯನ್ನೇ ಸ್ಥಗಿತಗೊಳಿಸುವ ಭೀತಿ ಇದೆಯಾದರೂ ಬಂಡವಾಳಶಾಹಿ ಮಾಲಕರಿಗೆ ಪರ್ಯಾಯ ಕಂಪನಿ ಸಿದ್ಧಗೊಳಿಸುವಲ್ಲಿ ಶಕ್ತರಾಗಿದ್ದಾರೆ. ಆದರೆ ಕಾರ್ಮಿಕರ ಸ್ಥಿತಿ ಮಾತ್ರ ಅತಂತ್ರವಾಗಲಿದೆ ಅನ್ನೋದು ಬೀಡಿ ಕಾರ್ಮಿಕರ ಹಾಗೂ ಕಾರ್ಮಿಕ ಸಂಘಟನೆಗಳ ಗೋಳು. ಇಷ್ಟು ಸಮಸ್ಯೆಗಳು ನಮಗಿದೆ, ಇದನ್ನ ಯಾರು ಕೇಳ್ತಾ ಇಲ್ಲ. ಮುಂಚಿತವಾಗಿ ಕೇಂದ್ರ ಸರ್ಕಾರನೇ ಇದು ನಮ್ಮನ್ನು ಕೊಲ್ತಾ ಇದೆ. ಅದ್ರ ಜೊತೆಯಲ್ಲಿ ಮಾಲೀಕರು ಸೇರ್ಕೊಂಡಿದ್ದಾರೆ, ರಾಜ್ಯ ಸರ್ಕಾರ ಸೇರ್ಕೊಂಡಿದೆ, ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮನ್ನು ಕೊಲ್ತಾ ಇದ್ದಾರೆ ಸರ್. ನಾವು ಇಷ್ಟೇ ಹೇಳೋದು, ನಮಗೆ ಇಲ್ಲಿವರೆಗೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಬೇಡಿಕೆಗಳು ನಾವು ಇಟ್ಟಿದ್ದೇವೆ, ಪಿಂಚಣಿಗೆ ಇಟ್ಟಿದ್ದೇವೆ, ಬದಲು ಕೆಲಸಕ್ಕೋಸ್ಕರ ಇಟ್ಟಿದ್ದೇವೆ. ಅವ್ರು ಏನೇನು ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಎಲ್ಲದಕ್ಕೂ ಕೂಡ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇಲ್ಲಿವರೆಗೂ ಹೋರಾಟಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ನಾವು ಗಟ್ಟಿಯಾಗಿ ನಾವು ಮುಂದೆ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿಯಾಗಿ ನಿಂತಿದ್ದೇವೆ ಸರ್. ನಮಗೆ ಅವ್ರ ಬದಲು ಕೆಲಸವನ್ನು ಕೊಡಲೇಬೇಕಂತ ನಾನು ಕೇಳ್ಕೊಳ್ತೀನಿ. ಬೀಡಿ ಕಾರ್ಮಿಕರಿಗೆ ಪರ್ಯಾಯ ಪುನರ್ವಸತಿ ಯೋಜನೆ ರೂಪಿಸದೆ ಕೋಟ್ಪಾ ಅನುಷ್ಠಾನಕ್ಕೆ ಮುಂದಾಗಬಾರದು. ಈ ಬಗ್ಗೆ ಬೀಡಿ ಕಾರ್ಮಿಕರ ನಿಯೋಗವನ್ನು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಕೊಂಡೊಯ್ಯಬೇಕು. ರಾಜ್ಯ ಮಟ್ಟದಲ್ಲಿ ಸಲಹಾ ಸಮಿತಿ ರೂಪಿಸಬೇಕು. ಪಿಎಫ್ ರಹಿತ ಕಾರ್ಮಿಕರಿಗೆ ಮಾಸಿಕ ಕನಿಷ್ಠ 1,000 ಪಿಂಚಣಿ ಜಾರಿಗೆ ತರಬೇಕು. ತುಟ್ಟಿ ಭತ್ಯೆ ನೀಡದಂತೆ ಮಾಡಲಾದ ಆದೇಶವನ್ನು ಹಿಂಪಡೆಯಬೇಕು ಮತ್ತು ಬಾಕಿ ಇಡಲಾದ ತುಟ್ಟಿ ಭತ್ಯೆ ಜಾರಿಗೆ ಆದೇಶ ನೀಡಬೇಕು. ಬೀಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ನಿಧಿ ನೀಡುವ ವಿದ್ಯಾರ್ಥಿ ವೇತನ ಜಾರಿ ಹಾಗೂ ಚಿಕಿತ್ಸಾ ವೆಚ್ಚ ಮರುಪಾವತಿ ಮತ್ತು ವಸತಿ ಯೋಜನೆಯ ಅರ್ಜಿ ಸರಳೀಕರಿಸಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನು ಮಾಡುತ್ತಿವೆ. ಒಟ್ಟಾರೆಯಾಗಿ ವಿಶ್ವಸಂಸ್ಥೆಯ ವರದಿಯನ್ನೇ ಆಧರಿಸಿ ಕೋಟ್ಪಾ ಕಾಯ್ದೆ ಮೂಲಕ ಬೀಡಿ ಉದ್ದಿಮೆ ಮುಚ್ಚುವ ನಿರ್ಧಾರಕ್ಕೆ ಸರ್ಕಾರಗಳು ಮುಂದಾದರೂ ಆಶ್ಚರ್ಯವಿಲ್ಲ. ಆದರೆ ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇದ್ದಲ್ಲಿ ದೇಶದ ಕೋಟ್ಯಾಂತರ ಬೀಡಿ ಕಾರ್ಮಿಕರು ದಂಗೆ ಎದ್ರೂ ಆಶ್ಚರ್ಯ ಇಲ್ಲ. ಏನಿದು ಈ ಬೀಡಿ ಕಾರ್ಮಿಕರ ಸಮಸ್ಯೆ ಅನ್ನೋದರ ಚರ್ಚೆ. ಓಕೆ, ನಮಸ್ಕಾರ ವೀಕ್ಷಕರೇ. ಮತ್ತೊಮ್ಮೆ ಈಗ ಏನು ಬಲ್ಕಿಸ್ ಅವರು ಮತ್ತು ಗಿರಿಜಾ ಅವರು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು, ಕಹಿ ಘಟನೆಗಳನ್ನು, ಏನು ಅವರ ಹೋರಾಟದ ಹಾದಿಯನ್ನು ಏನು ನಮ್ಮ ಮುಂದೆ ಇಟ್ಟಿದ್ದಾರೆ, ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಮತ್ತು ನಮ್ಮ ಅತಿಥಿಗಳು ಇಲ್ಲಿ ಕೂತಿದ್ದಾರೆ. ಒಂದು ಕಾರ್ಮಿಕ ವರ್ಗವನ್ನು ನಿರಂತರವಾಗಿ, ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಇಂಡಿಯಾದಲ್ಲಿ ನಿರಂತರವಾಗಿ ತುಳಿತಲೇ ತಮ್ಮ ಬೆಳೆ ಬೇಯಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಇವತ್ತು ಕೂಡ ಹಾಗೆ ಹಸಿರಾಗಿ ಉಳಿದಿದೆ ಅನ್ನುವಂಥದ್ದು ಮಾತ್ರ ನಮ್ಮ ಒಂದು ದುರಂತ ಅಂತ ಹೇಳಬೇಕು. ಅದು ನಿಮ್ಮ ಹಂಚಿನ ಕಾರ್ಖಾನೆ ಕಾರ್ಮಿಕರಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಿರ್ಬೋದು, ಆಟೋ ರಿಕ್ಷಾ ಚಾಲಕ ಮಾಲಕರಿರ್ಬೋದು, ಅಥವಾ ಈ ಬೀಡಿ ಕಾರ್ಮಿಕರಿರ್ಬೋದು. ಇದೆಲ್ಲ ಹಂತದಲ್ಲಿ ನೋಡಿದಾಗ ಇವತ್ತು ಏನು ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಲಿಕ್ಕೂ ಕೂಡ ಅದೇ ಕಾರಣ ಅಂತ ಅನಿಸುತ್ತೆ. ಇವರ ಈ ಏನು ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಭೂಮಾಲಕರ ಏನು ಒಂದು ಹೈರಾರಿಕೆಗಳು, ಇದೆಲ್ಲವೂ ಕೂಡ ಕಾರ್ಮಿಕ ವರ್ಗವನ್ನು ತುಳಿಯುವ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ದುರಂತ. ಏನು ಕಳೆದ 1970ರಿಂದ CITU ಮೂಲಕ ತಾವು ಹೋರಾಟ ಮಾಡ್ತಾ ಬಂದಿದ್ದೀರಿ. ನನಗೆ ಅನಿಸುತ್ತೆ ಏನು ಬಹಳ ದೊಡ್ಡ ಸಾಧನೆ CITU ಮಾಡಿಲ್ಲ, ಸರ್ಕಾರ ಅಂತೂ ಮಾಡಿಲ್ಲ ಬಿಡಿ. CITU ಕೂಡ ಅವರ ಹೋರಾಟದ ಫಲ ಏನಿದೆ, ಹೋರಾಟಕ್ಕೆ ಸಂದ ಫಲ ಬೇಕಾದ ನಿರೀಕ್ಷೆಯ ಫಲ ಸಿಕ್ಕಿಲ್ಲ ಅಂತ. ಇದು ಒಂದು ಹಂತದಲ್ಲಿ ಕಾರ್ಮಿಕ ವರ್ಗದ ವೈಫಲ್ಯ ಕೂಡ ಹೌದು. ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ಹಂತದಲ್ಲಿ ಈಗ ಇತ್ತೀಚಿನ ಕೆಲವು 2-3 ದಶಕಗಳನ್ನು ಈಚೆ ನಾವು ತಗೊಂಡ್ರೆ ಕಾರ್ಮಿಕ ವರ್ಗವೂ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆಟ್ಟು ಹಾಕ್ತಾ ಇದೆ ಅಂತ ಅನ್ನುವಂಥ ಒಂದು ಭಾವನೆಗಳಿದೆ. ಅದು ಏನೇ ಇರಲಿ, ಈಗ ಬೀಡಿ ಕಾರ್ಮಿಕರ ವಿಚಾರ ಬಂದಾಗ ಕೋಟ್ಪಾ ಕಾಯ್ದೆಯನ್ನು ಹೇರುವಂಥ ಕೇಂದ್ರ ಸರ್ಕಾರದ ಧೋರಣೆ, ಅದಕ್ಕೆ ಪೂರಕವಾಗಿ ಬೆಂಬಲ ನೀಡುವಂಥ ರಾಜ್ಯ ಸರ್ಕಾರ ಹಾಗೂ ಕಂಪನಿಯ ಮಾಲಕರ ಒಂದು ಧೋರಣೆಗಳು ಮತ್ತು ವಿಶ್ವಸಂಸ್ಥೆಯ ವರದಿ, ಒಟ್ಟಾರೆಯಾಗಿ ಏನು ಈ ಕೋಟ್ಪಾ ಕಾಯ್ದೆ ಅಂದರೆ ಏನು, ಬೀಡಿ ಕಾರ್ಮಿಕರ ಸಮಸ್ಯೆಗಳೇನು, ಏನು ಮಾಬಲ ಒಡೆಯರೊಬ್ಬಳಿಯವರೇ? ಕೋಟ್ಪಾ ಕಾಯ್ದೆ ಅದು
ವಿಶ್ವಸಂಸ್ಥೆ ಏನಿದೆ, ಆರೋಗ್ಯ ವಿಶ್ವಸಂಸ್ಥೆ ಇದೆ, ಆರೋಗ್ಯ ಸಂಸ್ಥೆ, ವಿಶ್ವ ಆರೋಗ್ಯ ಸಂಘಟನೆ, ಅದು ಜಗತ್ತಿನಲ್ಲಿ ತಂಬಾಕನ್ನು ಮುಕ್ತ ಮಾಡಬೇಕು ಅನ್ನುವಂಥ ಒಂದು ಇರಾದೆ ಇಟ್ಕೊಂಡಿದೆ. ಅದರ ಒಟ್ಟು ಅಂಶ ಏನಂತ ಹೇಳಿದರೆ, ಈ ತಂಬಾಕಿನಿಂದ ಮನುಷ್ಯನ ಮೇಲೆ ಆಗುವಂಥ ಪರಿಣಾಮವನ್ನು ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ ಅನ್ನುವಂಥದ್ದನ್ನು ತಡೆಯುವಂಥ ಒಂದು ಪ್ರಯತ್ನ ಅವರದ್ದು ಆಗಿರ್ಬೋದು ಅಂತ ಅನಿಸುತ್ತೆ. ಅದನ್ನು ನಾವು ಅಲ್ಲಗಳೆಯುವುದಿಲ್ಲ, ಬೇಡ ಅಂತ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಆರೋಗ್ಯ ಅನ್ನುವಂಥದ್ದು ಮನುಷ್ಯನ ಒಂದು ಮೂಲಭೂತ ಹಕ್ಕು ಕೂಡ. ಆರೋಗ್ಯ ಇದ್ರೆ ಯಾವ ಕೆಲಸ, ಆರೋಗ್ಯ ಇದ್ದರೆ ಎಲ್ಲ ಕೂಡ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ನಮಗೇನಂತ ಹೇಳಿದರೆ, ಇಡೀ ನಮ್ಮ ದೇಶದಲ್ಲಿ ಸಾಧಾರಣ 3 ಕೋಟಿ ಜನ ತಂಬಾಕನ್ನು ಅವಲಂಬಿಸಿಕೊಂಡಿರುವಂಥ ಜನ ಇದ್ದಾರೆ. ತಂಬಾಕಿನಲ್ಲಿ ಕೆಲಸ ಮಾಡುವವರು, ಅದರಲ್ಲಿ ಬೀಡಿ ಕಟ್ಟುವವರು ಸರಿಸುಮಾರು 2 ಕೋಟಿಯಷ್ಟು ಜನ ಬೀಡಿ ಕಟ್ಟುವವರೇ ಇದ್ದಾರೆ. ಮತ್ತು ತಂಬಾಕಿನ ಇತರ ಉತ್ಪನ್ನಗಳಲ್ಲಿ ಕೆಲಸ ಮಾಡುವವರು ಇದ್ದಾರೆ. ಕಾರ್ಮಿಕರಾಗಿ ಕೆಲಸ ಮಾಡುವವರು, ಬೆಳೆ ತೆಗೆಯುವವರು ಅಂದರೆ ರೈತರು ಇದ್ದಾರೆ, ತಂಬಾಕು ಬೆಳೆಸುವ ರೈತರು ಇದ್ದಾರೆ. ಒಟ್ಟಾರೆ ಅಂದರೆ ಈ 3 ಕೋಟಿ ಜನರ ಜೀವನದ ಪ್ರಶ್ನೆ ಇವತ್ತು ಮುಖ್ಯವಾದಂಥ ಪ್ರಶ್ನೆ. ಆದರೆ ವಿಶ್ವಸಂಸ್ಥೆ ಒಂದು ಕಡೆ ಹೇಳಿದೆ, ಏನಂತ ಹೇಳಿದರೆ, ಈ ಕೋಪ್ಟಾ ಕಾಯ್ದೆ ತರುವುದಕ್ಕಿಂತ ಮುಂಚೆವಾಗಿ ಬದಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ ಮೇಲೆ ಈ ಉದ್ಯೋಗವನ್ನು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನಮ್ಮ ಭಾರತ ದೇಶದ ಸರ್ಕಾರಗಳು, ನಾವು ಯಾವ ಸರ್ಕಾರ ಅಂತ ಹೇಳುವುದಿಲ್ಲ, ಸರ್ಕಾರಗಳು ಏನು ಮಾಡ್ತದೆ ಅಂದರೆ, ನೇರವಾಗಿ ಈ ಬದಲಿ ಉದ್ಯೋಗದ ಸ್ಪಷ್ಟನೆ ಎಲ್ಲಿಯೂ ಕೂಡ ಅವರು ಪ್ರಸ್ತಾಪಗಳೇ ಇರ್ತಾ ಇಲ್ಲ. ಬದಲಿಗೆ ಏನು ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟತೆ ಇಲ್ಲ ಅವ್ರ ಹತ್ರ. ನೇರವಾಗಿ ಇವತ್ತು ಕೋಪ್ಟಾ ಕಾಯ್ದೆಯನ್ನು ತರುವುದ್ರ ಮೂಲಕ ತಂಬಾಕನ್ನು ನಿಷೇಧ ಮಾಡುವಂಥದ್ದು, ಧೂಮಪಾನ ನಿಷೇಧ ಮಾಡುವಂಥದ್ದು, ಅದು ಇವತ್ತು ತುಂಬ ತರಾತುರಿಯಲ್ಲಿ ಇವತ್ತು ಜಾರಿ ಮಾಡುವುದಕ್ಕೆ ಇವತ್ತು ಹೋಗಿದೆ. ಸುಪ್ರೀಂ ಕೋರ್ಟಿನ ಆದೇಶ ಏನಂತ ಹೇಳಿದ್ರೆ ಹೈಕೋರ್ಟಿಗೆ ಬಂದಿದೆ. ಇವತ್ತು ಹೈಕೋರ್ಟಿಗೆ ಬಂದು ಇವತ್ತು ದೊಡ್ಡ ಸಂಖ್ಯೆಯಲ್ಲಿರುವಂಥ ಬೀಡಿ ಕಾರ್ಮಿಕರು ಮಂಗಳೂರಿನಲ್ಲಿದ್ದಾರೆ. ಸಾಧಾರಣ 3-4 ಲಕ್ಷದಷ್ಟು ಜನ ಬೀಡಿ ಕಾರ್ಮಿಕರೇ ಅದನ್ನು ಕೆಲಸ ಮಾಡ್ಕೊಂಡು ಬದುಕುವಂಥ ಜನ ಇದ್ದಾರೆ. ಆ ಒಂದು ಪ್ರದೇಶದಲ್ಲಿ ಇವತ್ತು ಕೋಪ್ಟಾ ಕಾಯ್ದೆಯನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇವತ್ತು ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅನ್ನುವಂಥದ್ದು ಕೂಡ ನಮಗೆ ಇವತ್ತು ಗೊತ್ತಾಗಿದೆ. ಇನ್ನು ಬೀಡಿ ಬ್ರಾಂಚ್ಗಳಿಗೆ ಹೋಗಿ ಬೀಡಿ ತಂಬಾಕು ಎಲೆಗಳು ಬರುವುದನ್ನು ಪೊಲೀಸರು ಬಂದು ತಡೆಯುವಂಥದ್ದು ಕೂಡ ಇವತ್ತು ನಡೆದಿದೆ. ಇದರಿಂದ ಏನಾಗುತ್ತಂದರೆ, ಜನರಿಗೆ ಇವತ್ತು ಬಡ ಜನರಿಗೆ, ಬೀಡಿ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿದೆ. ಇವತ್ತು ನಾನು ಏನು ಹೇಳ್ತು ಅಂದರೆ, ಬೀಡಿ ಕಾರ್ಮಿಕರ ಸ್ಥಿತಿ ಹೇಗಿತ್ತಂದೇಳ್ರೆ, ಇಡೀ ಭಾರತ ದೇಶದ ಅತ್ಯಂತ ಕೆಳಮಟ್ಟದ ಜನಗಳಲ್ಲಿ ಬೀಡಿ ಕಾರ್ಮಿಕರಿದ್ದಾರೆ. ಅಂದರೆ ಇವತ್ತು ನಾವು ಹೇಳೋದು ಉದ್ಯೋಗ ಖಾತ್ರಿ ಅನ್ನುವಂಥದ್ದು ಭಾರಿ ಕೆಳಮಟ್ಟದವರದ್ದು. ಆದರೆ ಅವರಿಗೂ ಕೂಡ 200 ರೂಪಾಯಿ, 216 ರೂಪಾಯಿವರೆಗೆ ಸಿಗ್ತದೆ ಇವತ್ತು. ಆದರೆ ಬೀಡಿ ಕಾರ್ಮಿಕರಿಗೆ 1000 ಬೀಡಿ ಕಟ್ಟರೆ ಇವತ್ತು ಸಿಗುವಂಥದ್ದು 150 ರೂಪಾಯಿ 84 ಪೈಸೆ. ಇವತ್ತು ಈಗ 9 ರೂಪಾಯಿ 96 ಪೈಸೆ ಸಿಕ್ಕಿದೆ. ಅದೆಲ್ಲ ಸೇರಿದ್ರೆ 160 ರೂಪಾಯಿ 84 ಪೈಸೆ ಈಗ ಸಿಗುತ್ತೆ. ಆದರೆ ಒಂದು ದಿನಕ್ಕಲ್ಲ, 1000 ಬೀಡಿ ಕಟ್ಟರೆ. ಆದರೆ ಒಂದು ಕಾರ್ಮಿಕರು, ನನಗೆ ಅನಿಸುತ್ತೆ ಈಗ ಬಹುಶಃ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ 1000 ಬೀಡಿ ಕಟ್ಟುವಂಥ ಯಾವುದೇ ಮಹಿಳೆ ಇಲ್ಲ ಇವತ್ತು. ಕನಿಷ್ಠ ಅಂದರೆ 600-700 ಬೀಡಿ ಕಟ್ಟುವಂಥದ್ದು ಭಾರಿ ಸಾಹಸದ ಕೆಲಸ. ಅದು ಅಷ್ಟು ಮಾಡಿದ 600-700 ಬೀಡಿಗೆ ಸಿಗುವಂಥದ್ದು ಎಷ್ಟು ಕೇಳಿದರೆ, ಎಲ್ಲ ತಂಬಾಕು ಲಾಸ್ ಆಗಿ, ಎಲೆ ಲಾಸ್ ಆಗಿ, ಎಲ್ಲ ಲಾಸ್ ಆಗಿ ಸಿಗುವಂತಂದರೆ 60-70 ರೂಪಾಯಿ ಅವ್ರ ಕೈಗೆ ಸಿಗ್ತದೆ. ಅದರಲ್ಲಿ 160 ರೂಪಾಯಲ್ಲಿ 16 ರೂಪಾಯಿ ಪ್ರಾವಿಡೆಂಟ್ ಫಂಡಿಗೆ ಕಟ್ಟಾಗುತ್ತೆ. ಈ 60-70 ರೂಪಾಯಿ ತಗೊಂಡು ಇವತ್ತು ಜೀವನ ನಡೆಸುವಂಥ ಬೀಡಿ ಕಾರ್ಮಿಕರಿದ್ದಾರಲ್ಲ, ಅವರಿಗೆ ಈ ರೀತಿಯ ಒಂದು ಸಮಸ್ಯೆ ಬಂದುಬಿಟ್ರೆ ಅವ್ರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಇಲ್ಲ. ಒಂದು ದೊಡ್ಡ ರೀತಿಯ ಅನಾಹುತ ನಮ್ಮ ದೇಶದಲ್ಲಿ ಆಗ್ಬೋದು ಅನ್ನೋಂಥದ್ದು. ಯಾಕಂದರೆ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋಂಥದ್ದು ಒಂದು ಇವತ್ತು ನಮಗೆ ಅದು ಕಾಣ್ತಾ ಇದೆ, ಏನು ನೇರವಾಗಿ ಕಾಣ್ತಾ ಇದೆ. ಯಾಕಂದರೆ ಇವತ್ತು ನಾನು ಆ ಒಂದು ವಿಭಾಗವನ್ನು ಹೇಳಲಿಕ್ಕಾಗೋದು, ಅತ್ಯಂತ ಹಿಂದುಳಿದಂಥ ಭಾಗದ ಮಹಿಳೆಯರಿದ್ದಾರೆ ಇವತ್ತು. ಅಂದರೆ ಅದರಲ್ಲಿಯೂ ದಲಿತ ಮಹಿಳೆಯರು, ಮುಸ್ಲಿಂ ಮಹಿಳೆಯರಿಗೆ ಮುಖ್ಯವಾಗಿ ಇವತ್ತು ಒಂಟಿತನ ಇರುವಂಥದ್ದು, ಅವರಿಗೆ 2-3 ಜನ ಮಕ್ಕಳಿರ್ತಾರೆ, ಅವರಿಗೆ ಹೊರಗೆ ಹೋಗಿ ದುಡಿಮೆ ಮಾಡುವಂಥ ಪರಿಸ್ಥಿತಿ ಇವತ್ತು ಅವರ ಸಮಾಜದಲ್ಲಿ ಇಲ್ಲ. ಅವರು ಬುರ್ಕ ಹಾಕ್ಕೊಂಡೇ ಇರಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಆ ಬುರ್ಕ ತೆಗೆದು ಹೋಗುವಂಥ ಪರಿಸ್ಥಿತಿ ಇಲ್ಲದೇ ಇರುವುದರಿಂದಾಗಿ ಅವರಿಗೆ ಬೀಡಿ ಕೆಲಸ ಭಾರಿ ಅಗತ್ಯವಾಗಿ ಇವತ್ತು ಬೇಕು. ಅವ್ರು ಬದುಕಬೇಕಾದ್ರೆ ಅವ್ರಿಗೆ ಬೀಡಿ ಕೆಲಸವೇ ಅಗತ್ಯ ಇದೆ. ಹಾಗಾಗಿ ಏನಾಗಿದೆ ಅಂದರೆ, ಇವತ್ತು ಈ ಬೀಡಿ ಉದ್ಯಮ ಅನ್ನುವಂಥದ್ದು ಒಂದು, ನೀವು ಹೇಳಿದಾಗೆ ನಾವು ಒಂದು ರೀತಿಯ ಹೋರಾಟಗಳನ್ನು, ಅತ್ಯಂತ ಯಶಸ್ವಿಯಾದಂಥ ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ಆವತ್ತಿನಿಂದ ಇವತ್ತು ಅಲ್ಲ, ಸಾಧಾರಣ ನೀವು ಹೇಳ್ದಂಗೆ 70ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ಹೋರಾಟದ ರೀತಿಯಾಗಿತ್ತು ಅಂತ ಹೇಳಿದ್ರೆ,
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಒಂದು ಅವಿಭಜಿತ ಅಂಗವಾಗಿ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರ ಒಂದು ಜೋರಾದ ಹೋರಾಟ ನಡೀತಿತ್ತು. ಎಷ್ಟಕ್ಕೆ? ಕೂಲಿಗೋಸ್ಕರ. ₹2 ಇದ್ದದ್ದು ₹2.75 ಇದ್ದದ್ದು ₹3.75, ₹1 ಕೂಲಿಗೆ 9 ದಿವಸ 10 ದಿವಸ ಬೀಡಿ ಸ್ಟ್ರೈಕ್ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಒಂದೇ ಒಂದು ಕಂಪನಿಗಳನ್ನು ಬೀಡಿ ತಗೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ. ಎಲ್ಲ ಮಾಡಿದರೂ ಕೂಡ ಮಾಲೀಕರು ಕೊಡಬೇಕಾದದ್ದು ₹1 ಅನ್ನುವಂಥದ್ದು ಭಾರಿ ಕಷ್ಟದಲ್ಲಿ ಏನೇನೋ ಚರ್ಚೆ ನಡೆದು ಆಚೆ ಈಚೆ ಎಲ್ಲ ಎಳೆದು ₹1 ತಂದಿರ್ತಿದ್ರು. ಅಂದರೆ ಅಷ್ಟು ಜನ ಇಡೀ ಲಕ್ಷಗಟ್ಟಲೆ ಜನ ಆವತ್ತು ಹೋರಾಟ ಮಾಡಿದ ಪರಿಣಾಮವಾಗಿ ₹1 ಜಾಸ್ತಿ ಆಯಿತು. ಈಗ ನಾವು ಹೇಳೋದಂದರೆ ಆವತ್ತಿನ ಕಾಲದಲ್ಲಿ ₹1 ಅಂತ ಹೇಳಿದ್ರೆ ಅದಕ್ಕೂ ಸ್ವಲ್ಪ ಬೆಲೆ ಇತ್ತು. ಆದರೆ ಅದು ಎಷ್ಟು ಆ ಒಂದು ಎಲ್ಲಿವರೆಗೆ ಅಂದರೆ ಸಾಧಾರಣ 25 ರೂಪಾಯಿಯ ಬರೀ ಕನಿಷ್ಠ ಕೂಲಿ, ₹25ಕ್ಕಿಂತ ಜಾಸ್ತಿ ನಮಗೆ ಕನಿಷ್ಠ ಕೂಲಿ ಸಿಗಲೇ ಇಲ್ಲ ಇವತ್ತು ಕೂಡ. ಓಕೆ, ಕನಿಷ್ಠ ಕೂಲಿ ವಿಚಾರ ಮಾತಾಡಲಿಕ್ಕೆ ಮೊದಲು ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ. ಅದರ ಮಧ್ಯೆ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ವಾರದ ವಿಶೇಷ ಸಂಚಿಕೆಯಲ್ಲಿ ನಾವು ಬೀಡಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರಲಿಕ್ಕೆ ಇಷ್ಟಪಟ್ಟಂಥ ಕೋಪ್ಟಾ ಕಾಯ್ದೆಯ ಏನು ಸಮಸ್ಯೆಗಳಿದೆ, ಸಾಧಕಗಳಿದೆ, ಬಾಧಕಗಳಿದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ಅತಿಥಿಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಕನಿಷ್ಠ ವೇತನ, ಬೀಡಿ ಕಾರ್ಮಿಕರ ಕನಿಷ್ಠ ವೇತನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಮಾ ಬಲ್ಲವಡಿರೊಬ್ಬರೇ. ಈಗ ವಿಶ್ವೇಂದ್ರ ಹೆಗಡೆ, ಈಗ ನಾವು ಹೇಳೋದು ಏನು, ನೀವು ಹೋರಾಟ ಮಾಡ್ತಾ ಇದ್ದೀರಿ, ಯಾವ ಹಂತದಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ನಮ್ಮ ಹೋರಾಟದಿಂದ ಬೀಡಿ ಕಾರ್ಮಿಕರಿಗೆ ಬೋನಸ್ ಪಡೆಯೋಕ್ಕೆ ಸಾಧ್ಯ ಇದೆ. ಮೊದಲು ಬೋನಸ್ ಇರಲಿಲ್ಲ. ಬೋನಸ್ ಹೋರಾಟ ದಕ್ಷಿಣ ಜಿಲ್ಲೆಯಲ್ಲಿ ಅಂದರೆ ಉಡುಪಿ ಸೇರಿದಂತೆ 1975-80ರ ದಶಕದಲ್ಲಿ ದೊಡ್ಡ ಹೋರಾಟ. ಒಂದು ನೂರಾರು ಗೋಣಿ ಬೀಡಿಗಳನ್ನು ಸುಟ್ಟು ಹಾಕಿದ್ದೇವೆ ನಾವು ಮಜೂರರು. ರಾತ್ರಿ ಹಗಲು ಗಂಜಿ ಕೇಂದ್ರ ಮಾಡಿಕೊಂಡು ಬೀಡಿ ಕಂಪನಿ ಎದುರು ಪ್ರತಿಭಟನೆ ನಡೆಸಿಕೊಂಡು ಬೋನಸ್ ಪಡೀಲಿಕ್ಕೆ ಸಾಧ್ಯ ಇದೆ. ಬೋನಸ್ ಪ್ರಮಾಣ ಕಡಿಮೆ, ಅದು ಬೇರೆ ಪ್ರಶ್ನೆ. ಆದರೆ ಬೋನಸ್ ಎಂಬ ಕನ್ಸೆಪ್ಟ್ ಅಷ್ಟೊಳಗೆ ಬೋನಸ್ ಎಂಬುದು ಇಲ್ಲ. ನೀವು ಅವರು ಹೇಳುವಂಥದ್ದು ಅಂದರೆ ನೀವು ಪಾರ್ಟ್ ಟೈಮ್ ವರ್ಕರ್, ನೀವು ಗೃಹ ವರ್ಕರ್, ಮನೆ ಕೆಲಸದವರು, ನೀವು ಕಾರ್ಮಿಕರಲ್ಲ, ಆ ರೀತಿಯ ವಾದ ಸರ್ಕಾರ ಮತ್ತು ಬೀಡಿ ಮಾಲೀಕರದು, ಅದನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಅನಂತರ ಬೀಡಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತೊಂದು ಕಲ್ಯಾಣ ಮಂಡಳಿ ಇದೆ, ಕೇಂದ್ರ ಸರ್ಕಾರಕ್ಕೆ ಫಂಡ್ ಕೊಡ್ತದೆ. ಆದರೆ ಅದು ಕೆಲಸ ಮಾಡೋದು ಬಹಳ ವಿದ್ಯಾರ್ಥಿ ವೇತನ ಇದೆ, ಮಂಜೂರು, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆರೋಗ್ಯಕ್ಕೆ ಹಲವಾರು ಯೋಜನೆಗಳುಂಟು, ನಿರಂತರ ಬೀಡಿ ಕಾರ್ಮಿಕರು ಮತ್ತು ಕೊಟ್ಟು ಅದನ್ನು ಪಡಿಬೇಕಾದರೂ ಬೀಡಿ ಕಾರ್ಮಿಕರು ಬಹಳಷ್ಟು ಒದ್ದಾಡಬೇಕಾಗ್ತದೆ. ಗೃಹ ನಿರ್ಮಾಣಕ್ಕೆ, ಮನೆ ಕಟ್ಟುವುದಕ್ಕೆ ಸಬ್ಸಿಡಿ 1 ಲಕ್ಷಕ್ಕಿಂತಲೂ ಹೆಚ್ಚು ಸಬ್ಸಿಡಿ ಉಂಟು. ಆದರೆ ಪಡೆಯೋದು ಸಮಸ್ಯೆ ಆಗಿದೆ. ಅದು ಒಂದು ಅರ್ಜಿ ಕೊಟ್ಟು 4 ವರ್ಷದ ನಂತರ 5 ವರ್ಷದ ನಂತರ, ಯಾಕೆ ಸರ್ಕಾರದ ನಿಯಮಗಳು. ಅದಕ್ಕೆ ಇಡೀ ರಾಜ್ಯಕ್ಕೆ ಒಬ್ಬ ಇಂಜಿನಿಯರ್ ಇರ್ತಾನೆ, ಅವು ಬಂದು ಸ್ಥಳ ಪರಿಶೀಲನೆ ಮಾಡಬೇಕು, ಮಾಡಿ ರಿಪೋರ್ಟ್ ಕೆಲವು ಸಲ 2 ರಾಜ್ಯಕ್ಕೆ ಒಬ್ಬ ಅವು ಸ್ಥಳ ಪರಿಶೀಲನೆ ಮಾಡಬೇಕು, ರಿಪೋರ್ಟ್ ಕೊಡಬೇಕು. ಅದು ಅಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ಮಂಜೂರಾಗಿ ಎಲ್ಲ. ಅಂದರೆ ಈ ರೆಡ್ ಟೇಪಿಸಮ್ ಅಂತ ಏನುಂಟು, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ. ಅಂದರೆ ಬೀಡಿ ಕಾರ್ಮಿಕರು ನೇರವಾಗಿ ಅವರಿಗೆ ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಸರ್ಕಾರಿ ನೌಕರಾದರೆ ನೇರವಾಗಿ ವಿವರಿಸಲಿಕ್ಕೆ ಸಾಧ್ಯ ಇರ್ಬೋದು, ಬ್ಯಾಂಕ್ ನೌಕರ ನೇರವಾಗಿ ವಿವರಿಸಲಿಕ್ಕೆ ಸಾಧ್ಯ ಆಗ್ಬೋದು, ಮ್ಯಾನೇಜ್ಮೆಂಟ್ನೊಟ್ಟಿಗೆ ಅಥವಾ ಸರ್ಕಾರದೊಟ್ಟಿಗೆ. ಇಲ್ಲಿ ಸಾಧ್ಯ ಆಗೋದು ಯೂನಿಯನ್ನವರೇ ಮಾಡಬೇಕಾಗ್ತದೆ. ಇಲ್ಲಿ ಯೂನಿಯನ್ನಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ನಮ್ಮ ಹೆಚ್ಚಿನ ಕಾರ್ಯಕರ್ತರು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿಂದೆಂದವರು, ಅಂದರೆ ಬೀಡಿ ಕೈಗಾರಿಕೆಯಿಂದಲೇ ಬಂದವರು. ಅವ್ರಿಗೆ ಕೂಡ ಕಾನೂನು ಅಂಶಗಳನ್ನು ಹಿಡಿದುಕೊಂಡು ಮುಂದಕ್ಕೆ ಹೋಗುವಷ್ಟು ಸ್ವಂತ ತಾಕತ್ತು ಇಲ್ಲದ ಕಾರಣದಿಂದ ಅದೊಂದು ಸಮಸ್ಯೆ ಆಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ಈ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸವಲತ್ತುಗಳು ತುಂಬ ಇದೆ, ಸವಲತ್ತು ತುಂಬ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಪ್ರಾವಿಡೆಂಟ್ ಫಂಡ್ ಬಂದಿದೆ, ಪೆನ್ಷನ್ ಬಂದಿದೆ. ಈಗ ನಿಮಗೆ ಏನು ಕಾರ್ಮಿಕರಿಗೆ ಬರಬೇಕಾದ ನೀವೇನು ನಿಮ್ಮ ಹೋರಾಟದ ಮೂಲಕ ನೀವೇನು ಅವಾಗೊಂದು ಮಾತು ಹೇಳಿದ್ರಿ, ಸರ್ಕಾರ ನಿಮಗೆ ಕೊಟ್ಟಿದ್ದಲ್ಲ, ನಾವು ಪಡ್ಕೊಂಡದ್ದು ಅನ್ನುವಂಥ ಒಂದು ಮಾತು ಹೇಳಿದ್ರಿ. ನೀವು ಆ ಪಡ್ಕೊಂಡದ್ದು ಏನೇನು ಸವಲತ್ತುಗಳನ್ನ ಪಡ್ಕೊಂಡಿದ್ರಿ ಅಂತ? ಈಗ ಮತ್ತೆ ಪಡ್ಕೊಂಡಿದ್ದೇವೆ. ಒಂದು ನಿಮಿಷ. ಈಗ ಅವ್ರು ಹೇಳಿದಾಗೆ, ನಾನು ಹೇಳಿದಾಗೆ ಬೋನಸ್ಸು ಅನ್ನುವಂಥದ್ರಿಂದ ಹೋರಾಟ ಶುರು ಆಯ್ತು ನಮ್ಮದು. ಅದರ ಮೇಲೆ ಕೂಲಿಗಾಗಿ ನಿರಂತರವಾಗಿ ಇವತ್ತು ಕೂಡ ಕೂಲಿ ಹೆಚ್ಚಳಕ್ಕಾಗಿ ನಿರಂತರವಾದಂಥ ಹೋರಾಟ. ಅದರ ನಂತರ ತುಟ್ಟಿ ಭತ್ಯೆಗಾಗಿ ಹೋರಾಟ ನಡೀತು. ಅದಕ್ಕಿಂತ ಮುಂಚಿತವಾಗಿ ಪ್ರಾವಿಡೆಂಟ್ ಫಂಡಿಗಾಗಿ ಹೋರಾಟ ನಡೀತು. ಈ ಪ್ರಾವಿಡೆಂಟ್ ಫಂಡಿನ ಒಂದು ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸವನ್ನೇ ಬದಲು ಮಾಡಿತ್ತು.
ಅದು ಯಾವ ರೀತಿ ಹೋರಾಟ ಇತ್ತು ಅಂತ ಹೇಳಿದರೆ 3-4 ಸಾವಿರ ಮಹಿಳೆಯರು PF ಆಫೀಸಿನ ಮುಂದೆ 3 ದಿವಸ ಹಗಲು ರಾತ್ರಿ ಕೂತ್ಕೊಂಡು ಅನ್ನ ಗಂಜಿ ಅಲ್ಲೇ ಬೇಯಿಸ್ಕೊಂಡು ತಿಂದಿದ್ದಾರೆ. ಒಂದು ಇನ್ನೊಂದು ಅವ್ರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ, ಅವರನ್ನು ಲಾತಿ ಚಾರ್ಜ್ ಮಾಡಲಿಕ್ಕೆ ಪೊಲೀಸರು ಹೊಡಿಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಹೆಂಡತಿ ಆ ಕಾಲದಲ್ಲೆಲ್ಲ ಬಿಡಿಕತ್ತಾ ಇದ್ರು. ಪೊಲೀಸರಿಗೆ ಭಾರಿ ಕಡಿಮೆ ಸಂಬಳ ಇತ್ತು ಆ ಕಾಲದಲ್ಲಿ. ಆ ಪೊಲೀಸರ ಹೆಂಡತಿ ಎಲ್ಲ ಎದುರಿಗೆ ಬಂದು ನಿಂತ್ಕೊಂಡಾಗ ಅವರಿಗೆ ಹೆಂಡತಿ ಹೊಡಿಲಿಕ್ಕೆ ಆಗದೆ ಇರೋದ್ರಿಂದ ಅದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅವರಿಗೆ ನಮಗೆ ರಕ್ಷಣೆ ಆಯಿತು, ಅದರಿಂದ ನಮ್ಮವ್ರನ್ನೆಲ್ಲ ರಕ್ಷಣೆ ಮಾಡಿದರು, ನಮ್ಮ ಲೀಡರ್ಗಳನ್ನು ರಕ್ಷಣೆ ಮಾಡಿದರು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರುವಂಥ ಕಮಿಷನರು ಹೆಲಿಕಾಪ್ಟರ್ ಮೂಲಕ ಬಂದು ಇಲ್ಲಿ ಮಂಗಳೂರಿಗೆ ಬಂದು ದಸ್ತಖತ್ ಹಾಕಿ ಹೋಗಿದ್ರು. ಅದ ನಂತರ PFಗೆ ಅದ ನಂತರ 1978 ಅಂತ ಹೇಳಿದ್ರೆ 80ರಿಂದ ಈಗ ಅದು ಕಂಪ್ಲೀಟ್ ಜಾರಿ ಬಂತು. PF ಅನ್ನುವಂಥದ್ದು ಜಾರಿ ಬಂತು. ನಮ್ಮದು ಈಗ 10% ಹೋಗುತ್ತೆ, ಅವ್ರದ್ದು 10% ಬರ್ತದೆ. ಇದು ಕಾರ್ಮಿಕರಿಗೆ ದೊಡ್ಡ ಪ್ರಯೋಜನ ಆಗಿರುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ಅದ ನಂತರ ತುಟ್ಟಿ ಭತ್ಯೆ ಅಂದರೆ ಇವತ್ತಿನ ಮಾರ್ಕೆಟಿನ ಬೆಲೆ ಏನು ಏರ್ತಾ ಇದೆ ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಸಂಬಳ ಸಿಗ್ತಾ ಇರಲಿಲ್ಲ. ಆದರೆ ಎಲ್ಲ ಸರ್ಕಾರಿಯ ವ್ಯವಸ್ಥೆಗಳಲ್ಲಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ತುಟ್ಟಿ ಭತ್ಯೆಗಳು ಸಿಗುತ್ತೆ. ವರ್ಷಕ್ಕೆ 2 ಸಾರಿ ಕೂಡ ತುಟ್ಟಿ ಭತ್ಯೆ ಸಿಗುವಂಥ ವ್ಯವಸ್ಥೆಗಳಿದೆ. ಆದರೆ ಬೀಡಿ ಕಾರ್ಮಿಕರಿಗೆ ಅತಿ ಕಡಿಮೆ ಸಂಬಳ ಇರುವುದರಿಂದ, ಕೂಲಿ ಇರುವುದರಿಂದ ಅವರಿಗೆ ತುಟ್ಟಿ ಭತ್ಯೆ ಬೇಕು ಅಂತ ಹೋರಾಟ ಮಾಡಿದ ನಂತರ ಇವತ್ತು ತುಟ್ಟಿ ಭತ್ಯೆ ಬಂದಿದೆ. ಅದು ಏನು ವರ್ಷಕ್ಕೆ ಒಂದು ತುಟ್ಟಿ ಭತ್ಯೆ ಅಂದ್ರೆ ಏನು? ಇದು ಮಾರ್ಕೆಟಿನ ಬೆಲೆ ಏನಿದೆ ದರವನ್ನು ಹೊಂದಿಕೊಂಡು ಅದು ಅಲವೆನ್ಸ್ ಜಾಸ್ತಿ ಮಾಡೋದು. ಈಗ ಮಾರ್ಕೆಟಿನ ಬೆಲೆ ಇರುತ್ತಲ್ಲ, ಒಂದು 2-3 ಜಿಲ್ಲೆಗಳಿಂದ ಅವರು ಏನು ಮಾಡ್ತಾರೆ, ಏನು ವ್ಯಾಲ್ಯೂಯೇಷನ್ ಮಾಡಿ ಅದ್ರ ಮೂಲಕ ಅವ್ರು ಎಷ್ಟು ಪಾಯಿಂಟ್ ಬರ್ತದೆ ಅಂತ ಅಂದಾಜು ಮಾಡಿ ಆ ಪಾಯಿಂಟಿಗೆ ಅವ್ರು ಹಣ ಕೊಡೋದು. ಈಗ ನಮಗೆ ಹೇಗಿತ್ತು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ 2 ಪೈಸೆ ಇತ್ತು, 1 ಪಾಯಿಂಟಿಗೆ 2 ಪೈಸೆ ಇತ್ತು. ಈವಾಗ ನಮಗೆ 3 ಪೈಸೆ ಬಂದಿದೆ. ಈ ಸಾರಿ ನಾವು ಹೋದ ಸಾರಿ 2015ನೇ ಇಸ್ವಿಯಲ್ಲಿ ನಮಗೆ 12 ರೂಪಾಯಿ 75 ಪೈಸೆ ಬಂದಿರುವಂಥದ್ದನ್ನು ಈ ರಾಜ್ಯ ಸರ್ಕಾರ ಅದು ತಡೆ ಹಿಡಿದಿದೆ. ನೀವು ಏನು ತುಟ್ಟಿ ಭತ್ಯೆ ಕೊಡದೇ ಇದ್ರೂ ಆಗುತ್ತೆ ಕಾರ್ಮಿಕರಿಗೆ ಅನ್ನುವಂಥದ್ದನ್ನು ಹೇಳಿ ಇವತ್ತು ತಡೆ ಹಿಡಿದಿದ್ದಾರೆ. ಅದ್ರ ಬಗ್ಗೆ ಕೋರ್ಟಿಗೆ ಹೋಗಿದೆ ನಾವು. ಆದರೆ ಕೋರ್ಟಲ್ಲಿ ಕೂಡ ಸರ್ಕಾರಿ ವಕೀಲರು ಇವರೆಗೂ ಕೂಡ ನೇಮಕ ಮಾಡಲಿಕ್ಕೆ ನಮ್ಮ ಸರ್ಕಾರದವರಿಗೆ ಸಾಧ್ಯ ಆಗಲಿಲ್ಲ. ಇದು ಒಂದು ಸರ್ಕಾರದಲ್ಲಿರುವಂಥ ನ್ಯೂನತೆಗಳು, ದುರಂತ. ನಮ್ಮ ಕಾರ್ಮಿಕರಿಗೆ ದೊಡ್ಡ ದುರಂತ. ಅದರಿಂದ 12 ರೂಪಾಯಿ 75 ಪೈಸೆ ಅನ್ನುವಂಥದ್ದು ಇವತ್ತು ಕೂಡ ನಮಗೆ ಸಿಗದೇ ಇರುವಂಥದ್ದು. ಈ ಸಾರಿ ಅವರು ನಾವು ಕೇಳದೆ ಮಾತಾಡದೆ ಇಷ್ಟುವರೆಗೆ ಎಲ್ಲ ಹೋರಾಟ ಚಳವಳಿ ಮಾಡಿಯೇ ತಗೊಳ್ಳೋದು. ಈ ಸಾರಿ ಹೇಳದೆ ಕೇಳದೆ 9 ರೂಪಾಯಿ 96 ಪೈಸೆ ಮನೆ ಜಾರಿಯಾಗಿ ಹೆಚ್ಚಳ ಆದದನ್ನು ಈಗ ಸಂಬಳಕ್ಕೆ ಸೇರಿಸಿದ್ದಾರೆ. 160 ರೂಪಾಯಿ 84 ಪೈಸೆ ಈ ಸಾರಿ ನಮಗೆ ಸಂಬಳ ಸಿಗ್ತಾ ಇದೆ. ಇದು ತುಟ್ಟಿ ಭತ್ಯೆಯ ಒಂದು ಮೇಲೆ ಬಂದಿರುವಂಥದ್ದು. ಆದರೆ ಈ 160 ರೂಪಾಯಿ ನಾನು ಆವಾಗ ಹೇಳ್ದಂಗೆ ಒಂದು 70-80 ರೂಪಾಯಿ ತಗೊಂಡು ಜೀವನ ನಡೆಸುವಂಥ ಪರಿಸ್ಥಿತಿ ಭಾರಿ ಕೆಳಮಟ್ಟದ ಜೀವನ. ಅದು ಅವರಿಗೆ ಏನೋ ಒಂದು ಆಶ್ರಯ ಆಗದೆ ಇರುವಂಥ ಒಂದು ಸಂಬಳ ಅಂತೇಳಿ ಹೇಳಲಿಕ್ಕೆ ನಾನು ಇವತ್ತು ಬೀಡಿ ಕಾರ್ಮಿಕರ ಕುಟುಂಬಗಳು ಏನು, ಈಗ ಆವಾಗ ಬಲ್ಕೀಸ್ ಅವರು ಮಾತಾಡಿದಾಗೆ, ಗಿರಿಜಾ ಅವರು ಮಾತಾಡಿದಾಗ, ಇನ್ನು ಸಾವಿರಾರು ಜನ ಕಾರ್ಮಿಕರು ಇಡೀ ಕುಟುಂಬವನ್ನು ಅವರು ಬೆಳಗ್ಗಿಂದ ರಾತ್ರಿ ತನಕ ದೀಪದ ಬೆಳಕಿನಲ್ಲಿ ಏನು ಕಾರ್ಮಿಕರಾಗಿ ದುಡಿದು ಇಡೀ ಕುಟುಂಬವನ್ನು ಸಾಕ್ತಾ ಇರುವಂತ ಒಂದು ಎಷ್ಟೋ ಲಕ್ಷಾಂತರ ಕುಟುಂಬಗಳಿದೆ. ಇದರ ಬಗ್ಗೆ ನಿಮ್ಗೆ ಏನು ಅಂಕಿ ಅಂಶಗಳು ಅವರು ಏನಾದರೂ ಇದೆಯಾ ನಿಮ್ಮ ರಾಜ್ಯದಲ್ಲಿ? ಎಷ್ಟು ಜನ ಜಿಲ್ಲೆ? ಈಗ ಇದೆ ನೋಡಿ, ಈಗ ನಮಗೆ ಸರ್ಕಾರಿ ಲೆವೆಲ್ನಲ್ಲಿ ಭಾರಿ ಕಡಿಮೆ ಇದೆ. ನಮ್ಮ ಅಂದಾಜಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ PF ನಲ್ಲಿರುವುದು 2.5 ಲಕ್ಷ 3 ಲಕ್ಷದೊಳಗೆ PF ನಲ್ಲಿರುವುದು. PF ಅಂತ ಹೇಳಿದ್ರೆ ಎಲ್ಲ ಸವಲತ್ತು ಪಡೆಯುವಂಥ ಕಾರ್ಮಿಕರಾಗಿರ್ತಾರೆ, ಐಡೆಂಟಿ ಕಾರ್ಡ್ ಸಿಕ್ಕಿರೋರು ಅಂತ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಅದೆಲ್ಲ ನೋಡುವಾಗ ಅಷ್ಟು ಸಂಖ್ಯೆಯಲ್ಲಿ ಇಲ್ಲ ಬಿಡಿ ಕಾರ್ಮಿಕರು. ಇಡೀ ನಮ್ಮದು ರಾಜ್ಯದ ಎಲ್ಲ ಭಾಗದಲ್ಲಿಯೂ ಕೂಡ ಬಿಡಿ ಕಾರ್ಮಿಕರಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಿಡಿ ಕಾರ್ಮಿಕರಿದ್ದಾರೆ. ಅವ್ರು ಬೇರೆ ಯಾವ ಕಂಪನಿಯಲ್ಲಿ ಇದ್ದರೂ ಕೂಡ ಬಿಡಿ ಕಾರ್ಮಿಕರೇ. ಆದರೆ ಹಲವಾರು ಬಿಡಿ ಕಾರ್ಮಿಕರಿಗೆ ಇವತ್ತು ಐಡೆಂಟಿ ಕಾರ್ಡ್ ಇರುವಂಥದ್ದಿಲ್ಲ, ಪಾಸ್ಬುಕ್ ಇರುವಂಥದ್ದಿಲ್ಲ, ಅಥವಾ ಯಾವುದೇ ಸವಲತ್ತಿಲ್ಲದೆ ಇರುವಂಥ ಬಿಡಿ ಇವತ್ತು ಜಾಸ್ತಿ ಇದೆ. ಕೂಲಿ ಮಾತ್ರ ಇರುವಂಥದ್ದು. ಆದ್ದರಿಂದ ಇವತ್ತು ಸರಿಸುಮಾರು ನಮ್ಗೆ ಅನ್ಸಿದ ಪ್ರಕಾರ 12 ಲಕ್ಷದಷ್ಟು ಜನ ಬಿಡಿ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ ಇರ್ಬೋದು ಅನ್ನುವಂಥದ್ದು. ನಮ್ಮ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಜಿಲ್ಲೆ ಸೇರಿಸಿದ 3-4 ಲಕ್ಷದಷ್ಟು ನಮ್ಮ ಜಿಲ್ಲೆಯಲ್ಲೇ ಸಾಧಾರಣ 1 ಲಕ್ಷದ ಒಳಗೆ ಇರ್ಬೋದು ಅನ್ನುವಂಥದ್ದು. ಈಗ ಮುಂಚೆ ಜಾಸ್ತಿ ಇದ್ದರೆ ಈಗ 1 ಲಕ್ಷದ ಒಳಗೆ ಇದ್ದಾರೆ, ಕೆಲಸ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಕೂಲಿ ಸಾಕಾಗದೇ ಇರೋದ್ರಿಂದ ಬದಲಿ ಉದ್ಯೋಗಕ್ಕೆ ಅರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇನ್ನೊಂದು ಇದರಲ್ಲಿ ಈಗ ಏನು ಮೊನ್ನೆ 15 ದಿವಸ ಏಪ್ರಿಲ್ನಲ್ಲಿ 15 ದಿವಸ ಕೆಲಸ ಸ್ಥಗಿತ ಮಾಡಿದ್ರು. ಸೊ ಇದಕ್ಕೆ ಏನು ನಿಮ್ಮ ಪೂರಕವಾದ ಎಲೆಗಳನ್ನ ಕೊಡುವಂಥದ್ದು, ತಂಬಾಕು ಕೊಡುವಂಥದ್ದು, ಈ ಸಮಸ್ಯೆಗೆ ಏನು ಕಾರಣ? ಇದು ಒಂದು ಏನಂತ ಹೇಳಿದ್ರೆ, ಮಾಲೀಕರ ಒಂದು ಸತ್ಯಾಗ್ರಹ, ಅವರದ್ದು ಪ್ರತಿಭಟನೆ. ಸರ್ಕಾರ ಏನು ಮಾಡ್ತದೆ ಅಂದರೆ, ಈ ಕೋಪ್ಟ ಕಾಯ್ದೆ ಸಂಬಂಧಪಟ್ಟು ಅವರು
ಬೀಡಿ ಈ ಕಟ್ಟಿನಲ್ಲಿರುವಂಥ ಲೇಬಲ್ ಇರ್ತಲ್ಲ, ಆ ಲೇಬಲ್ 85% ಲೇಬಲ್ಲಿಗೆ ಅವರು ಇದು ಹಾಕಬೇಕು, ಅಪಾಯದ ಚಿತ್ರವನ್ನು ಹಾಕಬೇಕು ಅಂತ ಹೇಳುವಂಥದ್ದು. ಅಂದರೆ ಡೆಡ್ ಬಾಡಿ ಇರುವಂಥದ್ದು, ಅದೊಂದು ಇದಿದೆ, ಡೆಡ್ ಬಾಡಿ ಹಾಕ್ತಾರೆ. ಆದರೆ ಅದು ಏನಾಗುತ್ತೆ ಅಂದರೆ ಕಟ್ಟಿಗೆ ಜಾಸ್ತಿ ಆಗ್ತದೆ, ಈ 25 ಬಿಡಿಗೆ ಜಾಸ್ತಿ ಆಗುತ್ತೆ, ಹೆಚ್ಚು ಉಳಿತದೆ. ಆದರೆ ಇವರದ್ದು ಮಾರ್ಕ್ ಯಾವ ಬಿಡಿ ಮಾರ್ಕ್ ಅಂತ ಹೇಳಿ ಬರಲಿಕ್ಕೆ ಹೆಸರಾಗಲಿಕ್ಕೆ ಜಾಗಲೇ ಇರುವುದಿಲ್ಲ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅವರು ಸರ್ಕಾರದವರು ಕೂಡಲೇ ಸುಪ್ರೀಂ ಕೋರ್ಟಿಂದ ಆದೇಶ ಬಂತು, ಹೈಕೋರ್ಟಿಂದ ಅದನ್ನು ಕೂಡಲೇ ಇದು ಮಾಡಬೇಕು ಅಂತ ಹೇಳಿದ್ರು. ಆವಾಗ ಏನಾಗಿದೆ, ಜಾರಿ ಮಾಡಬೇಕು ಅಂತ ಹೇಳಿದ್ರು. ಈವಾಗಲೇ ಕೋಟಿ ಕಟ್ಟಲೆ ಬಿಡಿಯನ್ನು ಇವಾಗಲೇ ಅಂತ ಒಂದು ಹಿಂದಿನ ಇದು ಪ್ರಕಾರ ಅವರು ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಕೋಟ್ಯಾಂತರ ಬಿಡಿ, ಇವತ್ತು ಕೋಟ್ಯಾಂತರ ಬಿಡಿ ಇತ್ತೆ. ಆದರೆ ಅದನ್ನೆಲ್ಲವನ್ನು ಬದಲು ಮಾಡಬೇಕಾದ್ರೆ ಅದನ್ನು ಹೊರತಂದ್ರೆ ಇವತ್ತೇ ಅರೆಸ್ಟ್ ಮಾಡಿ ಹಿಡಿತಾರೆ ಅದನ್ನ. ಆದರೆ ಅದನ್ನೆಲ್ಲವನ್ನ ಈ 85% ಹಾಕುವಾಗ ತುಂಬ ಕಷ್ಟ ಆಗುತ್ತೆ. ಅದರಿಂದ ಸರ್ಕಾರ ಏನು ಮಾಡ್ತದೆ, ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಮಾಲೀಕರು ಒಂದು 15 ದಿವಸ ಪ್ರತಿಭಟನೆ ಮಾಡಿದ್ರು. ಆದರೆ ಮಾಲೀಕರಿಗೂ ಅಂದಾಜಿದೆ, ಅಂದರೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೈಕೋರ್ಟ್ ಪಾಲನೆ ಮಾಡುವಾಗ ಸರ್ಕಾರ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಾಲೀಕರು ಬಹುಶಃ ಈಗ ಸ್ಟೇಗೆ ಏನೋ ಹೋಗಿದ್ದಾರೆ, ಅದರಿಂದ ಅದೇನೋ ಒಂದು ಪರಿಣಾಮವನ್ನು ಬೇರೆ ಆಗ್ಬೋದು ಅಂತ ಕಾಣುತ್ತೆ ನಮಗಷ್ಟೇ. ಓಕೆ ಓಕೆ ವಿಶ್ವನಾಥ್ ರೈಗಳೇ, ಈಗ ನಿಮ್ಮ ಹೋರಾಟಕ್ಕೆ ಈಗ ಏನು ತುಟ್ಟಿ ಭತ್ಯೆ, PF ಸರಳೀಕರಣ, ಮತ್ತು ಆರೋಗ್ಯ ನಿಧಿ, ವಿದ್ಯಾರ್ಥಿ ವೇತನ, ಇದೆಲ್ಲ ಹೋರಾಟ ಇದೆ. ಹೇಗೆ ನಿಮ್ಮ ಕಾರ್ಮಿಕರ ಬೆಂಬಲ ಹೇಗಿದೆ ಅನ್ನೋದು? ಕಾರ್ಮಿಕರು ಅವರ ಪ್ರಶ್ನೆಗಳನ್ನು ಎತ್ತಿಕೊಂಡು ನಮ್ಮಲ್ಲಿ ಬರ್ತಾರೆ, ಹುಡುಕೊಂಡು ಬರ್ತಾರೆ, ನಮ್ಮ ಕಚೇರಿಗೆ ಹುಡುಕೊಂಡು ಬರ್ತಾರೆ. ನಾವು ಹೋದಲ್ಲೆಲ್ಲ ಅದನ್ನು ಹೇಳ್ತಾರೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಕಾರ್ಯಪಡೆ ರಚಿಸಬೇಕಾದ ಅವಶ್ಯಕತೆ ಇದೆ ನಮಗೆ. ಅದು ನಮ್ಮ ಸಂಘಟನೆಯ ಒಂದು ಕೊರತೆ. ಅದರೊಟ್ಟಿಗೆ ಈಗ ಒಂದು ಹೊಸ ಅಂದಾಜು ನಾವು ಮಾಡಿದ್ದೇವೆ. ಬೀಡಿಯಲ್ಲಿ 2 ವಿಧದ ಕಾರ್ಮಿಕರಿದ್ದಾರೆ. ಒಂದು ದಾಖಲೆ ಇರುವ ಕಾರ್ಮಿಕರು, ಒಂದು ದಾಖಲೆ ಇಲ್ಲದ ಕಾರ್ಮಿಕರು. ಅದೇ ಲಾಗ್ ಬುಕ್, ID ಕಾರ್ಡ್ ಇರೋರು, ಇಲ್ಲದವರು ನೋಟ್ಬುಕ್, ಅವರಿಗೆ ಹೆಸರು ನಾವು ನೋಟ್ಬುಕ್, ಅವರಿಗೆ ಕೂಲಿ ಸಿಗ್ತದೆ, ಬೋನಸ್ ಸಿಗ್ತದೆ, ಮತ್ತು ಯಾವುದು ಸಿಗೋದಿಲ್ಲ. ಅಂಥವ್ರನ್ನೆಲ್ಲ ಪಂಚಾಯತ್ ಮಟ್ಟದಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ಬೀಡಿ ಕಾರ್ಮಿಕ ಅಂತ ಅಪ್ಲಿಕೇಶನ್ ಕೊಟ್ಟು. ಆ ಮೂಲಕ ಒಂದು ಹೋರಾಟ ಮಾಡಿ ಅವರನ್ನೆಲ್ಲ ಸರ್ಕಾರಕ್ಕೆ PF ಬರುವ ರೀತಿಯಲ್ಲಿ, ದಾಖಲೆ ಬರೋ ರೀತಿಯಲ್ಲಿ ಮಾಡಬೇಕಂತ ಮಾಡ್ತಾ ಇದ್ದೇವೆ. ಅದು ಬಹುಶಃ ನಮ್ಮ CIT ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಲ್ಲೆಲ್ಲ ಚರ್ಚೆ ಮಾಡಿಕೊಂಡು ಒಂದು ಕಾರ್ಯಯೋಜನೆ ಮಾಡಿಕೊಂಡು ಮುಂದೆ ಅದನ್ನು ಮುಂದಿನ 1 ವರ್ಷದೊಳಗೆ ಅನುಷ್ಠಾನ ಮಾಡಿಸಿದರೆ ನಾವು ಒಂದು ದೊಡ್ಡ ಸಾಧನೆ ಮಾಡಿದಾಗ ಆಗ್ಬೋದು. ಬೀಡಿ ಕಾರ್ಮಿಕರ ಮಧ್ಯೆ ಅವರಿಗೆ ಬೇಕಾದಂಥ ಸವಲತ್ತುಗಳು ತೆಗೆಸಿಕೊಳ್ಳೋದು, ಆ ಬಗ್ಗೆ ನಮಗೆ ಗಮನ ಇದೆ. ಸ್ವಲ್ಪ ಇತಿಮಿತಿಗಳು, ಸಂಘಟನೆ ಇತಿಮಿತಿಗಳು. ನಿಮ್ಮ CITU ಸಂಘಟನೆ ಬೇರೆ ಬೇರೆ ಕೆಲಸಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಮಿಕ ವರ್ಗದ ಜೊತೆ ಈ ಬೀಡಿ ಕಾರ್ಮಿಕರು, ನನಗೆ ಯಾವಾಗಲೂ ಕನ್ಫ್ಯೂಷನ್. ನೀವು ಕಾರ್ಮಿಕ ಮುಖಂಡರು ಅಂತ ನಾವು ಮಾತ್ರ ಹೆಚ್ಚು ನಾವು ಕರಿತೇವೆ, ನೀವು ಕಟ್ಟಡ ಕಾರ್ಮಿಕರ ಸಮಿತಿಯ ಸಂಚಾಲಕರು, ಆಮೇಲೆ ಬೀಡಿ ಕಾರ್ಮಿಕ, ನಂಗೆ ಮಹಾಬಲ ಹೊಡೆರಬಲ್ ಯಾವ್ದ್ರದಪ್ಪ ಅಂತ ಕನ್ಫ್ಯೂಷನ್ ಆಗೋದು. ವಿಶ್ವನಾಥ್ ರೈಗಳು ಯಾವುದು, ಬಾಲಕೃಷ್ಣ ಶೆಟ್ಟಿ ಯಾವ್ದು, ಒಟ್ಟಾರೆಯಾಗಿ ಕಾರ್ಮಿಕ ಮುಖಂಡರು. ಈಗ ಏನು ಆ ಎಲ್ಲ ವಿಭಾಗಗಳಿಗೆ ಏನು ಭಿನ್ನತೆ ಏನಿದೆ? ಅಲ್ಲಿ ಒಂದು ಯೂನಿಯನ್ ಮಟ್ಟದಲ್ಲಿದೆ, ಒಂದು ಸಂಘಟನೆ ಯೂನಿಯನ್. ಆ ಯೂನಿಯನ್ ಇದೆ, ಒಂದೊಂದು ಕೈಗಾರಿಕೆ ಒಂದೊಂದು, ಅದಕ್ಕೆ ಒಬ್ಬೊಬ್ಬರು ಲೀಡ್ರು ಮತ್ತು ಪದಾಧಿಕಾರಿಗಳೆಲ್ಲ ನಾವು ನೇಮಕ ಮಾಡ್ತೇವೆ. ಇನ್ನೊಂದು ಕಡೆಯಲ್ಲಿ CITU ಅನ್ನುವಂಥದ್ದು ಇದೆ. ಇಡೀ CITUಗೆ ಜಿಲ್ಲಾ ಸಮಿತಿ ಇದೆ, ತಾಲೂಕು ಸಮಿತಿ ಈಗ ಮಾಡ್ಕೊಂಡಿದ್ದೇವೆ. ಅದರ ಪದಾಧಿಕಾರಿಗಳ ಮೂಲಕ ನಾವು ಕೆಲಸಗಳನ್ನು ಚರ್ಚೆ ಮಾಡಿ ಅದ್ರ ಮೂಲಕ ಮಾಡ್ತೇವೆ. ಇಲ್ಲಿ ಈಗ ಸಂಘಟನೆ ದೃಷ್ಟಿಯಿಂದ ನಾವು ಯಾವ್ಯಾವ ಸಂಘದಲ್ಲಿ ಪದಾಧಿಕಾರಿಗಳಿದೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಯೇ ಒಂದು ಹೋರಾಟ ಚಳವಳಿಗಳನ್ನು ರೂಪಿಸುವಂಥದ್ದು. ಅಲ್ಲ, ಈಗ ಅಲ್ಟಿಮೇಟ್ ಆಗಿ ಬೀಡಿ ಕಾರ್ಮಿಕರ ವಿಚಾರ ಬಂದಾಗ ಈಗ ಇನ್ನೂ ಕೂಡ ಬೀಡಿ ಕಾರ್ಮಿಕರಿಗಾಗಲಿ ಕಾರ್ಮಿಕ ಸಂಘಟನೆಗಾಗಲಿ ಇನ್ನು ಸ್ಪಷ್ಟತೆ ಇನ್ನೂ ಬಂದಿಲ್ಲ. ಕೋಪ್ಟಾ ಜಾರಿ ಆಗುತ್ತಾ ಇಲ್ವಾ, ಆದರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಇಲ್ವಾ, ಅಥವಾ ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ಕೋಪ್ಟಾ ಕಾಯ್ದೆಯನ್ನು ಅಲ್ಲೇ ತಡೆ ಹಿಡಿತಾರಾ ಇಲ್ವಾ, ಇದೆಲ್ಲ ಗೊಂದಲಗಳು. ಈಗ ನಿಮ್ಮ ಸಂಘಟನೆ ಆ ದೃಷ್ಟಿಯಲ್ಲಿ ಹೇಗೆ ಮುಂದೆ ಹೆಜ್ಜೆ ಇಡ್ತಾ ಇದೆ? ನಾವೀಗ ನಮಗೆ ಅಂದಾಜಿನ ಪ್ರಕಾರ ನಮಗೆ ಸರ್ಕಾರದ ಒಂದು ಏನು ತೀರ್ಮಾನ ಮಾಡಿದೆ ಅದು ಏನು ಅದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2020 ಇಸ್ವಿಗೆ ವಿಶ್ವಸಂಸ್ಥೆಯ ಒಂದು ಆದೇಶದ ಪ್ರಕಾರ ನಾವು ನಮ್ಮ ದೇಶದ ಸರ್ಕಾರ ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡಿದೆ. 2020 ಈ ಕೈಗಾರಿಕೆಯನ್ನು ನಾವು ಸ್ಥಗಿತಗೊಳಿಸ್ತೇವೆ ಅಂತೇಳಿ, ಅಂದರೆ ತಡೆ ಹಿಡಿತೇವೆ ಅಂತೇಳಿ. ಈ ಸ್ಥಗಿತಗೊಳಿಸುವಂಥ ಸಂದರ್ಭದಲ್ಲಿ ಆವಾಗಲೇ ನಾವು ಹೇಳಿದಾಗೆ ಬದಲಿಗೆ ಉದ್ಯೋಗ ಸೃಷ್ಟಿ ಮಾಡದೆ ಇವತ್ತು ಏನಾಗುತ್ತೆ, ಅವರಿಗೆ ಕೆಲಸ ಕೊಡಲಿಕ್ಕೆ, ಕಾರ್ಮಿಕರಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡದೆ ಇವತ್ತು ಅವರು ಏಕಾಏಕಿಯಾಗಿ ಬಿಟ್ಟರೆ ಕಷ್ಟ ಇದೆ. ನಮ್ಮ ಅನಿಸಿಕೆ ಏನಂದರೆ ಖಂಡಿತ ಬರುತ್ತೆ ಅದು.
ಅದನ್ನು ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ, ಬರ್ತದೆ. ಆದರೆ ನಾವು ಹೇಳುವುದು ಮುಖ್ಯವಾಗಿ ಇವತ್ತು ಅದನ್ನು ನಂಬಿಕೊಂಡಂಥ ಜನಕ್ಕೆ ಇವತ್ತು ಬದಲಿ ಉದ್ಯೋಗ ಕೊಡಿ, ಅಲ್ಲ, ಈಗ ಇಲ್ಲದಿದ್ರೆ ಒಂದು ನನಗೆ ಪರಿಹಾರ ಒಂದು ಗೊಂದಲ ಇದೆ. ಈಗ ಏನಂದ್ರೆ, ಈಗ ಸಾಮಾನ್ಯವಾಗಿ ಈಗ ಸುಮಾರು 5, 10, 15, 20 ವರ್ಷಗಳಿಂದ ಏನು ಬಿಡಿ ಸಂಘಟನೆಯಲ್ಲಿ ಬಿಡಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ, ಅವ್ರ ಮಕ್ಕಳು ಇವತ್ತು ಎಜುಕೇಟೆಡ್ ಆಗಿದ್ದಾರೆ, ಇವತ್ತು ಒಂದೊಂದು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದ್ದಾರೆ. ಈಗ ಕೆಲವರು M.Com ಮಾಡಿದ್ದಾರೆ, ಕೆಲವರು BSc ಮಾಡಿದ್ದಾರೆ, MSc ಮಾಡಿದ್ದಾರೆ, ಲಾಯರ್ ಆಗಿ, ಇಂಜಿನಿಯರ್ ಆಗಿದ್ದಾರೆ, ಸಮಥಿಂಗ್ ಏನು ಎಲ್ಲ ಆಗಿದೆ. ಸೊ ಈಗ ಮತ್ತೆ ಪುನಃ ಅವರು ಬಿಡಿ ಕಾರ್ಮಿಕರ ಆಗಿ ಕೆಲಸ ಮಾಡುವ ಅವಶ್ಯಕತೆ ಅಗತ್ಯತೆ ಇದೆಯಾ? ಮಕ್ಕಳು ಇಲ್ಲಿ ಬರಲಿಕ್ಕಿಲ್ಲ. ಒಂದು ಪ್ರಶ್ನೆ, ನಮಗೆ ಆದಂಥ ಒಂದು ಸ್ವಾಭಿಮಾನ ಇರುತ್ತೆ. ಈಗ ತಾಯಿ ತಂದೆಯವರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರು ಕೂಡಲೇ ಅವ್ರಿಗೆ ಉದ್ಯೋಗ ಸಿಗ್ಬೋದು, ಸಿಗದೇ ಇರ್ಬೋದು, ಆ ಪ್ರಶ್ನೆ ಅಲ್ಲ. ಅವ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಆದರೆ ತಂದೆ ತಾಯಿಗಳನ್ನು ಪಾಲನೆ ಮಾಡುವಷ್ಟು ಒಂದು ಹೃದಯವಂತಿಕೆ ಬೇಕು ಅವನಿಗೆ ಅಲ್ವಾ? ಇವತ್ತು ಮಕ್ಕಳ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಏನು ಜಾಗತೀಕರಣ ಲೆವೆಲ್ನಲ್ಲಿ ನೋಡುವಾಗ ಇವತ್ತು ಸಂಬಂಧವೇ ಇಲ್ಲ, ತಂದೆ ತಾಯಿಗಳಿಗೆ ಸಂಬಂಧವೇ ಇಲ್ಲದಂತ ನೋಡ್ತೇವೆ. ಅದೇ ತಂದೆ ತಾಯಿಗಳು ಕೂಡ ಈ ಸಮಾಜದ ಅವಿಭಾಜ್ಯ ಅಂಗವಾಗಿ ಇವತ್ತು ಬದುಕಬೇಕಲ್ಲ. ಅವರು ಬದುಕುವಾಗ ಇವತ್ತು ಅವರದ್ದೇ ಆದಂಥ ಉದ್ಯೋಗ, ಅದು ಖಾತ್ರಿ ಇದ್ದರೆ, ಅವರಿಗೆ ಭದ್ರತೆ ಇದ್ದರೆ, ಅವರಿಗೆ ಅದರಿಂದ ಸಂಪಾದನೆ ಬಂದರೆ ಅವರು ಕೂಡ ಬದುಕಿ ಆಗುತ್ತೆ ಅನ್ನುವಂಥ ವಿಚಾರ ಇರುವಂಥದ್ದು. ಹಾಗಾಗಿ ಬೀಡಿ ನೌಕರಿಗೆ ನಿವೃತ್ತಿ ಎಂಬುದಿಲ್ಲ. ಇಲ್ಲ ಅದು 58 ವರ್ಷ ಆದ್ಮೇಲೆ ರಿಟೈರ್ಡ್ ಆಗುತ್ತೆ. ಅದು ರಿಟೈರ್ಡ್ ಅಲ್ಲ, ಅದು ನಿಮ್ಮ ಏನು ID ಕಾರ್ಡ್ ಹೋಲ್ಡರ್ ಮಾತ್ರ. PF ಗೆ ಮಾತ್ರ, ಕೆಲಸಕ್ಕೆ ಇಲ್ಲ ಮತ್ತೆ ಕೆಲಸಕ್ಕೆ ನಿವೃತ್ತಿ ಇಲ್ಲ. ಮತ್ತೆ ಕೆಲಸ ಕಂಟಿನ್ಯೂ ಅವರು ಕಂಟಿನ್ಯೂ ಮಾಡ್ತಾರೆ, ಮಾಡ್ಬೋದು. ಈಗ ನಮ್ಮ ಮುಖ್ಯ ಬೇಡಿಕೆ ಅಂದರೆ ಬೀಡಿ ಕಾರ್ಮಿಕರಿಗೆ ಅವರಿಗೆ ಬೇಕಾದಷ್ಟು ಅವಧಿ ಕೆಲಸ ಸಿಗಬೇಕು. ಇರೋರಿಗೆ ಮಾಡ್ತೇವೆ ಅಂತ ಬರುವವರಿಗೆ ಬದಲು ವ್ಯವಸ್ಥೆ. ಈಗ ಕೆಲಸ ಇಲ್ಲದ ದಿವಸಗಳಲ್ಲಿ ಏನಾಗಬೇಕು, ಕೆಲಸ ಇಲ್ಲದ ದಿವಸಗಳಲ್ಲಿ ಪರಿಹಾರ ಕೊಡಬೇಕು. ಬೀಡಿ ಅಲ್ಲ, ಈ ಬಗ್ಗೆ ನೀವು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಜೊತೆಗೆ ಯಾವುದಾದ್ರೂ ಮಾತುಕತೆಗಳನ್ನ, ಚರ್ಚೆಗಳನ್ನ ಮಾಡಿದ್ದೀರಾ? ಅಥವಾ ಮಾಡುವಾಗ ಯಾವ ರೀತಿಯ ರೆಸ್ಪಾನ್ಸ್ ಬಂದಿತ್ತು? ಈವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಒಂದು ಸಮಿತಿಯೂ ಮಾಡಲಿಲ್ಲ, ಚರ್ಚೆಯೂ ಮಾಡಲಿಲ್ಲ, CIT ಒಟ್ಟಿಗೆ ಮಾಡಲಿಲ್ಲ, ಅಥವಾ ಬಿಡಿ ಸಂಘಟನೆಗಳ ಬಗ್ಗೆ ಯಾವುದೇ ಒಂದು ಅಭಿಪ್ರಾಯಗಳನ್ನು ಕೂಡ ಅವರು ಕೊಟ್ಟದಿಲ್ಲ. ಆದರೆ ನಾವು ಅವರನ್ನ ಎಚ್ಚರಿಕೆ ಮಾಡ್ತಾ ಇದ್ದೇವೆ, ಪರಿಹಾರ ಕೊಡಿ, ಸಮಸ್ಯೆ ಇದೆ, ಪರಿಹಾರ ಕೊಡಿ, ಸಂಸತ್ತಿನಲ್ಲಿ ನಾವು ಈ ಪ್ರಶ್ನೆ ಎತ್ತುತ್ತಾ ಇದ್ದೇವೆ. ಓಕೆ, ಈ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದರ ಮೊದಲು ವೀಕ್ಷಕರೇ, ನಾವು ತಗೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ನಮಸ್ಕಾರ ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಪಬ್ಲಿಕ್ ಮೇಲ್ನಲ್ಲಿ ಬೀಡಿ ಕಾರ್ಮಿಕರ ಸಮಸ್ಯೆಗಳು, ಅಘೋಷಿತ ಏನು ನಿಷೇಧಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ, ಅದರ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಮಹಾಬಲ ಒಡೆಯರ್ ಹೋಬಳಿಯವರು ಮಾತಾಡ್ತಾ ಇದ್ರಿ ಸಂಘಟನೆಗಳ ಬಗ್ಗೆ ಮತ್ತು ಏನು ಆಗಬಹುದು ಅನ್ನೋದ್ರ ಬಗ್ಗೆ. ಈಗ ಒಂದು ನೀವೇನು ಆವಾಗ ಹೇಳಿದ್ರಿ, ಕಾರ್ಮಿಕರು ಏನು ಬೀಡಿ ರೋಲಿಂಗ್ ಮಾಡ್ತಾ ಇರುವಂಥ ಕಾರ್ಮಿಕರ ಸಂಖ್ಯೆ ಕನಿಷ್ಠ ಒಂದು 2 ಕೋಟಿ ಜನ ದೇಶದಲ್ಲಿದ್ದಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ನಿಮ್ಮ CITU ಸಂಘಟನೆಯ ಹಾಗೆ ಬೇರೆ ಸಂಘಟನೆಗಳು ಕೂಡ ಇದೆ. ಅವರು ಏನು ಹೇಳ್ತಾರೆ ನಿಮ್ಮ ಬೀಡಿ ಕಾರ್ಮಿಕರ ಬಗ್ಗೆ, ಬೀಡಿ ಕಾರ್ಮಿಕರ ಪರವಾಗಿ? ಅದು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ದೇಶ ಮಟ್ಟದಲ್ಲಿರುವ ಸಂಘಟನೆ ಅವರ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ? ಈಗ ನಾವು ಇಡೀ ದೇಶದವನ್ನ ಈಗ ಚಿತ್ರಣ ನೋಡುವಾಗ ಬೀಡಿ ಕಾರ್ಮಿಕರ ಬಗ್ಗೆ CITU ತಗೊಂಡಂಥ ಮುತುವರ್ಜಿಯ ದೇಶದ ಯಾವುದೇ ಕಾರ್ಮಿಕ ಸಂಘಟನೆಗಳು ಕೂಡ ಹೋರಾಟ ಚಳವಳಿಯನ್ನು ಮಾಡಿದ್ದನ್ನು ನಾವು ಇಷ್ಟವರೆಗೆ ಇಷ್ಟು ವರ್ಷದ ಅನುಭವದಲ್ಲಿ ನಾನು ನೋಡಲಿಲ್ಲ. ಅದರಲ್ಲಿ ಈಗ AITUC ಕೂಡ ಸ್ವಲ್ಪ ಹೋರಾಟ ಮಾಡ್ತದೆ, ಜನರ ಬೀಡಿ ಕಾರ್ಮಿಕರ ಸಮಸ್ಯೆಗಾಗಿ ಹೋರಾಟ ಮಾಡ್ತದೆ. ಆದರೆ ಉಳಿದಂಥ INTC ಇರಲಿ, BMS ಇರಲಿ, ಏನು ಬೇರೆ ಎಲ್ಲ ಸಂಘಟನೆಗಳೆಲ್ಲ ಇದೆ, ಅದು ಯಾವುದು ಕೂಡ ಈ ದೇಶದ ಬೀಡಿ ಕಾರ್ಮಿಕರಿಗಾಗಿ ಒಂದು ದಿವಸ ಒಂದು ಶಬ್ದ ಕೂಡ ಹೇಳಿದ್ದಿಲ್ಲ. ಆದರೆ ಇವತ್ತು ಇದನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರುವಂಥದ್ದು ರಾಜ್ಯ ಮಟ್ಟದಿರಲಿ, ದೇಶ ಮಟ್ಟದಿರಲಿ ಬೀಡಿ ಕಾರ್ಮಿಕರ ಫೆಡರೇಷನ್ಗಳು, ಇಡೀ ರಾಜ್ಯ ಸ್ಟೇಟ್ ಫೆಡರೇಷನ್ ಇದೆ, CIT ಸೇರಿದಂಥ ಫೆಡರೇಷನ್ಗಳೇನಿದೆ, ಬೀಡಿ ಫೆಡರೇಷನ್ಗಳಿದೆ, ಅದು ನಿರಂತರವಾಗಿ ಕಾರ್ಯಕ್ರಮ ಹಾಕ್ಕೊಂಡು ಕಾರ್ಮಿಕರ ಮಧ್ಯದಲ್ಲಿ ಹೋಗ್ತಾ ಇದ್ದೇವೆ ನಾವು. ಆದರೆ ಇನ್ನುಳಿದ ಯಾವುದೇ ಸಂಘಟನೆ ಕೂಡ ಏನೂ ಹೇಳುವುದಿಲ್ಲ, ಇದು ಹೋಗ್ತದೆ ಕಾರ್ಮಿಕರು ಈ ರೀತಿ ಕಷ್ಟ ಆಗ್ತದೆ ಅನ್ನೋದಂತನೂ ಕೂಡ ಹೇಳ್ತಾ ಇಲ್ಲ. ಅಲ್ಪ ಸ್ವಲ್ಪ ಹೇಳುವುದಿದ್ರೆ ಇವರು AITC ಅವರು ಮಾತ್ರ, ಅಂದರೆ ನಮ್ಮ CITU ಹತ್ತಿರದ ಸಂಘಟನೆ, ಅದು ಅವರ ಎಡ ಸಂಘಟನೆಯವರು,
ಅವರು ಸ್ವಲ್ಪ ಹೇಳಲಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಸಂಘಟನೆಯವರು ಮಾತ್ರ ಇದನ್ನ- ಎಡ ಪಕ್ಷಕ್ಕೆ ಬೆಂಬಲ ಕೊಡುವಂತ ಸಂಘಟನೆಗಳೇನು ಮಾತ್ರ ಸಂಘಟನೆಗಳಿವೆ, ಅವು ಮಾತ್ರ ಕಾರ್ಮಿಕ ವರ್ಗದ ಪರವಾಗಿದೆ. ಇನ್ನು ಉಳಿದಂತ ಇದು ಏನು ಬಲಪಂಥೀಯ ಪಕ್ಷ ಸಂಘಟನೆಗಳೆಲ್ಲವೂ ಕೂಡ ಕಾರ್ಮಿಕ ಸಂಘಟನೆಗಳು ಅಂತ ಹೇಳಿಕೊಳ್ಳಿಕ್ಕೆ ಮಾತ್ರ ಸೀಮಿತವಾಗಿವೆ. ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಅವರ ವ್ಯಾಪ್ತಿ ಬಹಳ ಕಡಿಮೆ ಇದೆ ಅನ್ನುವಂತ ಒಂದು ಅಭಿಪ್ರಾಯ. ಈಗ ಕಾರ್ಮಿಕ ಬೀಡಿ ಉದ್ಯಮ ಬಂದಾದ್ರೆ ಕೇವಲ ಕಾರ್ಮಿಕರಿಗೆ ಅಷ್ಟೇ ನಷ್ಟ ಅಲ್ಲ, ಕಂಪನಿಗೂ ಕೂಡ ನಷ್ಟ. ಈ ಕಂಪನಿಯವರು ನಿಮ್ಮ ಸಂಘಟನೆ ಜೊತೆಗೆ ಅಥವಾ ಕಾರ್ಮಿಕರ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ತಾ ಇದ್ದಾರೆ? ಈಗ ಕಾರ್ಮಿಕ ಸಂಘಟನೆ ಇದು ಕಂಪನಿಗಳೇನ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ತಿಳಿದ ಮಟ್ಟಿಗೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಕಂಪನಿಗಳು ಒಂದು ಭಾರತ್ ಬೀಡಿ, ಪ್ರಕಾಶ್ ಬೀಡಿ, PVS ಬೀಡಿ, ಗಣೇಶ್ ಬೀಡಿ, ಇನ್ನು ಗುಜರಾತಿನ ಕೆಲವು ಕಂಪನಿಗಳು ಟೆಲಿಫೋನ್, ಇನ್ನು ಬೇರೆ ಬೇರೆ ಎಲ್ಲ ಹೆಸರಿದೆ ಅದಕ್ಕೆಲ್ಲ, ಅವೆಲ್ಲಗಳು ಇದ್ದರೆ. ಆದರೆ ಅತಿ ದೊಡ್ಡ ಶಕ್ತಿಯಾಗಿ ಮಾಲೀಕರು ದೊಡ್ಡ ಹಣ ಸಂಪಾದನೆ ಮಾಡಿದವರು ಭಾರತ್ ಬೀಡಿ, ಈ ದೊಡ್ಡ ದೊಡ್ಡ ಕಂಪನಿಗಳು. ಅವರಿಗೆ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳುವ ಪ್ರಶ್ನೆ ಅಲ್ಲ. ಅವರಿಗೆ ಅವರ ಬಂಡವಾಳಕ್ಕೆ ಇವತ್ತು ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರದ ಮೇಲೆ ಅವರು ಮೊನ್ನೆ 15 ದಿವಸ ಸ್ಟ್ರೈಕ್ ಮಾಡಿದರು. ಅವರ ಬೀಡಿ ಏನು ಕೋಟ್ಯಾಂತರ ಬೀಡಿಯನ್ನು ತಯಾರು ಮಾಡಿದ್ದಾರೆ, ಅದು 20ಕ್ಕೆ ಹೇಳಿ 15ರೊಳಗೆ 16ಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರ. ಹಾಗಾಗಿ 4 ವರ್ಷಗಳ ಕಾಲ ದುಡುಕಾಗುತ್ತಾ ನೋಡುವಂಥ ಒಂದು ಪ್ರಯತ್ನಗಳು ಅವ್ರದ್ದು ನಡೀತಾ. ಆದರೆ ನಿಜವಾಗಿ ಅವರಿಗೆ ಕಾರ್ಮಿಕರಿಗೆ ಇಂಥ ಕಷ್ಟ ಇದೆ ಅನ್ನುವಂಥದ್ದು ಅವರು ಕೂಡ ಹೇಳಿದ್ದನ್ನು ನಾವು ಕೇಳಲಿಲ್ಲ ಇನ್ನು. ಅದು ಅಲ್ಲ, ಆದರೆ ಈಗ ಈ ವಿಷಯಕ್ಕೆ ಬಂದಾಗ ಬ್ಯಾನ್ ವಿಷಯಕ್ಕೆ ಟೊಬ್ಯಾಕೊ ಬ್ಯಾನ್ ವಿಷಯಕ್ಕೆ ಬಂದಾಗ, ವಿಶ್ವಸಂಸ್ಥೆ ವರದಿಯ ಅನುಷ್ಠಾನಕ್ಕೆ ಬಂದಾಗ, ಆವಾಗ ಈಗ ಕಂಪನಿಗಳು ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ. ಬನ್ನಿ ಅಂದರೆ ಈಗ ನಮ್ಗೇನಂದ್ರೆ ಮಾಲೀಕರು ಪ್ರಶ್ನೆ ಅಲ್ಲ, ಅಲ್ಲಿ ಕೆಲಸ ಪ್ರಶ್ನೆ. ಕೆಲಸ ಉಳಿಬೇಕು, ನಮ್ಮ ವೃತ್ತಿಯ ವೃತ್ತಿ ಉಳಿಬೇಕು, ಭದ್ರತೆ ಬೇಕು. ಆ ಭದ್ರತೆ ಉಳಿಯುವಾಗ ಅದು ಮಾಲೀಕರಿಗೆ ಸಪೋರ್ಟ್ ಆಗಿ ಬರುತ್ತೆ. ಅದು ಅವರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೋದು, ನಾವು ಕೂಡ ಸಪೋರ್ಟ್ ಮಾಡ್ಬೋದು. ಈ ಹಂತದಲ್ಲಿ ಏನಾದ್ರು ಚರ್ಚೆಗಳು, ಮಾತುಕತೆಗಳು ಇಲ್ಲ, ನಮಗೂ ಅವರಿಗೆ ಏನು ಮಾತುಕತೆ ಆಗದಿಲ್ಲ. ಮತ್ತೊಂದು ಅಲ್ಲ, ಇನ್ನೂ ಒಂದು ಸರ್ ವಿಶ್ವಾಂತರೇ ನೀವು ಹೇಳಿ. ಈಗ ಬ್ರಾಂಚ್ ಇದೆ ಅಲ್ಲ, ಬೀಡಿ ಬ್ರಾಂಚ್ ಏನು ಬೇರೆ ಬೇರೆ ಅಲ್ಲಲ್ಲೇ ಬ್ರಾಂಚ್ ಏಜೆಂಟ್ಗಳು. ಈಗ ಈ ಕಂಪನಿಗಳೇನಿದೆ, ಗಣೇಶ್ ಇರ್ಬೋದು, ಭಾರತ್ ಇರ್ಬೋದು, ಅದು ಇದು ಏನು ಒಂದಷ್ಟು ಕಂಪನಿಗಳು, ಬೀಡಿ ಕಂಪನಿಗಳಿದೆ. ಹೇಗೆ ಪ್ರೊಡಕ್ಷನ್ ಸಪ್ಲೈ ಹೇಗೆ? ಈಗ ಬ್ರಾಂಚಿಗೆ ಎಲ್ಲರೂ ತಗೊಂಡು ಕೊಡ್ತಾರೆ, ಬಟ್ ಆ ಬ್ರಾಂಚ್ ಇಂಥ ಕಂಪನಿ ಇದ್ದು ಅಂತ ಏನಾರು ಇದೆಯಾ? ಹೇಗೆ ಇದೆ? ಈಗ ಸರ್ ಏನಂತ ಹೇಳಿದ್ರೆ, ಒಂದು ಬಿಡಿ ಗಣೇಶ್ ಬಿಡಿ ಆದರೆ ಗಣೇಶ್ ಬಿಡಿಗೆ ಮಧ್ಯವರ್ತಿಗಳಿಗೆ ಇವತ್ತು ಮಾಲೀಕರೇ ನೇರವಾಗಿ ಯಾವುದು ಬಿಡಿಯನ್ನು ನಡೆಸ್ತಾ ಇಲ್ಲ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಕಡೆಯಲ್ಲೂ ಕೂಡ ಅದೇ ಮಾಲೀಕರೇ ನಡೆಯುವಂತ ಕಾಂಟ್ರಾಕ್ಟರ್ ಮಧ್ಯದಲ್ಲಿ ಇದ್ದಾರೆ. ಬೀಡಿ ಸಂಗ್ರಹ ಮಾಡ್ತಾರೆ, ಯಾವ ಕಂಪನಿಗೆ ಎಷ್ಟು ಬೇಕೋ ಅಷ್ಟು ಸಪ್ಲೈ. ಹಾಗೆಲ್ಲ ಹೇಳ್ತೇನೆ ನಾನು ಹೇಳ್ತೇನೆ. ಈಗ ಬಿಡಿ ಏನಂತ ಹೇಳಿದ್ರೆ ಮಾಲೀಕರ ನೇರ ಸಂಪರ್ಕ ಇರುವುದಿಲ್ಲ. ಒಬ್ಬ ಕಾಂಟ್ರಾಕ್ಟ್ ಮಾಡ್ತಾರೆ, ಕಾಂಟ್ರಾಕ್ಟ್ ಅವ ಏನು ಮಾಡ್ತಾನೆ, ಅವನಿಗೆ ಗಟ್ಟಿ ಕೇಳಿದ್ರೆ ಬಿಡಿ ಕಾರ್ಮಿಕರಿಗೆ ಸಾಹುಕಾರ ಯಾರಂತ ಗೊತ್ತಿಲ್ಲ. ಸಾಹುಕಾರ ಯಾರು ಕೇಳಿದ್ರೆ ಇವರೇ ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ದಾರ ಅಂತ ಹೇಳ್ತಾರೆ. ಆ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ. ಯಾಕಂದ್ರೆ ಮಾಲೀಕರಿಗೂ ಮತ್ತೆ ಕಾರ್ಮಿಕರಿಗೆ ಯಾವುದೇ ಸಂಬಂಧ ಇಲ್ದಿದಂತ ಒಂದು ವ್ಯವಸ್ಥೆ ಇವತ್ತು ಬಿಡಿ ಕೈಗಾರಿಕೆಯಲ್ಲಿ ನೇರವಾದಂಥ ಸಂಬಂಧ ಇಲ್ಲ. ಐಡೆಂಟಿ ಕಾರ್ಡ್ ಏನೋ ಕಂಪನಿಯಿಂದ ಕೊಟ್ಟಿದ್ದಾರೆ ಅಂತ ಹೇಳೋದು ಬಿಟ್ಟರೆ ಎಲ್ಲವೂ ಕಾಂಟ್ರಾಕ್ಟ್ದಾರ ಮೂಲಕವೇ. ಅವರಿಗೆ ಲಾಭ ನಷ್ಟ ಅದು ಏನೋ ಬೋನಸ್ ಗಿನಸ್ ಏನೇ ವ್ಯತ್ಯಾಸ ಮಾಡೋದಿದ್ರು ಕೂಡ ಇವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಕಾಂಟ್ರಾಕ್ಟ್ದಾರಿಗೂ ಮತ್ತು ಕಾರ್ಮಿಕರಿಗಿರುವಂಥ ಸಂಬಂಧವೇ ಹೆಚ್ಚಾಗಿರುತ್ತೆ. ಇದರಿಂದ ಏನಾಗುತ್ತಂದರೆ ಎಲ್ಲ ಹತೋಟಿ ಎಲ್ಲ ಅವನ ಕಪಿ ಮುಷ್ಟಿಯೊಳಗೆ. ನಾನೀಗ ಕೇಳುದು, ಈಗ ಒಬ್ರು ಒಂದು ಮಹಿಳೆ ಒಂದು ಬೀಡಿ ಕಟ್ತಾರೆ ಅಂತ ಹೇಳಿದ್ರೆ, ಆ ಬೀಡಿ ಎಲ್ಲ ಹೋಗೋದು, ಯಾವ ಕಂಪನಿ ಹೋಗ್ತದೆ ಅಂತ ತೀರ್ಮಾನ ವ್ಯವಸ್ಥೆ ಏನಿದೆ ಅಂದ್ರೆ, ಈ ಗಣೇಶ್ ಬೀಡಿ ಕಂಪನಿ ಅವರೊಂದು 10 ಕಾಂಟ್ರಾಕ್ಟರ್ನ ನೇಮಕ ಮಾಡ್ತಾರೆ. ಒಬ್ಬ ಕಾಂಟ್ರಾಕ್ಟರ್ 50 ಜನ ಬೀಡಿ ಕಾರ್ಮಿಕರನ್ನು ಅವ ಗುರುತಿಸಿ ಇರ್ತಾನೆ. ಅವನಿಗೆ ಒಂದೊಂದು ಸಾವಿರ ಬೀಡಿ ಪ್ರಕಾರ ಒಂದಷ್ಟು ಜನಕ್ಕೆ ಎಲೆ ಕಚ್ಚಾ ಮಾಡಬೇಕು. ಎಲೆ, ಹೊಗೆ ಸೊಪ್ಪು, ನೂಲು ಇತ್ಯಾದಿ. ಇವರ ಸ್ಟ್ಯಾಂಡರ್ಡ್ಗೆ ಸರಿಯಾಗಿ ಅವರು ಬೀಡಿ ಸುತ್ತಬೇಕು. ಅದನ್ನು ಕೊಂಡೋಗಿ ಕಾರ್ಮಿಕರು ಕೊಡ್ತಾನೆ. ಕಾರ್ಮಿಕರು ಸುತ್ತಿ ಅವನಿಗೆ ವಾಪಸ್ ಕೊಡ್ತಾರೆ. ಅವನು ತಂದು ಅದೇ ಕಂಪನಿಗೆ ಅದನ್ನು ಕೊಡ್ತಾನೆ. ಬೇರೆ ಕಂಪ್ನಿಗೆ ಹೋಗೋದಿಲ್ಲ. ಅಲ್ಲಿ ವ್ಯತ್ಯಾಸ ಬಂದರೆ, ಶಾರ್ಟೇಜ್ ಬಂದರೆ ಕಾರ್ಮಿಕ ದಂಡ ಕೊಡಬೇಕು. 1,000 ಬೀಡಿದ ಹೊಗೆ ಸೊಪ್ಪು ತಗೊಂಡು 800 ಬೀಡಿ ಮಾತ್ರ ಕೊಟ್ಟರೆ, ಅಕಸ್ಮಾತ್ ಈ ಗುತ್ತಿಗೆ ದರ ಸ್ವಲ್ಪ ಕಡಿಮೆ ಮಾಡಿದ್ರೆ ಅದು ಅಂತದ್ದು ನಡೀತದೆ. ಅಂತ ನಡೀತದೆ. ಕಾಂಟ್ರಾಕ್ಟ್ದಾರ ಪದ್ಧತಿಯಲ್ಲಿ ಅನ್ಯಾಯ ಜಾಸ್ತಿ ತುಂಬ ನಡೀತದೆ. ಹೊಗೆ ಸೊಪ್ಪು ಮಧ್ಯವರ್ತಿಗಳಂದ್ರೆ ಹಾಗೆ ಅಲ್ಲ, ತುಂಬ ನಡೀತದೆ. ಅದರ ಮೇಲೆ ಒಂದು ವಿಚಿತ್ರ,
ಪ್ರತಿಯೊಬ್ಬ ಕಾರ್ಮಿಕ ಕನಿಷ್ಠ ಒಂದು 25 ಬೀಡಿಯನ್ನಾದರೂ ಅವನಿಗೆ ಕೊಡಬೇಕು. ಯಾರಿಗೆ? ಈ ಗುತ್ತಿಗೆದಾರ. ಅವನ ಬೇನಾಮಿ ಬೀಡಿ ಕಾರ್ಮಿಕರು ಇರ್ತಾರೆ, ಅವ್ರ ಹೆಸರಲ್ಲಿ ಒಂದು ID ಕಾರ್ಡ್ ಇರ್ತದೆ. ಅವ್ರು ಕೆಲಸ ಮಾಡೋದಿಲ್ಲ, ಯಾರಂತ ಗೊತ್ತಿಲ್ಲ, ಅವನ ಮನೆಯವರೇ ಇರ್ಬೋದು. ಇದು ಕಮಿಷನ್ ಆ ಅಕೌಂಟಿಗೆ ಈ ಬೀಡಿ ಹಾಕ್ತಾನೆ. ಇಂಥದ್ದೆಲ್ಲ ಅಲ್ಲಿ ತುಂಬ ನಡೀತವೆ. ಅಲ್ಲ, ಈಗ ನಾನು ಕೇಳ್ತಾ ಇರೋದು, ಈಗ ನಿಮ್ಮ ಏನು ಕೆಲಸದ ಭದ್ರತೆ ಏನು ಕಾರ್ಮಿಕರೇನು ಹೇಳ್ತಾ ಇದ್ದಾರೆ, ಒಂದು ನಮಗೆ ಪರ್ಯಾಯ ವ್ಯವಸ್ಥೆ ಕೊಡಿ, ಇಲ್ಲ ಅಂದರೆ ನಮಗೆ ಅಲ್ಲಿವರೆಗೆ ನಮ್ಮ ವೃತ್ತಿ ಭದ್ರತೆ ಕೊಡಿ ಅಂತ. ಸೊ ನೀವು ಮಾಲೀಕರ ಜೊತೆ ಯಾಕೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ? ಈ ನಮಗೆ ಮಾಲೀಕರು ಅನ್ನೋದಕ್ಕಿಂತಲೂ ಇವತ್ತು ಕಾನೂನು ತಂದಿರುವುದು ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡಬೇಕು. ಮಾಲೀಕರು ಎರಡನೇ ಪ್ರಶ್ನೆ ನಮಗೇನೋ ಅವರು ಕಾಯ್ದೆ ಬಂದರೆ ಬಾರದೇ ಇದ್ದರೆ ಅವ್ರು ಕೆಲಸ ಕೊಟ್ಟು ನಿಲ್ಲಿಸೋದಿಲ್ಲ. ಆ ಕಾಯ್ದೆ ಬರದೇ ಇದ್ರೆ ಕೆಲಸ ಖಂಡಿತ ಅಲ್ಲ. ನಾ ಕೇಳ್ತೇವೆ, ಕಾಯ್ದೆ ಬಂತು, ಅನುಷ್ಠಾನ ಆಯ್ತು ಅಂದ್ರೆ ಕಂಪನಿ ಮುಚ್ಚುತ್ತದೆ, ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಸೊ ನಾ ಕೇಳ್ತಾ ಇರೋದು, ಈಗ ಒಂದು ವ್ಯವಸ್ಥೆಯನ್ನ ನಾವು ಪ್ರತಿಭಟಿಸಬೇಕಾದ್ರೆ ನಮ್ಮ ಜೊತೆಗೆ ಮಾಲೀಕರು ಬರ್ತಾರೆ ಅನ್ನುವಂತ ಒಂದು ಸ್ಥಿತಿ ಇದ್ರೆ ನಾವು ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಕೇಳೋದು. ಒಂದು ಯಶಸ್ಸಿನ ನಿಮ್ಮ ಒಂದು ಸಕ್ಸಸ್ಸಿಗೆ, ಯಾಕಂದ್ರೆ ಇಲ್ಲಿ ಎರಡು ವಿಚಾರ ಇದೆ. ಗುತ್ತಿಗೆದಾರರು ಕೂಡ ಈಗ ಮಾಲೀಕರು, ನೀವೇನು ಅವಾಗ ಈಗ ಹೇಳಿದ್ರಿ ಗುತ್ತಿಗೆದಾರರು, ಈಗ ಅವರನ್ನ ನಾವು ಸೇರಿಸ್ಕೊಂಡು, ಈಗ ಇಲ್ಲಿ ವಿಷಯ ಏನಿರೋದಂದ್ರೆ ಸಂಘಟನೆಯ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಇಲ್ಲಿ ಕಾರ್ಮಿಕರ ಬದುಕಿನ ಭದ್ರತೆಯ ಪ್ರಶ್ನೆ, ವೃತ್ತಿ ಭದ್ರತೆಯ ಪ್ರಶ್ನೆ. ಸೊ ಆವಾಗ ನೀವು ಯಾಕೆ ಆ ರೀತಿಯ ಚರ್ಚೆಗಳನ್ನ ಮಾಡಲಿಕ್ಕೆ? ಈಗ ಮಾಲೀಕರು, ಕಾಂಟ್ರಾಕ್ಟ್ದಾರರು, ಬೀಡಿ ಕಾರ್ಮಿಕರು ಎಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ ಅದು. ಯಾಕಂದ್ರೆ ಈಗ ನಮ್ಗೆ ಉದ್ಯೋಗ ಉಳಿಬೇಕು ಅಲ್ವಾ, ಉದ್ಯೋಗ ಉಳಿಬೇಕು, ಆ ಕಂಪನಿ ಉಳಿದ್ರೆ ಮಾತ್ರ ಅವನಿಗೆ ಉದ್ಯೋಗ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಕಾರ್ಮಿಕ ವರ್ಗ ಯಾವತ್ತು ಸರ್ಕಾರಕ್ಕೆ ಒಂದು ಬಿಸಿ ತುಪ್ಪ. ಹೌದು ಹೌದು. ಇವತ್ತಿಂದಲ್ಲ, ಇತಿಹಾಸದಿಂದ ನಾವು ನೋಡ್ಕೊಂಡು ಬಂದ್ರೆ ಕಾರ್ಮಿಕ ವರ್ಗ ಒಂದು ಹೋರಾಟದ ದಾರಿಯಲ್ಲಿ ಬಂದಂತ ಒಂದು ವರ್ಗ. ಆಮೇಲೆ ಮಾಲೀಕರು ಮತ್ತೆ ಏನು ಬಂಡವಾಳಶಾಹಿಗಳು ಏನಂತ ನಾವು ಹೇಳ್ತೇವೆ, ಭೂಮಾಲೀಕರು ಮತ್ತೆ ಬಂಡವಾಳಶಾಹಿಗಳು, ನಿಮ್ಮ ಭಾಷೆಯಲ್ಲಿ, ಎಡಪಂಥೀಯರ ಭಾಷೆಯಲ್ಲಿ ಹೇಳೋದಾದ್ರೆ ಭೂಮಾಲೀಕರು ಮತ್ತೆ ಬಂಡವಾಳಶಾಹಿಗಳು, ಅವರು ಆದಷ್ಟು ಸರ್ಕಾರಕ್ಕೆ ಹತ್ತಿರ ಆಗಿರುವಂತವರು ಅಥವಾ ಒಂದು ವ್ಯವಸ್ಥೆಗೆ ಹತ್ತಿರ ಆಗಿರುವಂತವರು. ಅವರು ತಪ್ಪು ಮಾಡಿದ್ರು ಕೂಡ ಅದು ಸರ್ಕಾರಕ್ಕೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ವ್ಯವಸ್ಥೆ. ನಾನು ಏನು ಇದು ಈಗ ನಾನು ಪ್ರಶ್ನೆ ಕೇಳಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಈ ವಿಷಯದ ಬಂದಾಗ, ಕೋಪ್ಟಾ ಕಾಯ್ದೆ ಜಾರಿಗೆ ಬಂದಾಗ ಇಲ್ಲಿ ಸಮಸ್ಯೆ ಏನಂದ್ರೆ, ಸರ್ಕಾರಕ್ಕೆ ಹತ್ತಿರವಾಗಿರುವಂತಹ ಬಂಡವಾಳಶಾಹಿಗಳಿಗೂ ಹೊಡೆತ ಬೀಳುತ್ತೆ, ಕಾರ್ಮಿಕ ವರ್ಗಕ್ಕೂ ಎಟ್ ದ ಸೇಮ್ ಟೈಮ್ ಹೊಡೆತ ಬೀಳುತ್ತೆ. ಸೊ ಈಗ ನಿಮಗೆ ಸರ್ಕಾರವನ್ನು ಹೆಚ್ಚು ಹತ್ತಿರಕ್ಕೆ ಹೋಗಲಿಕ್ಕೆ, ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ, ಸರ್ಕಾರಕ್ಕೆ ತಮ್ಮ ಮನವಿಗಳನ್ನ ಮುಟ್ಟಿಸ್ಲಿಕ್ಕೆ ಗುತ್ತಿಗೆದಾರರು ಮತ್ತು ಮಾಲೀಕರನ್ನು ಯಾಕೆ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ? ಗುತ್ತಿಗೆದಾರರ ಹೋರಾಟದಲ್ಲಿ ಇದ್ದಾರೆ, ಸಂಬಂಧಪಟ್ಟು ನಮ್ಮೊಟ್ಟಿಗೆ ಹೋರಾಟಕ್ಕೆ ಬರ್ತಾರೆ. ಯಾಕಂದ್ರೆ ಅವರಿಗೂ ಕೂಡ ಇವತ್ತು ಉದ್ಯೋಗದ ಪ್ರಶ್ನೆ ಆಗಿದೆ, ಅವರ ಉದ್ಯೋಗ. ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಒಂದು 100 ಜನ ಕೆಲಸ ಮಾಡುವಂತ ಬಿಡಿ ಬ್ರಾಂಚ್ ಹೇಳ್ತಲ್ಲ ನಾವು, ಆ ಬ್ರಾಂಚಲ್ಲಿ ಈಗ 10 ಜನ ಇಲ್ಲ. ಆ 10 ಜನದ ಬಿಡಿಯನ್ನ ಅವನ್ ತಗೊಂಡು ಬರುವುದಕ್ಕೆ ತುಂಬಾ ಕಷ್ಟ, ಮತ್ತೆ ಅದರಿಂದ ಜೀವನ ನಡೆಸಲಿಕ್ಕೆ ಅವನಿಗೂ ಕೂಡ ಕಷ್ಟ. ಆದ್ರೆ ಕಮಿಷನ್ ಅಲ್ಲಿ ಆಗುದಿಲ್ಲ. ಆದ್ರೆ ಅವ ನಮ್ಮೊಟ್ಟಿಗೆ ಅನಿವಾರ್ಯವಾಗಿ ಬರಬೇಕಾಗತ್ತೆ, ಅನಿವಾರ್ಯ ಅದು. ಅವ ಬಾರದೇ ಇದ್ರೂ ಕೂಡ ಅವನಿಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅವನಿಗೆ. ಆದ್ರೆ ಮಾಲೀಕರಿಗೆ ಹಾಗಿಲ್ಲ. ಮಾಲೀಕರಿಗೆ ಆ ರೀತಿಯ ನಮ್ಮನ್ನೇ ಸೇರಿಸ್ಕೊಂಡು ಹೋರಾಟ ಮಾಡಬೇಕಾದಂಥದ್ದು, ಕಂಪನಿ ಉಳಿಬೇಕನ್ನೋಂಥ ಒಂದೇ ದೃಷ್ಟಿಯಿಂದ ಬಿಟ್ಟರೆ, ಬೇರೆ ಕಾರ್ಮಿಕರಿಗೆ ಭದ್ರತೆ ಕೊಡುವ ಪ್ರಶ್ನೆಯಲ್ಲಿ ಅವರು ನಮ್ಮೊಟ್ಟಿಗೆ ಕೊಡುವುದ್ರ ಬಗ್ಗೆ ಏನು ಸಾಧ್ಯನೇ ಇಲ್ಲ. ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇವತ್ತು, ಈ ನಮಗೆ ಏನು ನಾವು ಹೇಳ್ತೇವೆ, ಪರಿಹಾರ ಕೊಡಬೇಕು ಅಥವಾ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು. ಕೇರಳದಲ್ಲಿ ದಿನೇಶ್ ಬಿಡಿ ಅನ್ನುವಂಥದ್ದು ದೊಡ್ಡ ಒಂದು ಕಂಪನಿ, ಅದು CITU ನಡೆಸುವಂಥ ಕಂಪನಿ. ಓಕೆ. ಈ ಬಿಡಿ ಕೈಗಾರಿಕೆ ಮಾಲೀಕರು, ನಮ್ಮ ಮಂಗಳೂರಿನ ಮಾಲೀಕರು ಆ ಕಡೆ ಹೋದರು. ಭಾರತ್ ಬಿಡಿಯವರು, ಗಣೇಶ್ ಬಿಡಿಯವರು, ಪ್ರಕಾಶ್ ಬಿಡಿಯವರೆಲ್ಲ ಆ ಕಡೆ ಹೋದಾಗ ಅಲ್ಲಿ ಏನಾಯಿತು, ರಾತ್ರಿ ಅಲ್ಲಿಂದ ಏನೋ ಸಂಬಳ ಜಾಸ್ತಿ ಕೇಳಿದ್ರು ಅವರು ಅಲ್ಲೆಲ್ಲ ಹೋರಾಟ. ಆ ಸಂದರ್ಭದಲ್ಲಿ ಈ ಆಂಬ್ಯುಲೆನ್ಸ್ ಎಲ್ಲ ಹಾಕೊಂಡು ಎಲ್ಲ ಅವ್ರ ಸಾಮಾನುಗಳನ್ನು ತಂದ್ಬಿಟ್ರಿ ಇಲ್ಲಿಗೆ. ಅವಾಗ ಏನಾಯ್ತು ಅಂದ್ರೆ, ಅಲ್ಲಿ ಕೆಲಸದ ಭದ್ರತೆ ಇರಲಿಲ್ಲ, ಕೆಲಸಕ್ಕಾಗಿ ಭಾರಿ ಕಷ್ಟ ಆಯ್ತು ಜನರಿಗೆ. ಕನ್ನಾನೂರಿನಲ್ಲಿ ಭಾರಿ ದೊಡ್ಡ ಬಿಡಿ ಚಳವಳಿ ಇರುವಂಥ ಪ್ರದೇಶ, ಬಿಡಿ ಕಟ್ಟುವವರು ಇರುವಂಥ ಪ್ರದೇಶ. ಆಗ AK ಗೋಪಾಲನ್ ಅವರು ಇದ್ರು. ನಿಮಗೆ ನಮ್ಮ ಪಾರ್ಲಿಮೆಂಟಿನ ಹಿರಿಯ ಸದಸ್ಯರು ಮಾತ್ರ ಅಲ್ಲ, 10 ಸಾರಿ ಕೂಡ ಪಾರ್ಲಿಮೆಂಟಿಗೆ ಆಯ್ಕೆಯಾದಂಥ ಒಬ್ಬ ಮನುಷ್ಯ. ಇವತ್ತು ಕೂಡ ಪಾರ್ಲಿಮೆಂಟ್ ಮುಂದೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಅವರ ಸ್ಟ್ಯಾಚ್ಯೂ ಇವತ್ತು ಕೂಡ ಇದೆ ಭಾರತ ದೇಶದಲ್ಲಿ. ಅದೊಂದು ಹೆಮ್ಮೆ ವಿಚಾರ ನಮಗೆ. ಅಂಥ AK ಗೋಪಾಲನರು ಪಾರ್ಲಿಮೆಂಟ್ ಮುಂದೆ 7 ದಿವಸ ಅನ್ನ ಸತ್ಯಾಗ್ರಹ ಮಾಡಿದ್ದಾರೆ. ಯಾವುದು ಬಿಡಿ ಕಂಪನಿಯನ್ನು, ಬಿಡಿ ಮಿಷನ್ ಬಂತು, ಒಂದು ಕೈಗಾರಿಕೆ ಮಿಷನ್
ಬೀಡಿ ಕಟ್ಟುವಂಥ ಬೀಡಿ ಮಿಷನ್ ಸುತ್ತು. ಬಂತು, ಅದನ್ನ Rolling ಹೊಡಿಬೇಕು rolling ಅಂತ mission. ಸರ್ಕಾರ ತರಲೇಬಾರ್ದು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಹೋದರು. ಆವಾಗ ಅಲ್ಲಿ ಏನಾಯ್ತು ಅಂದರೆ ಬೀಡಿ ಉದ್ಯಮ ಮತ್ತೆ ಪುನಃ ಅಲ್ಲಿ ಈ ಬದಲಿ ಉದ್ಯೋಗವಾಗಿ ಅಲ್ಲಿ ದಿನೇಶ್ ಬೀಡಿಯನ್ನು ಪ್ರಾರಂಭ ಮಾಡಿದರು. AKG ಅವರ ನೇತೃತ್ವದಲ್ಲಿ ಮಾಡಿದರು. ಭಾರಿ ದೊಡ್ಡ ಸೊಸೈಟಿ ರೀತಿಯಲ್ಲಿ ಮಾಡಿದರು. ಸೊಸೈಟಿ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಅದಕ್ಕೆ ಮಾರ್ಕೆಟ್ ಕೊಟ್ಟದ್ದು ಏನಕ್ಕೆ ಅಂದರೆ ಮಿಲಿಟ್ರಿ ಅವರಿಗೆ ಸಪ್ಲೈ ಮಾಡಿದರು. ಆಗ ವಿರೋಧ ಪಕ್ಷ ನಾಯಕ ಆಗಿರುವಂಥ ಒಂದು ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯಾಗಿದ್ದಂಥ AKG ಗೋಪಾಲರಿಗೆ ಆ ಒಂದು ಸಂಪರ್ಕದ ಮೇಲೆ ಅವ್ರು ಕೊಟ್ಟರು ಅಲ್ಲಿ ಮಿಲಿಟ್ರಿಗೆ. ಆ ಬೀಡಿ ಒಳ್ಳೆ ರೀತಿಯಲ್ಲಿ ಸೇಲ್ ಆಗ್ತಾ ಹೋಗ್ತು ಮಿಲಿಟ್ರಿಗೆ, ಮತ್ತು ಎಲ್ಲಿಯೂ ಹೋಗ್ತಿರಲಿಲ್ಲ. ಆದರೆ ಆವಾಗ ಏನಾಯ್ತು ಅಂತ ಹೇಳಿದರೆ ಈ ಕಂಪನಿ ಬೆಳೀತು. ಬೆಳೆದಾಗ ಸ್ವಲ್ಪ ವಿಸ್ತಾರ ಮಾಡಿದ್ರು, ಇಡೀ ಕೇರಳ ಜಿಲ್ಲೆಯಲ್ಲಿ ಮಾಡಿದರು, 2 ರಾಜ್ಯದಲ್ಲಿ ಮಾಡಿದರು. ಆದರೆ ಈಗ ಏನಾಗಿದೆ ಅಂದರೆ ಈ ಬೀಡಿ ಒಟ್ಟಿಗೆ ಫೈಟ್ ಮಾಡಲಿಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ಲ. ಸೊಸೈಟಿ ಮಾಡೋದ್ರಿಂದ ಎಲ್ಲ ಒಳ್ಳೆಯ ಸಂಬಳ ಕೊಡ್ತಾಯಿದ್ರು, ಎಲ್ಲ ಫೆಸಿಲಿಟಿಗಳನ್ನು ಕೊಡ್ತಾಯಿದ್ರು. ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕೆಲವು ಡಿಪೋಗಳನ್ನು ಬಂದ್ ಮಾಡಬೇಕಾದ ಅಂತ ಅನಿವಾರ್ಯತೆ ಬಂತು ಅವ್ರಿಗೆ. ಆವಾಗ ಏನು ಮಾಡಿದ್ರು ಅಂದರೆ ಬದಲಿ ಉದ್ಯೋಗವನ್ನು ಸ್ಥಾಪನೆ ಮಾಡಿದ್ರು ಅವರು. ಯಾಕೆ ಹೇಳಿದರೆ ಈಗ ಬೀಡಿ ಸ್ವಲ್ಪ ಚುಟುಕಾಗಿ ಬೀಡಿ ಕಟ್ಟೋರಿಗೆ ಒಂದು ದನ ಸಾಕೋರು ಇದ್ರೆ ದನ ಸಾಕೋದು, ಆಡು ಸಾಕೋರಿಗೆ, ಕುರಿ ಸಾಕೋರಿಗೆ ಕುರಿಯನ್ನು ಕೊಟ್ಟರು, ಕೋಳಿ ಸಾಕೋರಿಗೆ ಕೋಳಿ ಸಾಕು, ಹಪ್ಪಳ ಸಂಡಿಗೆ ಏನು ಮಾಡ್ತಾರೆ ಅದೆಲ್ಲ ಕೂಡ ಆ ರೀತಿ ಆದಂಥ ನೆರವು ಕೊಟ್ಬಿಟ್ರೆ ಹಲವಾರು ಮಂದಿ ಅದರಲ್ಲಿ ಬದುಕೊಂಡ್ರು. ಇವತ್ತು ಇದು ಒಂದು ಉದಾಹರಣೆ ಹೇಳೋದು ನಾನು. ಈಗ ಬದಲಿ ಉದ್ಯೋಗ ಅಂತ ಹೇಳಿದ್ರೆ ಏನಾದರೂ ಆ ರೀತಿಯ ವ್ಯವಸ್ಥೆಗಳು ಮಾಡಬೇಕು ಅನ್ನುವಂಥದ್ದು ಏನೋ ಒಂದು ಆ ಅಂದಾಜಿಗೆ ಇರಬೇಕಲ್ವಾ. ಸರಿ, ಖಂಡಿತ. ಮಹಾಬಲ ಒಡೆಯರ್ ಅವರೇ, ನೀವು ಈ 1 ಗಂಟೆ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನು ಕಾರ್ಮಿಕರ ಪರವಾಗಿ ನೀವು ನಮ್ಮ ಜೊತೆ ಕೊಟ್ಟಿದ್ದೀರಿ. ವೀಕ್ಷಕರೇ, ನಾವು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಅತಿಥಿಗಳಾದ ಮಹಾಬಲ ಒಡೆಯರ್ ಅವರಿಗೆ ಕಾರಣಾಂತರದಿಂದ ಇಲ್ಲಿಂದ ಹೋಗಬೇಕಾದಂಥ ಸ್ಥಿತಿ ಇರೋದ್ರಿಂದ ನಾವು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ನಾವು ಏನು ಕಾರ್ಯಕ್ರಮ ಮುಂದುವರಿಸ್ತೇವೆ, ನಮಗೆ ಹೊಸ ಅತಿಥಿಗಳಾಗಿ ನಮ್ಮ ಜೊತೆಗೆ ಇನ್ನೊಬ್ಬರು ಸೇರ್ಕೊಳ್ಳಿಕ್ಕೆ ಇದ್ದಾರೆ. ಅಲ್ಲಿವರೆಗೆ ನಾವು ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಈ ವಿಶೇಷ ಬೀಡಿ ಕಾರ್ಮಿಕರ ಸಮಸ್ಯೆಗಳು, ಗೊಂದಲಗಳು, ಕೇಂದ್ರ ಸರ್ಕಾರದ ಏನು ಯೋಜನೆಯ ಅನುಷ್ಠಾನದ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟೊತ್ತು ಮಹಾಬಲ ಒಡೆಯರ್ ಮತ್ತು ವಿಶ್ವನಾಥ್ ರೈಗಳಿದ್ದರು. ಈಗ ನಮ್ಮ ಜೊತೆಗೆ ಹೊಸ ಅತಿಥಿ ಇನ್ನೊಬ್ಬರು ಸೇರಿಕೊಂಡಿದ್ದಾರೆ. ಅವರು ಕೂಡ ಅವರ ಯೌವನದ ಕಾಲದಲ್ಲಿ ಆರಂಭದಿಂದಲೇ ಏನು ಟ್ರೇಡ್ ಯೂನಿಯನ್ ಜೊತೆಗೆ ಗುರುತಿಸ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿ ಇವತ್ತೊಂದು ರಾಜ್ಯ ಮಟ್ಟದ ನಾಯಕರಾಗಿ ಕಾರ್ಮಿಕ ವರ್ಗದ ಧ್ವನಿಯಾಗಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಶೆಟ್ಟಿ ಅಂತ ಅವ್ರನ್ನ ನಾವು ಸ್ವಾಗತ ಮಾಡೋಣ. ನಮಸ್ಕಾರ ಬಾಲಕೃಷ್ಣ ಶೆಟ್ರೆ. ಶೆಟ್ರೆ, ನಾವೀಗ ಮಾತಾಡ್ತಾ ಇದ್ವಿ ಏನು ಬಿಡಿ ಕಾರ್ಮಿಕರ ಸಮಸ್ಯೆಗಳು, ಅವ್ರಿಗೇನು ಅವರ ಜೊತೆಗೆ ಹೋರಾಟ ಹಿನ್ನೆಲೆ, ಇದರ ಬಗ್ಗೆ ತುಂಬ ಚರ್ಚೆ ಮಾಡಿದ್ವಿ. ಸೊ ಈಗ ನೀವು ನಮ್ಮ ಜೊತೆಗೆ ಹೊಸದಾಗಿ ಈಗ ಸೇರ್ಕೊಂಡಿದ್ದೀರಿ. ಕಾರ್ಮಿಕ ವರ್ಗದ ಧ್ವನಿಯಾಗಿ ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ. ನಿನ್ನೆಯೂ ಕೂಡ ನೀವು ಒಂದು ವಾಹನ ಜಾಥಾದ ಮೂಲಕ ಒಂದು ಪ್ರತಿಭಟನೆಗಳನ್ನು ಮಾಡಿದ್ರಿ. ಸೊ ನಿಮಗೆ ಇದರಲ್ಲಿ ಏನು ಯಶಸ್ಸು ಸಿಕ್ಕಿದೆ ಅಂತ ಅನಿಸುತ್ತೆ ಅನ್ನೋದಕ್ಕಿಂತ ಮೊದಲು ನಾವೊಂದು ಇವರು ನಮ್ಮ ಬಿಡಿ ಕಾರ್ಮಿಕರ ಒಬ್ಬರದ್ದು ಒಂದು ಬೈಟ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಬಲ್ಕೀಸ್ ಬಾನು ಅಂತ ಅವರು ಸುಮಾರು ಒಂದು 30 ವರ್ಷದಿಂದ ಬೀಡಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಅವರ ಕಷ್ಟ ಸುಖಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೇಳೋಣ ಬನ್ನಿ. 45 ವರ್ಷ ಈಗ ನನಗೆ ಪೂರ್ತಿ ಆಯಿತು. 46ಕ್ಕೆ ಹಿಡಿತಾ ಇಲ್ಲ. ನಾನು 5ನೇ ಕ್ಲಾಸ್ ಶಾಲೆವರೆಗೆ ಹೋಗಿದೆ. ನಂತರ ಮನೇಲಿ ತುಂಬ ಕಷ್ಟ ಆಗಲಿಕ್ಕೋಸ್ಕರ ನನಗೆ ಕಲಿಸ್ಲಿಕ್ಕೆ ಆಗಲಿಲ್ಲ ತಂದೆ ತಾಯಿಗೆ. ಅದ ನಂತರ ಬೀಡಿಯನ್ನು ನಮ್ಮ ಅಕ್ಕ ಅವರು, ದೊಡ್ಡ ಅಕ್ಕ ಅವರೆಲ್ಲ ಕಟ್ಟಿ, ನಮ್ಮ ಇಡೀ ಫ್ಯಾಮಿಲಿಯೇ ಬೀಡಿಯಿಂದಲೇ ನಾವು, ನಮ್ಮ ತಂದೆ ಕೂಡ ಬೀಡಿ ಕಟ್ಟಿನೇ ಜೀವನ ಮಾಡಿದವರು. ಅವರು 1.5 ರೂಪಾಯಿ ಇರುವಾಗ ನಮ್ಗೆ ಹೇಳ್ತಿದ್ರು, 75 ಪೈಸೆ ಇರುವಾಗ ನಾನು ಬಾಂಬೆಯಲ್ಲಿ ಕಮಿಟಿ ಮಾಡಿಕೊಂಡೆ, ಬಾಂಬೆಯಲ್ಲಿ ಬೀಡಿ ಕಟ್ಕೊಂಡು ನಾನು ಜೀವನ ಮಾಡಿದವನು, ಒಂದು ಕತ್ರಿ ಹಿಡ್ಕೊಂಡು ಹೋಗಿ ನಾನು ಜೀವನ ಮಾಡಿದವನಂತ ನಮ್ಗೆ ಹೇಳ್ತಿದ್ರು ಯಾವಾಗಲೂ. ನಾವು ಶಾಲೆ ಬಿಟ್ಟು 1 ವರ್ಷ ಮನೇಲಿ ಕೂತಾವಾಗ ಹೇಳ್ತಿದ್ರು, 1 ಪಾವ ಕೆಲಸ ತಗೊಂಡು ಬಂದು ನೀವು ಕಟ್ಟಿ ಮಗ 300 ಬೀಡಿ ಆಗುತ್ತೆ. ಆವಾಗ ಇಷ್ಟು ಮಜೂರಿ ಕೂಡ ಇರಲಿಲ್ಲ ನಮಗೆ. ಆವಾಗ ಇದ್ದಂಥ ಮಜೂರಿ ನಮಗೆ 75 ಪೈಸೆಯಿಂದ ನಮ್ಮ ತಂದೆಯವ್ರು ಕಟ್ಟಿದ್ರು ಅಂತ ಹೇಳಿದರೆ, ನಾನು ನಮ್ಮ ಅಕ್ಕ ಕಟ್ಟುವಾಗ 5 ರೂಪಾಯಿ 75 ಪೈಸೆ ಮಜೂರಿ ಆಗ್ತಾಯಿತ್ತು. ಅದ ನಂತರ ನಾನು ಬೀಡಿ ಕಟ್ಟುವಾಗ 12 ರೂಪಾಯಿ 75 ಪೈಸೆ ಮಜೂರಿ ಆಗಿತ್ತು. 12 ರೂಪಾಯಿ 75 ಪೈಸೆ ಅಂದರೆ ನಾನು ಬೀಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಪುಸ್ತಕ ಎಲ್ಲ ಇರಲಿಲ್ಲ, ನಮ್ಮ ಹೆಸರಲ್ಲಿ ಆಗಲಿಲ್ಲ, ನಮಗೆ ಪ್ರಾಯ ಎಲ್ಲ ಆಗಲಿಲ್ಲ ಅಂತೇಳಿ ಪುಸ್ತಕ ಮಾಡಿ ಕೊಡಲಿಲ್ಲ ನಮಗೆ. ನಾನು ಸಾಧಾರಣ 17-18 ವರ್ಷದ ನಂತರ ಪುಸ್ತಕ ಆಯ್ತು ನನಗೆ. ನಾನು ಇಷ್ಟು ಬೀಡಿ ಕಟ್ತಾ ಇರಲಿಲ್ಲ ಆವಾಗ.
ಸ್ವಲ್ಪನೇ ಬೀಡಿ ಕಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಬಂದ್ವಿ. ನಂತರ ಮದುವೆ ಆದ ನಂತರ ನಾನು 3 ವರ್ಷ ಬೀಡಿ ಕಟ್ಟಲಿಲ್ಲ. ನನ್ನ ಯಜಮಾನ್ರು ಬೇಡ ಅಂತ ಹೇಳಿದ್ರು. ಅವರು ಬೀಡಿ ಬ್ರಾಂಚಲ್ಲಿ ಚಕ್ಕರ್ ಆಗಿದ್ರು ನಮ್ಮ ಯಜಮಾನ್ರು. ನಮ್ಮ ಮಾವ ಕೂಡ ಬೀಡಿ ಕಟ್ಟು, ನಮ್ಮ ಗಂಡನ ಮನೆಯವರು ಕೂಡ ಇಡೀ ಫ್ಯಾಮಿಲಿ ಬೀಡಿ. ಇದು ಅದೇ ನಾವು ಈಗ ಕಟ್ತಾ ಇರೋಂಥ ಬ್ರಾಂಚಿಗೆ ಹೋಗಿ ಕೆಲಸ ತಗೊಂಡು ಬಂದು ಕಂಟಿನ್ಯೂ ಈಗ ನಾನು ಕಟ್ಲಿಕ್ಕೆ ಶುರು ಮಾಡಿ ನಾನೀಗ ಸಾಧಾರಣ 30 ವರ್ಷ ಮಿಕ್ಕಿದೆ ಅಂತೇಳಿ ಹೇಳ್ಬೋದು. ಬೀಡಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿನಿಂದ ಇವಾಗ್ಲವರೆಗೆ ನಾನು ಬೀಡಿ ಕಟ್ಟಿದ್ದೆ. ಅದೇ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮೇತ ನಾನು ಈ ಬೀಡಿಯಲ್ಲಿ ಕೊಟ್ಟಿದ್ದು. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಯಿತು ಮಧ್ಯೆ. ಆದಾಗ ತುಂಬ ಪ್ರಾಬ್ಲಮ್ ಬಂತು ನಮಗೆ. ಅವರು ಚಾಪೆ ಮೇಲೆ ಆಗ ನನ್ನ ಮದುವೆ ಆದ ನಂತರ ನನ್ನ ಗಂಡ ಕೂಡ ಬೀಡಿ ಕಟ್ಟಿ ದಿವ್ಸಕ್ಕೆ ನಾವು 4-5 ಸಾವಿರ ಬೀಡಿ ಕಟ್ತಿದ್ವಿ. ನನ್ನ ತಂಗಿ, ನಾನು, ನನ್ನ ಯಜಮಾನ್ರಿಗೆ ಕಟ್ಟಿ ನಾವು ಮಕ್ಕಳಿಗೆಲ್ಲ ಸಾಕಿದ್ವಿ. ಈಗ ಅವ್ರಿಗೆ ಕಟ್ಲಿಕ್ಕೆ ಆಗೋದಿಲ್ಲ, ನಾನು ಒಬ್ಬಳೇ ಕಟ್ತೇನೆ. ಮತ್ತು ನಮ್ಮ ಅಕ್ಕ ಅವ್ರು ಕಟ್ತಾರೆ ಇವಾಗ. ಈಗ ನಮಗೂ ಸಹ ಇದು ಮುಚ್ಚಿ ಹೋದರೆ ನಮಗೆ ತುಂಬ ಕಷ್ಟ. ನಮ್ಮ ಯಜಮಾನ್ರಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಈಗಲೂ ಅವರು ಡಾಕ್ಟ್ರ್ ಹೇಳಿದರು 45 ವರ್ಷದ ನಂತರ ದುಡಿಯೋದು ತುಂಬ ಕಷ್ಟ ಅವರಂತ. ನಾವೀಗ ಇಲ್ಲಿವರೆಗೆ ಬೇಡಿ ಕಟ್ಕೊಂಡೇ ದಿವಸ ತೆಗೆದುಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ನಮ್ಗೆ ಇದು ಮುಚ್ಚೋದ್ರೆ ನಾವು ಮುಸ್ಲಿಮ್ಸ್ ಮಹಿಳೆಯರೆಲ್ಲ ಹೋಗ್ಬೇಕು. ಹಿಂದೂಗಳಾದ್ರೂ ಎಲ್ಲರೂ ರೋಡ್ ಕೆಲಸ ಮಾಡ್ಕೊಂಡು, ಗದ್ದೆ ಕೆಲಸ ಮಾಡ್ಕೊಂಡು, ಬೇರೆ ಬೇರೆ ಕೆಲಸಗಳಿಗೆ ಅವರು ಈಗಲೂ ಹೋಗಿದ್ರು, ವಲಸೆ ಹೋಗಿದ್ರು. ಅವ್ರು ಇಲ್ಲ, ಅವರು ಹೋಗಿ ಆಯ್ತು. ಈಗ ಒಂದು 300 ಜನ ಇದ್ದ ಬ್ರಾಂಚಲ್ಲಿ ಈಗ ಇರುವುದೇ ಒಂದು 5-6 ಜನ ಮಾತ್ರ. ಅಲ್ಲೇ ನಾವು ಈಗ ಹೋರಾಟ ಇದು ಶುರು ಆಗಿದೆ. ಈಗ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಈಗ ಈ 100 ಬೀಡಿಯಲ್ಲಿ 18 ಗ್ರಾಮ್ ತಂಬಾಕು ಬರ್ಬೇಕಂತ ಹೇಳ್ತಾರೆ. ಅವರಿಗೆ ನಮ್ಗೆ ತುಂಬ ಕಷ್ಟ ಅಂತ ಹೇಳಿದ್ರೆ 100 ಗ್ರಾಮ್ನಲ್ಲಿ ಕೆಲವರಿಗೆ 18 ಗ್ರಾಮ್ ತಂಬಾಕು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರು 20 ಗ್ರಾಮ್ಸ್ ನಿಲ್ಲಿಸ್ಬೋದು. ನಾವು 20 ಗ್ರಾಮ್ ನಿಲ್ಲಿಸ್ತೇವೆ. ಅಂದರೆ ತೂಕ ಮಾಡ್ತಾರೆ, ಅಲ್ಲಿ ಚಕ್ಕರ್ ಬರ್ತಾರೆ, ಅಲ್ಲಿ ಅದ ನಂತರ ಜನರಲ್ ಚಕ್ಕರ್ ಬರ್ತಾರೆ ಅಂತೇಳಿ ಹೇಳ್ತಾರೆ. ಕಾರ್ಮಿಕರಿಗೆ ತುಂಬ ಸಮಸ್ಯೆ. ಇದರಿಂದ ಯಾವುದೂ ಒಳ್ಳೇದಿಲ್ಲ. ನಮಗೆ ಆರೋಗ್ಯಕ್ಕೆ ಸಮಸ್ಯೆ. ಅಷ್ಟು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಮ್ಗೆ ಇದ್ರಲ್ಲಿ ಜೀವನ ಹೋಗ್ಬೇಕಲ್ಲ. ನಾವು ಇದನ್ನು ಬದಿಗಿಟ್ಟರೆ ನಮ್ಮ ಮನೆಯದ್ದು ಜೀವನ ಹೋಗೋದು ತುಂಬ ಕಷ್ಟ ಇದೆ. ಇವತ್ತು ಬೀಡಿ ಕೊಟ್ಟು ಬಂದಿದ್ದೇನೆ ಸರ್. ಇವತ್ತು ಬೀಡಿ ಕೊಟ್ಟು ಬಂದಿದ್ದವಳು ನನಗೆ ಅಲ್ಲಿ ನಾನು ಹೇಳಿದೆ ಅವರಿಗೆ, ನೀವು ಇಂಥ ಎಲ್ಲ ತಗೊಂಡು ಬಂದಾದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಕಂಪ್ನಿ ಮುಚ್ಚೋದ್ರೂ ನಮಗೆ ಚಿಂತೆ ಇಲ್ಲ, ಆದರೆ ನಮಗೆ ಬದಲಿಗೆ ಇದು ನೋಡಿ. ಕೇಂದ್ರ ಸರ್ಕಾರನೂ ಆಲೋಚನೆ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರನೂ ಆಲೋಚನೆ ಮಾಡ್ತಾ ಇಲ್ಲ. ಅದಲ್ಲದೆ ಮಾಲೀಕರು ಮುಖ್ಯವಾಗಿ ಆಲೋಚನೆ ಮಾಡ್ತಾ ಇಲ್ಲ. ಮಾಲೀಕರು ಸರ್ಕಾರದ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ಇವತ್ತು ನೋಡಿ, ನಾವು ನಿನ್ನೆ ಒಂದು ಹೋರಾಟ ಮಾಡಿದ್ದೀವಿ. 85% ಅದ್ರ ಮೇಲೆ ಲೇಬಲ್ ಮೇಲೆ ಒಂದು ಅಪಾಯಕಾರಿ ಒಂದು ಸಚಿತ್ರ ಮುದ್ರಣ ಆಗ್ಬೇಕಂತ ಹೇಳಿದ್ರು. ಮಾಲೀಕರು ಕೂಡ ಅದ್ರ ಬಗ್ಗೆ ಹೋಗಿ ಸ್ಟೇ ಆರ್ಡ್ರನ್ನೆಲ್ಲ ತಗೊಂಡು ಬಂದಿದ್ರು. ಅದ ನಂತರ ನಮಗೆ ಕೆಲಸ ಕೂಡ 15-20 ದಿವಸ ಕೆಲಸನೂ ಕೊಡ್ಲಿಲ್ಲ, ನಮ್ಗೆ ನಿಲ್ಲಿಸ್ಬಿಟ್ಟಿದ್ರು. ಅದನ್ನ ನಾವು ಹೇಳ್ತಾ ಇದ್ದೀವಿ, ಅವ್ರು ಏನೇ ಮಾಡಲಿ ನಮಗೆ ವಿಶ್ವ ಆರೋಗ್ಯ ಕೇಂದ್ರ ಏನಿದೆ ಅವ್ರ ನಿರ್ಣಯದ ಪ್ರಕಾರ ನಮಗೆ ಬದಲಿ ವ್ಯವಸ್ಥೆ ಕೊಟ್ಟು ಅವ್ರು ಮುಚ್ಚುವೆ. ಇಷ್ಟು ಸಮಸ್ಯೆಗಳು ನಮಗಿದೆ, ಇದನ್ನ ಯಾರು ಕೇಳ್ತಾ ಇಲ್ಲ. ಮುಂಚಿತವಾಗಿ ಕೇಂದ್ರ ಸರ್ಕಾರನೇ ಇದು ನಮ್ಮನ್ನು ಕೊಲ್ತಾ ಇದೆ. ಅದ್ರ ಜೊತೆಯಲ್ಲಿ ಮಾಲೀಕರು ಸೇರ್ಕೊಂಡಿದ್ದಾರೆ, ರಾಜ್ಯ ಸರ್ಕಾರ ಸೇರ್ಕೊಂಡಿದೆ, ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮನ್ನು ಕೊಲ್ತಾ ಇದ್ದಾರೆ ಸರ್. ನಾವು ಇಷ್ಟೇ ಹೇಳೋದು, ನಮಗೆ ಇಲ್ಲಿವರೆಗೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಬೇಡಿಕೆಗಳು ನಾವು ಇಟ್ಟಿದ್ದೇವೆ, ಪಿಂಚಣಿಗೆ ಇಟ್ಟಿದ್ದೇವೆ, ಬದಲು ಕೆಲಸಕ್ಕೋಸ್ಕರ ಇಟ್ಟಿದ್ದೇವೆ. ಅವ್ರು ಏನೇನು ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಎಲ್ಲದಕ್ಕೂ ಕೂಡ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇಲ್ಲಿವರೆಗೆ ಹೋರಾಟಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ನಾವು ಗಟ್ಟಿಯಾಗಿ ನಾವು ಮುಂದೆ ಹೋರಾಟ ಮಾಡಲಿಕ್ಕೆ ನಾವು ರೆಡಿ. ಬಹಳ ಸ್ಪಷ್ಟವಾಗಿ ಒಬ್ಬ ಬೀಡಿ ಕಾರ್ಮಿಕೆಯಾಗಿ 33 ದಶಕಗಳಿಂದ ಒಂದು ಕಾರ್ಮಿಕೆಯಾಗಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನು, ಸಂಸಾರವನ್ನು ನಿಭಾಯಿಸ್ಕೊಂಡು ಬಂದಂಥ ಒಂದು ಮುಸ್ಲಿಂ ಮಹಿಳೆ ಎಷ್ಟರ ಮಟ್ಟಿಗೆ ಅವಳ ಕೆಲಸಗಳ ಜೊತೆಗೆ ಅದರ ಬಗ್ಗೆ ಜ್ಞಾನ ಬೆಳೆಸಿಕೊಂಡು ಮಾತಾಡ್ತಾರೆ, ಬಹಳ ಕಟ್ಟುನಿಟ್ಟಾಗಿ ಮಾತಾಡ್ತಾರೆ. ಏನು ವಿಶ್ವಸಂಸ್ಥೆಯ ವರದಿಯನ್ನು ಹೇಳ್ತಾ ಇದೆ ಅನ್ನೋದರ ಬಗ್ಗೆ, ಕೇಂದ್ರ ಸರ್ಕಾರ ಏನು ಮಾಡಲಿಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ, ಮಾಲಕರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಟ್ಟಾರೆಯಾಗಿ ಅಷ್ಟು ಸ್ಪಷ್ಟವಾದ ಮಾಹಿತಿಗಳನ್ನು ತಗೊಂಡು ಮಾತಾಡಬೇಕಾದ್ರೆ ಹಿಂದೆ ನಿಮ್ಮ ಸಂಘಟನೆಯ ಶ್ರಮ ಸಾಕಷ್ಟು ಇದೆ. ಹೇಳಿ ಬಾಲಕೃಷ್ಣ ಶೆಟ್ಟರೆ, ಯಾವ ರೀತಿ ನೀವು ಸಂಘಟನೆ ಮಾಡ್ತಿದ್ರಿ ಮತ್ತು ನಿಮ್ಮ ಈಗಿನ ಏನು ಬಿಡಿ ಕಾರ್ಮಿಕರ ಸಮಸ್ಯೆಯ ಪರಿಹಾರಕ್ಕೆ ಯಾವ ರೀತಿ ಹೋರಾಟಕ್ಕೆ ಮುಂದೆ ಹೋಗ್ತಾ ಇದೆ? ಒಂದು ಇದರಲ್ಲಿ 2 ಅಂಶ ಇದೆ. ಒಂದು, ಹಿಂಗೆ ಹೋರಾಟ ಮಾಡಿರೋದ್ರಿಂದ ಏನಾದರೂ ಸಿಕ್ಕಿದೆಯಾ ಅಂತ ಅವರೇ ಬಲ್ಕೀಸ್ ಅವರೇ ಹೇಳಿದರು, ಅಥವಾ ಇನ್ನೇ ನೀವು ಕೂಡ ಅದನ್ನು ಗಮನಿಸಿದ್ದೀರಿ. 75 ಪೈಸೆಯಿಂದ ಇದು ಮಾಡಿರೋದು ಇವತ್ತು 173ವರೆಗೆ ಅದು ಬಂದಿರೋದಂದರೆ ಇದು ಹೋರಾಟದ ಮುಖಾಂತರನೇ ಬಂದಿರೋದು. ಅಥವಾ ಹಿಂದೆ ತುಟ್ಟಿ ಭತ್ತ ಇರಲಿಲ್ಲ, ಈಗ ತುಟ್ಟಿ ಭತ್ತೆ ಬಂದಿದೆ, ಅದೆಲ್ಲ ಹೋರಾಟದ ಮುಖಾಂತರನೇ ಬಂದಿರೋದು. ಅದರಿಂದ ಹೋರಾಟದಿಂದಾಗಿ ಕಾರ್ಮಿಕರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸ್ಪಷ್ಟ ಇದೆ. ಅದರಲ್ಲಿ ಸಿಗಲಿಲ್ಲ, ಬರೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದಲ್ಲ, ಹೋರಾಟದಿಂದ ಖಂಡಿತ ಸಿಕ್ಕಿದೆ ಅನ್ನುವಂಥದ್ದು ಇದು ಒಂದು ಅಂಶ. ಎರಡನೇದು, ಈಗ ಆ ಕೋಟ್ಪಾ ಕಾಯ್ದೆ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಕೋಟ್ಪಾ ಕಾಯ್ದೆ ಬಂದಿರೋದ್ರಿಂದಾಗಿ ಬದಲಿ ಉದ್ಯೋಗ ಕೊಡದೇನೆ ಆ ಕಾಯ್ದೆ ಏನಾದರೂ ಜಾರಿ ತಂದರೆ ಅದು ಭಾರಿ ಕಷ್ಟ ಬರ್ತದೆ ಅಂತೇಳಿ ಈಗಾಗಲೇ ಮಾತಾಡಿದವರು ಹೇಳಿದ್ದಾರೆ. ಅದು ತುಂಬ ತೊಂದರೆಗಳು ಆಗ್ತದೆ ಮುಂದಿನ ದಿವಸದಲ್ಲಿ. ಸೊ ಅದಕ್ಕೋಸ್ಕರ ಈಗಾಗಲೇ ಅವರು ಬಲ್ಕೀಸ್ ಅವರು ಹೇಳಿದಾಗೆ
ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳ್ತದೆ ಬದಲಿ ಉದ್ಯೋಗ ಕೊಟ್ಟು ಇದನ್ನು ನಿಲ್ಲಿಸಿ ಇದನ್ನ ಅಂತ. ಜಾರಿ ಮಾಡಿದೆ. ಇಲ್ಲಿ ಇವರು ಬದಲಿ ಉದ್ಯೋಗ ಕೊಡದೇನೆ ಇದನ್ನು ಜಾರಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ. ಇನ್ನು ಮಾಲೀಕರು ಅವರು ಕೈಗಾರಿಕೆಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ ಹೊರತು ಕಾರ್ಮಿಕರ ಹಿತಾಸಕ್ತಿಯನ್ನು ಅವ್ರು ಗಮನಿಸ್ತಾ ಇಲ್ಲ. ಸೊ ಇಲ್ಲಿ ವೈರುಧ್ಯಗಳು ಕಂಡು ಬರ್ತಾ ಇದೆ. ಅವ್ರ ಬರೇ ಕಾರ್ಮಿಕರ ಹಿತಾಸಕ್ತಿಯನ್ನು ತಲೆಯಲ್ಲಿ ಇಟ್ಕೊಂಡು ಅವರು ಮಾಡೋದಾಗಿದ್ದರೆ ನಾವು ಅವರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು. ಆದರೂ ಕೆಲವು ಹಂತದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ. ಕೆಲವು ಹಂತದಲ್ಲಿ ಅವ್ರ ಹತ್ರ ಜೊತೆ ಮಾತುಕತೆ ಕೂಡ ನಾವು ಮಾಡಿದ್ದೀವಿ. ಆದರೆ ಅವರದ್ದು ಆಸಕ್ತಿ ಎಲ್ಲಿವರೆಗಿದೆ ಅಂದರೆ ಕೈಗಾರಿಕೆ ಮಾತ್ರ ಉಳಿಬೇಕು, ನಮ್ಮ ಲಾಭ ಮಾತ್ರ ಉಳಿಬೇಕು ಅನ್ನೋದು ಮಾತ್ರ ಅವ್ರ ಆಸಕ್ತಿ ಇದೆ. ಆದರೆ ಕಾರ್ಮಿಕರಿಗೂ ಕೂಡ ಅವ್ರ ಕೆಲಸ ಉಳಿಬೇಕು, ಅವ್ರ ಕೆಲಸ ಭದ್ರತೆ ಆಗಬೇಕು, ಅವ್ರಿಗೆ ಸಿಗಬೇಕು ಅನ್ನುವಂಥ ಕಣ್ಣೋಟ ಅವ್ರಿಗೆ ಸ್ಪಷ್ಟವಾಗಿ ಇಲ್ಲ. ಯಾಕಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಮೊನ್ನೆ ಅವರಾಗಿ 15 ದಿವಸ ಮುಚ್ಚಿದರು. ಅವರಾಗಿ 15 ದಿವಸ ಮುಚ್ಚಿದಾಗ ಕಾರ್ಮಿಕ ಕಾಯ್ದೆಗಳ ಪ್ರಕಾರ ಏನು ಹೇಳ್ತದೆ, ಕೆಲಸ ಕೊಡದೇ ಇರುವ ಟೈಮ್ನಲ್ಲಿ 40% ಗ್ಯಾರಂಟಿಡ್ ವೇಜಸ್ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ 170 ರೂಪಾಯಿ ಇವತ್ತು ವೇಜಸ್ ಇದೆ, 68 ರೂಪಾಯಿ ಅವರಿಗೆ ಕೆಲಸ ಕೊಡದೇ ಇದ್ರೂ ಕೊಡಬೇಕು. ಇವರಿಗೆ ನಿಜವಾಗ್ಲೂ ಕಾರ್ಮಿಕರ ಬಗ್ಗೆ ಹಿತಾಸಕ್ತಿ ಇದ್ದದಿದ್ರೆ 68 ರೂಪಾಯಿ ಕೊಡ್ತಾ ಇದ್ರು. ಇದು ಒಂದು ಪ್ರಶ್ನೆ. ಎರಡನೇದು, ತುಟ್ಟಿ ಭತ್ತೆ ಕೊಡಬೇಕು ಅಂತಿದೆ, ಅದನ್ನು ಕಳೆದ ವರ್ಷ ಸರ್ಕಾರದ ಜೊತೆ ಇವ್ರು ಮಾತುಕತೆ ಮಾಡ್ಕೊಂಡು ತುಟ್ಟಿ ಭತ್ತೆನೇ ಕೊಡಲಿಲ್ಲ. ಅದರಿಂದ ಇಲ್ಲಿಗೆ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಒಂದು ವೈರುಧ್ಯ ಬರ್ತಾ ಇದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಈ ಕೈಗಾರಿಕೆ ಉಳಿಬೇಕು ಅನ್ನುವಂಥ ಇದಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ನಮ್ಮ ಹೋರಾಟವನ್ನು, ಬೀಡಿ ಕಾರ್ಮಿಕರ ಹೋರಾಟವನ್ನು ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ತಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಒಂದು ವೇಳೆ ಸ್ಟಾಪ್ ಮಾಡಿದರೆ ನೀವು ಬದಲಿ ಉದ್ಯೋಗ ಕೊಟ್ಟು ಅದನ್ನು ಸ್ಟಾಪ್ ಮಾಡಿ ಅಂತೇಳಿ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಯಾವ ರೀತಿ ನೀವು ಇದಕ್ಕೊಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೀರಿ? ಈಗ ಉದಾಹರಣೆಗೆ ನೀವು ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರಿ ಪ್ರತಿಭಟನೆ ಸಂದರ್ಭದಲ್ಲಿ ನಮಗೊಂದು ಸಮಿತಿಯ ಆಯೋಗವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಸೊ ಇದು ಯಾವ ಹಂತದಲ್ಲಿದೆ, ಈ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಈಗ ಒಂದು ರಾಜ್ಯಸಭೆಯಲ್ಲಿ ನಮ್ಮ CI2ನ ಜನರಲ್ ಸೆಕ್ರೆಟರಿ ತಪನ್ ಕುಮಾರ್ ಅಂತೇಳಿ ತಪನ್ ಸೇನ್. ಸೊ ಪಶ್ಚಿಮ ಬಂಗಾಳದ ಅವರು CPIMನ MP, ರಾಜ್ಯಸಭೆ MP, ನಮ್ಮ CI2ನ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರ ಮಟ್ಟದಲ್ಲಿ. ಅವರು ರಾಜ್ಯಸಭೆಯಲ್ಲಿ ಈ ವಿಷಯನ ಎತ್ತಿದ್ರು. ಈಗ ಬೀಡಿ ಕೈಗಾರಿಕೆನೇ ನೀವು ಏಕಾಏಕಿ ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಕ್ಲೋಸ್ ಮಾಡಿದ್ರು. ಅವ್ರ ಜೊತೆಯಲ್ಲಿ ತಮಿಳುನಾಡಿನ ಕೆಲವು MP ಗಳು, ಕರ್ನಾಟಕದ MP, ನಮ್ಮ ಉಡುಪಿಯ MP ಭಾಸ್ಕರ್ ಫರ್ನಾಂಡಿಸ್ ಕೂಡ ಅವರು ಅದಕ್ಕೆ ಧ್ವನಿಗೂಡಿಸಿದ್ರು. ಸೊ ಈ ರೀತಿಯಾಗಿ ಒಂದು ಒತ್ತಡನ ನಾವು ಅಲ್ಲಿ ತರ್ತಾ ಇದ್ದೀವಿ. ಹಾಗೆ ರಾಜ್ಯ ಸರ್ಕಾರಕ್ಕೂ ನಾವು ಹೇಳಿದ್ದೀವಿ, ಇದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಒಂದು ನಮ್ಮ ಬೀಡಿ ಮುಖಂಡರನ್ನು ಕರ್ಕೊಂಡು ಹೋಗಿ ಅವ್ರ ಮೇಲೆ ಒತ್ತಡ ತರಬೇಕು ಅಂತೇಳಿ ಹೇಳಿದೆ. ಯಾಕಂದರೆ ರಾಜ್ಯದಲ್ಲಿ ಸುಮಾರು 10 ಲಕ್ಷ ಜನ ಇದರಲ್ಲಿ ಇದು ಮಾಡ್ತಾರೆ. ಇದಕ್ಕೋಸ್ಕರ ಈ ರಾಜ್ಯಕ್ಕೆ ದೊಡ್ಡ ಆದಾಯನೂ ಕೂಡ ಬರ್ತಾ ಇದೆ ಬೀಡಿಯಿಂದ. ಸೊ ಆದ್ದರಿಂದ ಈ ಆದಾಯನ ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ಕೇಂದ್ರಕ್ಕೆ ಒತ್ತಡ ತರಬೇಕು ಅಂತೇಳಿ ಹೇಳಿ ನಾವು ಅವರಿಗೆ ಮೊನ್ನೆ ಲೇಬರ್ ಮಿನಿಸ್ಟರ್ ಹತ್ರ ಮಾತಾಡಿದಾಗಲೂ ಈ ಪಾಯಿಂಟನ್ನು ಹೇಳಿದ್ದೀವಿ. ಮುಂದೆ ಮುಖ್ಯಮಂತ್ರಿ ಜೊತೆನೂ ಕೂಡ ಒಂದು ಮೀಟಿಂಗ್ ಫಿಕ್ಸ್ ಆಗುವಂಥದ್ದು ಇದೆ. ಅದೇನಾದರೂ ಮೆಟೀರಿಯಲೈಸ್ ಆವಾಗಲೂ ಕೂಡ ಅದನ್ನು ಆ ಪಾಯಿಂಟನ್ನು ನಾವು ಹೇಳ್ತೀವಿ. ಮನವಿಯಲ್ಲಂತೂ ಅದನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅದರಿಂದ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರನ್ನು ರಿಜಿಸ್ಟರ್ ಮಾಡೋದ್ರ ಬಗ್ಗೆನೂ ಕೂಡ ಒಂದು ಪ್ರಯತ್ನ ಮುಂದೆ, ಅದು ಒಂದೊಂದೇ ಕೂಡಲೇ ಆಗೋದಿಲ್ಲ, ಒಂದು ಹಂತವಾಗಿ ಅದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಹಂತದ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬೀಡಿ ಕಾರ್ಮಿಕರ ರಕ್ಷಣೆಗೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಜಿಲ್ಲೆಯಲ್ಲಿ ಎಷ್ಟು ಜನ ಬೀಡಿ ಕಾರ್ಮಿಕರಿದ್ದಾರೆ? ಅಂದರೆ ಬೇರೆ ಬೇರೆ ಹಂತದಲ್ಲಿ ಬೀಡಿ ರೋಲಿಂಗ್ ಬೀಡಿ ಮಾಡುವವರು ಬೇರೆ, ಬೀಡಿ ಸುತ್ತೋರು ಬೇರೆ. ಅಂದರೆ ಹಿಂದೆ ಇದ್ದದ್ದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಈಗ ಕನಿಷ್ಠ 1 ಲಕ್ಷ ಜನ ಆದರೂ ಇರ್ಬೋದು, 3 ತಾಲೂಕು ಸೇರಿ. ಅದರಲ್ಲಿ ಉಡುಪಿ ನಗರದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ, ಕುಂದಾಪುರದಲ್ಲಿ ಸ್ವಲ್ಪ ಕಡಿಮೆ, ಕಾರ್ಕಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರಿದ್ದಾರೆ. ಇದನ್ನ ನೀವು ಗಮನಿಸಬೇಕು. ಏನಂತೇಳಿ ಹೇಳಿದ್ರೆ, ಎಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇದ್ದಾವೆ ಅಲ್ಲಿ ಬೀಡಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ ಅಂತ. ಹಿಂದೆ ಉಡುಪಿಯಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೀಡಿಯವರು ಇದ್ರು. ಯಾಕಂದ್ರೆ ಇಲ್ಲಿ ಉದ್ಯೋಗ ಅವಕಾಶ ಮೀನುಗಾರಿಕೆ ಬಿಟ್ಟರೆ ಬೇರೆ ಉದ್ಯೋಗ ಅವಕಾಶ ಕಡಿಮೆ ಇತ್ತು. ಈಗ ಹೊಸ ಹೊಸ ಯೋಜನೆಗಳು ಬಂದು ಕೆಲವು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿದೆ. ಆದ್ದರಿಂದ ಬೀಡಿಯಲ್ಲಿ ಕೆಲವು ಸ್ವಲ್ಪ ಈ ನಗರ ಪ್ರದೇಶದಲ್ಲಿ ಬೀಡಿ ಕಟ್ಟುವ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಒಳನಾಡು ಪ್ರದೇಶದಲ್ಲಿ ಇನ್ನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಯಾವುದು ಲಾಗ್ ಪುಸ್ತಕ ಇರುವವರು, ರಿಜಿಸ್ಟರ್ಡ್ ನೋಂದಣಿ ಆಗಿರುವವರು
ಒಂದು 40,000 to 50,000, ನೋಂದಣಿ ಆಗದೇ ಇದ್ದವ್ರು ಇನ್ನೊಂದು 50,000, ಹೆಚ್ಚು ಕಡಿಮೆ 1 ಲಕ್ಷ ಜನ ಬೀಡಿ ಕಾರ್ಮಿಕರಿದ್ದಾರೆ ಅನ್ನುವಂಥದ್ದು ನಮ್ಮ ಅಂದಾಜು. ಸೊ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಶೆಟ್ರೆ. ಈಗ ಸಾಮಾನ್ಯವಾಗಿ ಈಗ ನೀವೇನು ಬೇಡಿಕೆ ಇಡ್ತಾ ಇದ್ದೀರಿ, ನಮಗೆ ಕೋಟ್ಪಾ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮೊದಲು ಪರ್ಯಾಯ ವ್ಯವಸ್ಥೆ ಕೊಡಿ ಅಂತ. ಸಾಮಾನ್ಯವಾಗಿ ಬೀಡಿ ಕಾರ್ಮಿಕರು ಎಲ್ಲರೂ ಕನಿಷ್ಠ ಶಿಕ್ಷಣವನ್ನು ಪಡ್ಕೊಂಡು, ಅಂದರೆ ಮೂಲಭೂತವಾಗಿ ಅವರು ಭಾಳ ಅತ್ಯಂತ ಕಟ್ಟಕಡೆಯ ಕುಟುಂಬಗಳಾಗಿ ಬೆಳೆದು ಬಂದವರು, ಅವರಿಗೆ ಬೇರೆ ಸೋರ್ಸ್ ಇಲ್ಲದೇ ಇರುವ ಕಾರಣಕ್ಕೆ ಅವರು ಬೀಡಿ ಕಟ್ಟುವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡವರು. ಸೊ ಅವರಿಗೆ ಏನು ಪರ್ಯಾಯ ವ್ಯವಸ್ಥೆ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ನೀವೇನಾದರೂ ಆಲೋಚನೆ ಮಾಡಿದ್ದೀರಿ? ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಏನಾದ್ರು ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ? ಅಲ್ಲ, ಅದನ್ನು ನಾವು ಈಗ ಜೂನ್ ತಿಂಗಳಲ್ಲಿ ನಮ್ಮ ಅಖಿಲ ಭಾರತ ಬೀಡಿ ಫೆಡರೇಷನ್ನ ಮೀಟಿಂಗ್ ನಡೀಲಿಕ್ಕಿದೆ. ಆ ಮೀಟಿಂಗ್ನಲ್ಲಿ ಇನ್ನೊಂದಿಷ್ಟು ಕೂಲಂಕುಷ, ಈಗಾಗಲೇ ಒಂದು ಹಂತದ ಚರ್ಚೆ ಮಾಡಿದ್ದೀವಿ, ಇನ್ನೊಂದಿಷ್ಟು ಡಿಟೇಲ್ ಆಗಿ ವಿವರವಾಗಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಅವ್ರಿಗೆ ಹೇಳ್ಬೋದು ಅಂತೇಳಿ ಹೇಳಿ ನಾವು ಹೇಳಿ. ಈಗ ಹಿಂದೆ ಮಾತನಾಡಿದವರು ಒಂದು ದಿನೇಶ್ ಬೀಡಿಯ ಉದಾಹರಣೆಯನ್ನು ಕೊಟ್ಟರು. ಅಲ್ಲಿ ದಿನೇಶ್ ಬೀಡಿಯಲ್ಲಿ ನೌಕರರ ಸಂಖ್ಯೆ ಕಡಿಮೆ ಮಾಡಬೇಕಾಗಿ ಬಂದಾಗ ಅವರಿಗೆ ಬೇರೆ ಬೇರೆ ಅವಕಾಶಗಳನ್ನು ಅಲ್ಲಿ ಮಾಡಿಕೊಟ್ರು ಅಂತ. ಹಾಗೆ ಇಲ್ಲಿನೂ ಕೂಡ ಮಾಡಿಕೊಳ್ಳಲಿಕ್ಕೆ ಬೇರೆ ಬೇರೆ ಅವಕಾಶಗಳು ಇದ್ದಾವೆ. ಅವರಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಏನಾದರೂ ಹಣಕಾಸಿನ ಸಹಾಯ ಮಾಡ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು, ಅಥವಾ ಕೋಳಿ ಸಾಕಾಣಿಕೆ, ದನ ಸಾಕಾಣಿಕೆ, ಇಂಥದ್ದೆಲ್ಲ ಇದನ್ನು ಕೂಡ ಮಾಡಿಕೊಡ್ಬೋದು. ಅದು ಕಾಂಕ್ರೀಟ್ ಏನು ಅಂತೇಳಿ ಹೇಳಿ ನಾವು ಇನ್ನೂ ಸರಿಯಾದ ಪ್ರಪೋಸಲನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಆಯಿತು. ಅದು ಎಲ್ಲವೂ ಕೂಡ ನಿಮ್ಮ ಏನು ಕಾರ್ಡ್ ಹೋಲ್ಡರ್ಸಿಗೆ ಆಗುತ್ತೆ. ನೀವೀಗ ಏನು ಹೇಳಿದ್ರಿ, ಈಗ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 50,000 ಜನ ಅಧಿಕೃತವಾಗಿ ಅವ್ರಿಗೆ ಏನು ನೋಂದಣಿ ಆಗದೆ ಅಥವಾ ಅವರು ಅಧಿಕೃತ ನೌಕರರಾಗಿ ಕಾರ್ಮಿಕರಾಗಿ ಇಲ್ಲದೆ ಇರುವಂತವ್ರು, ಅವರಿಗೆ ಹೇಗೆ ಪರ್ಯಾಯ ವ್ಯವಸ್ಥೆ? ಅದಕ್ಕೋಸ್ಕರ ನಾವು ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಿಕೊಳ್ಳುವಂತ ಉದ್ದೇಶನೇ ಅದೇ. ಏನಂದ್ರೆ ನಾವು ಹೇಳೋದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬೀಡಿ ಕಾರ್ಮಿಕರ ಹೆಸರನ್ನ ನಿಮ್ಮ ನೋಂದಣಿ ಮಾಡಿ ಅಂತ. ಆಕ್ಚುಲಿ ಗ್ರಾಮ ಪಂಚಾಯತಿ ಆಕ್ಟ್ ಪ್ರಕಾರ ಯಾರ್ಯಾರು ಯಾವ್ಯಾವ ವೃತ್ತಿ ಮಾಡ್ತಾರೆ ಅಂತೇಳಿ ಹೇಳಿ ಅಲ್ಲಿ ನೋಂದಣಿ ಆಗಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಅದನ್ನು ಬಿಟ್ಬಿಟ್ಟಿದ್ದಾರೆ, ಅದನ್ನ ಯಾರು ನೋಂದಣಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೀಗ ಅದನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲೆಲ್ಲಿ ಯಾರೆಲ್ಲ ಬೀಡಿ ಕಾರ್ಮಿಕರಿದ್ದಾರೆ ಅವ್ರನ್ನ ಸೇರಿಸ್ಕೊಂಡು ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನೋಂದಣಿ ಮಾಡಿಸ್ಬೇಕು ಅನ್ನುವಂಥ ಕಾರ್ಯಕ್ರಮನ ಈಗ ಆರಂಭ ಮಾಡಿದ್ವಿ. ಕುಂದಾಪುರದಲ್ಲಿ 1-2 ಕಡೆ ಆಗಿದೆ. ಬೆಳ್ತಂಗಡಿಯಲ್ಲಿ ದೊಡ್ಡ ರೀತಿಯಲ್ಲಿ ಸುಮಾರು 6 ತಿಂಗಳಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಮುಂದಿನ ದಿವಸದಲ್ಲಿ ಹಾಕ್ಕೊಳ್ತೀವಿ. ಅದು 1 ವರ್ಷದ ಒಳಗಡೆ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡೋದು. ಆವಾಗ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಹೆಸರು ರಿಜಿಸ್ಟರ್ ಆಗಿಬಿಟ್ರೆ ಅವರು ಇಲ್ಲಿಗೆ ಲಾಗ್ ಪುಸ್ತಕ ಇಲ್ಲದೆ ಇದ್ರೂ ಕೂಡ ಅವ್ರನ್ನ ಬೀಡಿ ಕಾರ್ಮಿಕರು ಅಂತೇಳಿ ಹೇಳಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಒಂದು ರೆಕಾರ್ಡ್ ಬಿಲ್ಡಪ್ ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಓಕೆ ಶೆಟ್ರೆ, ವೀಕ್ಷಕರೇ, ನಾವೀಗ ಏನು ಪಬ್ಲಿಕ್ ಮೇಲೆ ಕಾರ್ಯಕ್ರಮದಲ್ಲಿ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಚರ್ಚೆ ಮುಂದುವರಿತದೆ. ಅದಕ್ಕಿಂತ ಮೊದಲು ನಾವು ತಗೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ವೀಕ್ಷಕರೇ ನಮಸ್ಕಾರ. ನಾವು ಮತ್ತೆ ಪಬ್ಲಿಕ್ ಮೇಲಿಗೆ ಕಾರ್ಯಕ್ರಮಕ್ಕೆ ನಾವು ಚರ್ಚೆಗೆ ಬರ್ತಾ ಇದ್ದೇವೆ. ಈಗ ಬಲ್ಕಿಸ್ ಬಾನು ಅವರು ನಮ್ಮ ಜೊತೆಗೆ ಏನು ಹೇಳಿಕೊಂಡ್ರು, ಅವರ ಕಷ್ಟಗಳನ್ನು, ಅವರ ಏನು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಬಹುಶಃ ಅದು ಎಲ್ಲ ಬೀಡಿ ಕಾರ್ಮಿಕರ ಸಮಸ್ಯೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಕಾರ್ಮಿಕರಲ್ಲಿ ಒಂದು ಕೊರತೆ ಏನೋ ಕಾಣ್ತೇವೆ ನಾವು ಅಂತ ಹೇಳಿದರೆ, ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ, ಮಾತು ಕಡಿಮೆ ಮಾಡ್ತಾರೆ. ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಸರಿಯಾದ ವೇದಿಕೆಗಳನ್ನು ಸೃಷ್ಟಿಸಿಕೊಡುವಂಥ ಒಂದು ಕೆಲಸಕ್ಕೆ ಮುಂದಾಗುವುದಿಲ್ಲ. ಮತ್ತು ಅವರ ಸಮಸ್ಯೆಗಳನ್ನ ಎಲ್ಲಿ ಯಾವ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಹೇಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಸೊ ಇವತ್ತು ಕಾರ್ಮಿಕ ವರ್ಗ ಸೋತದಿದ್ದರೆ ಅದೇ ಕಾರಣಕ್ಕೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಹಕ್ಕು, ಮಾತನಾಡುವ ಹಕ್ಕುಗಳೆಲ್ಲ ನಮ್ಮ ಹಕ್ಕುಗಳಾಗಿದ್ದಾಗ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೇ ಇದ್ದರೆ ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಕಷ್ಟ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜೊತೆಗೆ ವಿಶ್ವನಾಥ ರೈಗಳು ಮತ್ತು ಬಾಲಕೃಷ್ಣ ಶೆಟ್ಟಿ ಇಬ್ಬರು ಇದ್ದಾರೆ. ಸಾಕಷ್ಟು ಸಂಘಟನೆಗಳ ಬಗ್ಗೆ, ಅವರ ಹೋರಾಟಗಳ ಬಗ್ಗೆ, ಕಾರ್ಮಿಕ ವರ್ಗ ಹೇಗೆ ಕೆಲಸ ಮಾಡಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಶೆಟ್ಟಿ, ನಾವು ಮಾತಾಡ್ತಿದ್ವಿ ಏನು ಒಂದು ಪ್ರಕ್ರಿಯೆಗಳು, ನಮ್ಮ ಈ ಸಮಸ್ಯೆಯನ್ನು ಒಂದು ಕೇಂದ್ರ ಸರ್ಕಾರದ ಎದುರಿಗೆ ತಗೊಂಡು ಹೋಗಿ ನಿಲ್ಲಿಸಬೇಕಾದಂಥ ಪ್ರಕ್ರಿಯೆಗಳನ್ನು ಹೇಗೆ ಮಾಡ್ತಿದ್ವಿ ನೀವು ಪಂಚಾಯತ್ನಲ್ಲಿ ಈಗ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ವಿಚಾರ ಮಾತಾಡ್ತಾ ಇದ್ವಿ. ಈಗ ಅದರ ನಂತರ ಅದರ ಜೊತೆಗೆ ಈಗ ನೀವೇನು ಪಂಚಾಯತಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀರಿ, ಅದರ ನಂತರ ಏನು ಪ್ರಕ್ರಿಯೆಗಳನ್ನ ಮಾಡಬೇಕು ಅಂತ ಆಲೋಚನೆ ಇದೆ ರೈಗಳೇ?
ಅಂದರೆ ಅದರ ನಂತರ ನಮಗೆ ಒಂದು ಬದಲಿ ಉದ್ಯೋಗಕ್ಕೆ ಪಂಚಾಯತಿಂದ ಹಿಡಿದು ರಾಜ್ಯ ಕೇಂದ್ರದವರೆಗೂ ಚಳವಳಿಗಳನ್ನು ಕಟ್ಟಬೇಕಾಗ್ತದೆ. ನಮ್ಮ ರಾಷ್ಟ್ರ ಮಟ್ಟದ ಸಂಘಟನೆ ನಾಯಕರು ರಾಜ್ಯ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಈ ಬೀಡಿ ಕಾರ್ಮಿಕರ ಒಂದು ಉದ್ಯೋಗವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅಥವಾ ಅವರಿಗೆ ಆ ಬದಲಿ ವ್ಯವಸ್ಥೆ ಉದ್ಯೋಗ ಪಡೆಯೋದಕ್ಕಾಗಿ ಒಂದು ಭಾಳ ಗಂಭೀರವಾದ ಚಳವಳಿ ನಾವು ನಡೆಸಲೇಬೇಕಾಗ್ತದೆ. ಬಹುಶಃ ನಾವು ಆ ರೀತಿ ಚಳವಳಿ ನಡೆಸಿದ್ದಲ್ಲಿ CIT ಆಗಿ ನಾವು ಕಾರ್ಮಿಕ ವರ್ಗಕ್ಕೆ ಸರಿಯಾದ ಒಂದು ನ್ಯಾಯ ಒದಗಿಸಿಕೊಡುವಲ್ಲಿ ವಿಫಲರಾಗಿದ್ದೇವೆ ಎಂಬಂಥ ಒಂದು ಆತಂಕ ನಮ್ಮಲ್ಲಿ ಇದೆ. ಅದು ಬರಬಾರ್ದು. ಅದಕ್ಕಾಗಿ ಎಲ್ಲ ಪ್ರಯತ್ನಗಳು ಮಾಡ್ತೇವೆ. ಏನಾದರೂ ಮಾಡಿ ಒಂದು ಬದಲಿ ಈ ಕೈಗಾರಿಕೆ ಮುಚ್ಚುವ ಸಂದರ್ಭದಲ್ಲಿ ಬದಲಿ ಉದ್ಯೋಗದ ವ್ಯವಸ್ಥೆ ಈಗ ಇರುವಂಥ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಅಷ್ಟಾದರೂ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಏನೋ ಬೆಳವಣಿಗೆಗಳು ಬರ್ತವೆ ಹೋಗ್ತೇವೆ. ಅಂತೂ ಬದಲಿ ಉದ್ಯೋಗದ ಬಗ್ಗೆ CIT ಭಾಳ ಗಂಭೀರವಾಗಿದೆ. ಒಂದು ನಾವೀಗ ಬದಲಿ ಉದ್ಯೋಗದ ಬಗ್ಗೆ ಒತ್ತಡ ಹಾಕಿದ್ರೂ ಕೂಡ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತದೆ ಅನ್ನೋದು ಕೂಡ ಅದರ ಮೇಲೆ ಡಿಪೆಂಡ್ ಆಗಿ ಬಂಡವಾಳ ಒದಗಿಸ್ಬೇಕಲ್ಲ ಅವರು ಕೂಡ ಬಂಡವಾಳ ಸಾಕಷ್ಟು ಕೊಡಬೇಕಾಗತ್ತೆ, ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಅದನ್ನು ಕೊಡ್ತಾರಾ ಇಲ್ವೋ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅಲ್ಲ, ಈಗ ನಾನು ಕೇಳೋದೀಗ ಅಕಸ್ಮಾತ್ ಕೇಂದ್ರ ಸರ್ಕಾರ ನಿಜವಾಗ್ಲೂ ಕಾರ್ಮಿಕ ವರ್ಗ ಬಹಳ ದೊಡ್ಡ ವರ್ಗ. ಇವತ್ತು ಕಾರ್ಮಿಕ ವರ್ಗ ಒಂದು ವೇಳೆ ದಂಗೆ ಎದ್ದರೆ ಬಹುಶಃ ಈಗ ಏನು ಪೊಲೀಸರು ಪ್ರತಿಭಟನೆ ಮಾಡ್ತೇವೆ ಅಂತ ಏನು 4ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಸಣ್ಣ ಮಟ್ಟದ ಪ್ರತಿಭಟನೆ ಆಗೋದಿಲ್ಲ. ಕಾರ್ಮಿಕರು ಆವಾಗಲೇ ಹೇಳಿದಾಗೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಒಂದು ವಿಚಾರದಲ್ಲಿ ಅದನ್ನು ಏನು ಜನಪ್ರತಿನಿಧಿಗಳಾಗಲಿ, ಸರ್ಕಾರ ಆಗಲಿ, ಇಲಾಖೆ ಆಗಲಿ, ಸಂಬಂಧಪಟ್ಟ ಯಾವುದೇ ವರದಿ ಅನುಷ್ಠಾನ ಯೋಜನಾ ಸಮಿತಿಗಳಿರಲಿ ಅಷ್ಟು ಹಗುರವಾಗಿ ಪರಿಗಣಿಸೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಏನೇ ಸಮಸ್ಯೆಗಳಿಗೆ ಸಾಧಕಗಳು ಬಾಧಕಗಳು ಅಥವಾ ಯಾವುದೇ ಅನುಷ್ಠಾನಕ್ಕೆ ಸಾಧಕಗಳು ಬಾಧಕಗಳು ಇರ್ತವೆ. ಆದರೆ ಆ ಸಾಧಕ ಬಾಧಕಗಳ ಬಗ್ಗೆ ಈಗ ಪಂಚಾಯತ್ ರಾಜ್ ಅನ್ನುವಂಥ ಒಂದು ತ್ರಿಸ್ತರ ವ್ಯವಸ್ಥೆ ಬಂದಾಗ ಕ್ರಿಯಾ ಯೋಜನೆ ಅಂತ ಏನು ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಗಳು, ಕ್ರಿಯಾ ಯೋಜನೆ ವರ್ಷ ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆ 5 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡುವಾಗ ಸಾಮಾನ್ಯವಾಗಿ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಗ್ರಾಮದಿಂದ ಪಂಚಾಯಿತಿಗೆ, ಪಂಚಾಯಿತಿಯಿಂದ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಕೇಂದ್ರಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ, ಬುಡಮಟ್ಟದಿಂದ ಮೇಲೆ ಬರುವಂಥ ಯೋಜನೆಗಳು ಅವೆಲ್ಲ. ಅದೇ ರೀತಿ ಈ ಕಾರ್ಮಿಕ ವರ್ಗ ಮತ್ತು ಸರ್ಕಾರದ ನಡುವಿನ ಈ ಸಂಘರ್ಷ ಅಥವಾ ಗೊಂದಲಗಳು ಏನಿದೆ, ಬಹುಶಃ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಎಡವ್ತಾ ಇದೆ ಅಂತ ಅನಿಸುತ್ತೆ. ಕಾರ್ಮಿಕ ವರ್ಗದ ಜೊತೆ ಮಾತುಕತೆಗೆ ಒಂದು ಯೋಜನೆಗಳನ್ನು ಹಾಕಿಕೊಳ್ಳದೇ ಇರುವಂಥದ್ದು, ಅಥವಾ ಕಾರ್ಮಿಕ ವರ್ಗದ ನಾಯಕರ ಜೊತೆ ಅಥವಾ ಕಾರ್ಮಿಕರ ಜೊತೆಗೆ ಸರ್ಕಾರದ ಜನಪ್ರತಿನಿಧಿಗಳು ಅಥವಾ ಇಲಾಖೆಯ ಅಧಿಕಾರಿಗಳು ಸ್ಪಂದನೆ ಮಾಡಿ ಒಂದು ಚರ್ಚೆ ಮಾಡಿ ಒಂದು ಹೊಂದಾಣಿಕೆಯ ಮನೋಭಾವದಿಂದ ಮುಂದೆ ಹೋಗುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಬಹುಶಃ ಇದೆಲ್ಲ ಇದಕ್ಕೆ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ಈಗ ಬೀಡಿ ಕಾರ್ಮಿಕರ ವಿಷಯನೇ ಕೂಡ ಇವತ್ತು ಮೊನ್ನೆ ನಾವು ಪ್ರತಿಭಟನೆ ಮಾಡಿದ್ದು ಫಸ್ಟ್ ಟೈಮ್ ಅಲ್ಲ. ಈಗ ಒಂದು 2 ವರ್ಷದಿಂದ ಈ ಕೋಟ್ಪಾ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹಲವಾರು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ, ಹಲವಾರು ಮುಷ್ಕರಗಳು ಬೇರೆ ಬೇರೆ ಹಂತದಲ್ಲಿ ನಡೆದಿದೆ. ಆದರೆ ಕೇಂದ್ರ ಸರ್ಕಾರ ಎಲ್ಲ ಕಾರ್ಮಿಕ ಸಂಘಟನೆಯನ್ನು ಕರೆದು ಮಾತುಕತೆ ಮಾಡಿ ಒಂದು ಪರಿಹಾರ ಏನು ಅಂತೇಳಿ ಕೇಳ್ಬೋದಾಗಿತ್ತು. ಇಷ್ಟುವರೆಗೆ ಕೇಳಿಲ್ಲ ಅವರು. ಅಥವಾ ಇಲ್ಲಿಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ BJP MP-ಗಳಿದ್ದಾರೆ, ಲೋಕಸಭೆ ಆಯ್ಕೆ ಆದಂಗೆ ಹೋದವರು ಕೆಲವರೆಲ್ಲ ದೊಡ್ಡ ಲೀಡರ್, ಯಡಿಯೂರಪ್ಪನಂಥವರು ಪ್ರಭಾವಶಾಲಿಗಳು. ಅವರು ಒಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದಾಗಿತ್ತು, ಅಥವಾ ಸಂಘಟನೆಯವರನ್ನು ಕರೆದು ಏನು ಮಾಡಬೇಕು ಅಂತೇಳಿ ಕೇಳ್ಬೋದಾಗಿತ್ತು. ಇವು ಕೇಳ್ತಾ ಇಲ್ಲ. ನಾವಿವನ್ನು MP-ಗಳಿಗೆ ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ, ಇದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು ಅಂತೇಳಿ. ಆದರೆ ವಿರೋಧ ಪಕ್ಷದ ಕೆಲವರು ಅದನ್ನು ಮಾತಾಡಿದ್ದಾರೆ ಅಷ್ಟೇ ಹೊರತು ಕೇಂದ್ರದ ಸರ್ಕಾರಕ್ಕೆ ಇರುವ ಬೆಂಬಲ ಮಾಡುವಂಥ MP-ಗಳು ಅದರ ಬಗ್ಗೆ ಮಾತಾಡಿಲ್ಲ ಅಂತೇಳಿ ಹೇಳುವಂಥ ನಮ್ಗೆ ವಿಷಯದ ಸಂಗತಿ. ಅದರಿಂದ ನಮಗೆಲ್ಲೋ ಒಂದು ಕಡೆ ಡೌಟ್ ಬರ್ತಾ ಇದೆ, ಕೇಂದ್ರ ಸರ್ಕಾರ ಇದನ್ನು ಉದ್ದಿಮೆನ ಕ್ಲೋಸ್ ಮಾಡ್ಲಿಕ್ಕೆ ಮಾತ್ರ ಇಂಟ್ರೆಸ್ಟ್ ಇದೆ ಅಷ್ಟೇ ಹೊರತು ಇದನ್ನು ಉಳಿಸೋದು ಅಥವಾ ಬದಲಿ ಉದ್ಯೋಗ ಕೊಡೋದ್ರ ಬಗ್ಗೆ ಅವ್ರ ತೀವ್ರವಾದ ಆಸಕ್ತಿ ಅವ್ರಿಗೆ ಇಲ್ಲ ಅನ್ನುವಂಥದ್ದು ನಮಗೆ ಇವತ್ತಿನ ಹೊರಗಿನ ಡೆವಲಪ್ಮೆಂಟಲ್ಲಿ ನಾವು ಕಾಣ್ತಾ ಇರೋದು. ಅದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ತೀವ್ರವಾದ ಹೋರಾಟಗಳನ್ನು ಇದಕ್ಕೆ ಹಮ್ಮಿಕೊಳ್ಬೇಕಾಗತ್ತೆ. ಅದರಲ್ಲಿ ಅವರು ಬಲ್ಕೀಸ್ ಅವರು ಹೇಳಿದಾಗೆ ಕೆಲವರು ಮುಸ್ಲಿಂ ಮಹಿಳೆಯರಿಗೆ ಗೊತ್ತು ದೊಡ್ಡ ಸಂಖ್ಯೆಯಲ್ಲಿ ಕಟ್ತಾ ಇದ್ದಾರೆ. ಅವ್ರು ಹೊರಗಡೆ ಹೋಗ್ಲಿಕ್ಕೆ ಅವರ ಪದ್ಧತಿ ಪ್ರಕಾರ, ಒಳ್ಳೆಯದ ಕೆಟ್ಟದ್ದು ಅದೀಗ ಚರ್ಚೆ ವಿಷಯ ಅಲ್ಲ, ಪದ್ಧತಿ ಪ್ರಕಾರ ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಏನು ಮಾಡಬೇಕು ಅಂತ ಪರಿಸ್ಥಿತಿ ಇವತ್ತಿದೆ. ಅದರಿಂದ ಹೆಚ್ಚಾಗಿ ಈಗ ದಲಿತ ವಿಭಾಗಕ್ಕೆ ಸಂಬಂಧಪಟ್ಟ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬೀಡಿ ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಬೇರೆ ಉದ್ಯೋಗ ಅಷ್ಟು ಸಿಗದೇ ಇರುವಂಥ ಕಾರಣದಿಂದ ಈ ಬೀಡಿ ಉದ್ಯೋಗ. ಅದರಿಂದ ಈ ಬಡ ವಿಭಾಗಕ್ಕೆ ರಕ್ಷಣೆಗೆ
ಕೇಂದ್ರ ಸರ್ಕಾರ ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬರದೇ ಇದ್ದರೆ ಅದು ತೀವ್ರವಾದ ಮುಂದೆ ಚಳುವಳಿಗೆ ಕಾರಣ ಆಗುತ್ತೆ ಅನ್ನೋದು ನಮ್ಮ ಅಲ್ಲ. ಈಗ ನಾನು ಕೇಳೋದು, ಈಗ ನಿಮ್ಮ ಪ್ರತಿಭಟನೆಗಳೇನಾಗ್ತಾ ಇದೆ, ಈಗ ಸಂಘಟನೆಯ ಮೂಲಕ ಏನು ಪ್ರತಿಭಟನೆಗಳು, ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ನಾನು ತುಂಬ ಸಲ ನೋಡಿದ್ದೇನೆ, ಮಾಧ್ಯಮಗಳಲ್ಲೂ ನೋಡಿದ್ದೇನೆ. ನೀವೇನು ಹೇಳ್ತೀರಾ, 50,000 ಕಾರ್ಮಿಕರು ಇದ್ದಾರೆ ಒಂದು ನಿಮ್ಮಲ್ಲಿ ಅಧಿಕೃತ ಕಾರ್ಮಿಕರು, ಬೀಡಿ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ತೀರಿ. ಆದರೆ ನಿಮ್ಮ ಪ್ರತಿಭಟನೆ ಸಂದರ್ಭ ಬೆರಳೆಣಿಕೆಯ ಕಾರ್ಮಿಕರು ಬರ್ತಾರೆ. ಆಮೇಲೆ ಇದು ಕೆಲವು ದಿವಸ ಕೆಲವು ಪ್ರತಿಭಟನೆಗಳಲ್ಲಿ ಅವ್ರಿಗೇನೋ ಅವರಿಗೆ ತಾರ್ಕಿಕವಾದ ಸಮಸ್ಯೆಗಳಿರ್ತವೆ, ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಬಟ್ ನಿಮ್ಮ ಕಾರ್ಮಿಕರಿಗೂ ಕೂಡ ಈ ಸಮಸ್ಯೆ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಅದಾದರೆ ನಮಗೂ ಆಗತ್ತೆ ಅನ್ನುವಂಥ ಏನಾದರೂ ಮನೋಭಾವನೆ ಇದೆಯಾ? ಅಥವಾ ಯಾಕಾಗಿ ಅದನ್ನು ನೋಡುವಾಗ ನಿಮ್ಮ ಕಾರ್ಮಿಕ ಸಂಘಟನೆ ಅಷ್ಟು ಬಲಿಷ್ಠವಾಗಿ ಇದೆ ಅಂತ ಅನಿಸೋದಿಲ್ಲ? ಇದು ಜನರಲ್ ವ್ಯೂ ಅಲ್ಲಿ. ಸೊ ಇದನ್ನು ಕೂಡ ನಾವು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನಾದರೂ ಹಗುರವಾಗಿ ತಗೊಳ್ಳಿಕ್ಕೆ ಚಾನ್ಸ್ ಇದೆ. ಈ ರೀತಿ ಗಮನಿಸಿರ್ಬೋದು ಅವರು. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಒಂದು ಏನಂದರೆ 50,000 ಕಾರ್ಮಿಕರಿದ್ದರೆ ಎಲ್ಲರೂ ನಮ್ಮ ಸಂಘಟನೆಯಲ್ಲಿಲ್ಲ, ಬೇರೆ ಬೇರೆ ಸಂಘಟನೆಯಲ್ಲಿದ್ದಾರೆ. ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾರೆ, ಕೆಲವು ಸಂಘಟನೆಗಳು ಹೋರಾಟ ಮಾಡಲ್ಲ. ಇದು ಒಂದು ಅಂಶ. ಎರಡನೇ ಅಂಶ, ನೀವು ಹೇಳಿದ ಹಾಗೆ ಇಲ್ಲಿವರೆಗೆ ಅಂತೇಳಿ ಹೇಳಿದರೆ, ಈಗ ಅವರು ಒಂದು ಪ್ರತಿಭಟನೆಗೆ ಇಲ್ಲಿ ಬಂದು ಹೋಗಬೇಕು ಅಂದರೆ ಕನಿಷ್ಠ 50ರಿಂದ 100 ರೂಪಾಯಿ ಅವ್ರಿಗೆ ಖರ್ಚಾಗ್ತದೆ. ಅದನ್ನು ಕೂಡ ಆಲೋಚನೆ ಮಾಡ್ತಾರೆ. ಒಂದಿನ ಉದ್ಯೋಗ ಇರೋದಿಲ್ಲ, ಆ ಉದ್ಯೋಗನೂ ಕೂಡ ಅಷ್ಟರ ಮಟ್ಟಿಗೆ ಖರ್ಚು, ಅದನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಏನಂದರೆ ಜಾಸ್ತಿ ಕೈಯಲ್ಲಿ ಅವ್ರಿಗೆ ಆದಾಯ ಬರೋದಿದ್ದರೆ ಅದನ್ನು ಪಾರ್ಟನ್ನು ಖರ್ಚು ಮಾಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ. ಇಲ್ಲಿದ್ರೆ ಪದೇ ಈಗ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಾರಿ ಪ್ರತಿಭಟನೆ ಮಾಡಬೇಕು ಅಂದರೆ 50 ರೂಪಾಯಿ 100 ರೂಪಾಯಿ ಖರ್ಚಾಗುತ್ತಲ್ಲ ಅನ್ನುವಂಥ ಭಾವನೆಯಿಂದಾಗಿನೂ ಕೆಲವು ಸರಿ ಹಿಂದೆ. ಇನ್ನೊಂದು ಅವಕಾಶವಾದಿತನ ಏನಂದರೆ ಎಲ್ರಿಗೂ ಸಿಕ್ಕಿದಾಗ ನಮ್ಗೆ ಸಿಗುತ್ತೆ, ಎಲ್ರಿಗೂ ಹೋದರೆ ನಮ್ದು ಹೋಗುತ್ತೆ ಅನ್ನುವಂಥ ಭಾವನೆಯೂ ಕೂಡ ಇರುವ ಕಾರ್ಮಿಕರು ಕೆಲವರು ಇದ್ದಾರೆ, ಅವರು ಇಲ್ಲ ಅಂತೇಳಿ ಅಲ್ಲ. ಇದೆಲ್ಲ ಕಾರಣದಿಂದಾಗಿ ಕೆಲವು ಸರಿ ಅದಕ್ಕೆ ಕಡಿಮೆ ಆಗುತ್ತೆ. ಇದರಲ್ಲಿ ನಮ್ಮ ಸಂಘಟನೆ ದೋಷನೂ ಕೆಲವು ಸರ್ತಿ ಇರ್ಬೋದು. ಅದೆಲ್ಲದ್ರ ಭಾಗವಾಗಿ ಕೆಲವು ಸರಿ ಪ್ರತಿಭಟನೆಯಲ್ಲಿ ಜನ ಕಡಿಮೆ ಇರ್ತಾರೆ ಅಷ್ಟೇ ಹೊರತು. ಆದರೆ ಅವನ್ನೆಲ್ಲರೂ ಸೇರಿಸಿದಾಗ ಕೆಲವು ಸರಿ ದೊಡ್ಡ ರೀತಿ ಪ್ರತಿಭಟನೆ ಆಗಿದೆ. ಈಗ ಬೆಂಗಳೂರು ಗಾರ್ಮೆಂಟ್ಸ್ ಕಾರ್ಮಿಕರ ವಿಷಯ ನಾವು ನೋಡಿದಾಗ ಅವ್ರು ಯಾರಿಗೂ ಒಂದೇ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಅದು ಕೆಲವು ಸರಿ ಸ್ಫೋಟ ಹೇಗೆ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಅದು ತನ್ನಿಂತಾನೇ ಸ್ಫೋಟ ಮಾಡ್ತದೆ. ನಮ್ದಿಲ್ಲಿ ಕರ್ತವ್ಯ ಏನಂದರೆ ನಾವು ಎಜುಕೇಟ್ ಮಾಡ್ತಾ ಹೋಗ್ತೀವಿ, ಎಜಿಟೇಟ್ ಮಾಡ್ತಾ ಹೋಗ್ತೀವಿ, ಅವ್ರನ್ನ ಪ್ರಚಾರ ಪ್ರಕ್ಷೋಭೆಗೆ ಅವರನ್ನು ತರ್ತೀವಿ. ಸತ್ಯ ಸಂಗತಿ ಏನು ಅಂತೇಳಿ ಕಾರ್ಮಿಕರ ಮುಂದೆ ಹೇಳ್ತೀವಿ, ಸರ್ಕಾರದ ಮುಂದೆ ಹೇಳ್ತೀವಿ. ಅದನ್ನು ಒಂದು ಕಡೆ ಸರ್ಕಾರ ಡಿಸೈಡ್ ಮಾಡಬೇಕು, ಇನ್ನೊಂದು ಕಡೆ ಕಾರ್ಮಿಕರು ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ಪ್ರಶ್ನೆ ಇರೋದೇನೆಂದರೆ ಇವತ್ತಿನ ಸರ್ಕಾರಗಳು ಕೇಂದ್ರದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಅವರು ಕಾರ್ಮಿಕರ ಪರವಾಗಿರುವ ಸರ್ಕಾರಗಳು ಅಲ್ಲ. ಸೊ ಆದ್ದರಿಂದ ಈ ಹೋರಾಟ ಇನ್ನೊಂದಿಷ್ಟು ತೀವ್ರ ಮಾಡಬೇಕಷ್ಟೇ ಆಗುತ್ತೆ ಹೊರತು ಸಣ್ಣ ಸಣ್ಣ ಹೋರಾಟದಿಂದ ಈ ಸರ್ಕಾರಗಳು ಬಗ್ಗೋದಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನುಭವ. ಯಾಕಂದರೆ 2015ರಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಮುಷ್ಕರ ಆದಾಗ ಎಂಥ ದೊಡ್ಡ ಮುಷ್ಕರ ಅದು. ಆ ಮುಷ್ಕರದಲ್ಲಿ ಹಲವಾರು ಅಂಶಗಳನ್ನು ಅವ್ರು ಕೊಡಬೇಕಾಗಿತ್ತು ಕಾರ್ಮಿಕರಿಗೆ, ಅದು ಕೊಟ್ಟಿಲ್ಲ. ಬರೀ ಬೋನಸ್ ಒಂದು ವಿಷಯ ಮಾತ್ರ ಕೊಟ್ಟರು. ಆದರೆ ಅದಕ್ಕೂ ಕೂಡ ಇವತ್ತು ಹೈಕೋರ್ಟಿನ ಸ್ಟೇ ಇದೆ. ಅಂದರೆ ಇವರು ಸರ್ಕಾರಗಳು ಕಾರ್ಮಿಕರ ಬಗ್ಗೆ ಅವ್ರು ಹೇಳುವಂಥದ್ದು ನಿಜವಾಗ್ಲೂ ಅದು ಜಾರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ, ಬರೇ ಒಂದು ಒತ್ತಡಕ್ಕೆ ಬೇಕಾಗಿ ಕೆಲವು ಹೇಳ್ತಾ ಇದ್ದಾರೆ. ಅದಕ್ಕೆ ಬಹುಶಃ ಕೇರಳ, ತ್ರಿಪುರದಂಥ ಸರ್ಕಾರಗಳು ಎಕ್ಸೆಪ್ಷನ್ಸ್ ಅಂತೇಳಿ ಕಾಣುತ್ತೆ. ಅವ್ರು ನಿಜವಾಗ್ಲೂ ಕಾರ್ಮಿಕರ ಪರವಾಗಿ ಅವ್ರು ಇದು ಮಾಡ್ತಾ ಇದ್ದಾರೆ. ಬೇರೆ ಸರ್ಕಾರಗಳು ಅಷ್ಟು ಕಾರ್ಮಿಕರ ಪರವಾಗಿ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಓಕೆ ವಿಶ್ವನಾಥ್ ರೈಗಳೇ, ತಾವು ನೇರವಾಗಿ ಒಂದು ಚುಟುಕಾಗಿ ನೇರವಾಗಿ ಏನು ಈ ಮೂಲಕ ನೀವು ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಾವೀಗ ಬೀಡಿ ಕಾರ್ಮಿಕರನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಿ ಅವರ ಮೂಲಕ ಹೋರಾಟಗಳನ್ನು ನಡೆಸಿ, ಚಳವಳಿ ಇರ್ಬೋದು, ಮತ ಪ್ರದರ್ಶನ ಇರ್ಬೋದು, ಇತ್ಯಾದಿ ಇರ್ಬೋದು, ಅಥವಾ ಮನವಿಗಳಿರ್ಬೋದು. ಅಂತೂ ಇದೊಂದು ಪ್ರಶ್ನೆಯಲ್ಲಿ ಇದೊಂದು ಜೀವನ್ಮರಣ ಹೋರಾಟ ಆಗಬೇಕು. ಅಷ್ಟರ ಮಟ್ಟಿಗೆ ಬೀಡಿ ಕಾರ್ಮಿಕರನ್ನು ಮುಂದೆ ಕೊಂಡೋಗ್ಬೇಕೆಂಬಂಥದ್ದು CITU ಆ ಕೆಲಸ ಮಾಡ್ತದೆ. ಅದು ಈಗ ತಯಾರಿ ಕೂಡ ಆಗ್ತುಂಟು. ಅಲ್ಲಲ್ಲಿ ಸಂಪರ್ಕದ ಸಭೆಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಬಹುಶಃ ಮುಂದಿನ ಕೆಲವು ತಿಂಗಳುಗಳಲ್ಲಿ ಒಂದು ವ್ಯಾಪಕವಾದ ಹೋರಾಟ ಉಡುಪಿ ಜಿಲ್ಲೆಯಲ್ಲಿ ಬೆಳೆದು ಬರ್ಬೋದು. ಅದೇ ರೀತಿ ಇಡೀ ರಾಜ್ಯ ದೇಶಗಳಿಗೂ ಅದು ಹರಡ್ಬೋದು. ಜೊತೆಗೆ ನಮ್ಮ ನಾಯಕರು ಇದನ್ನು ಬೇರೆ ಬೇರೆ ಹಂತದಲ್ಲಿ ಸರ್ಕಾರದ ಮುಂದೆ ತಲುಪ್ತಾರೆ. ಅಂತ ಒಂದು ಬದಲಿ ಉದ್ಯೋಗದ ಒಂದು ವ್ಯವಸ್ಥೆ ಅನುಷ್ಠಾನ ಜಾರಿಗೆ ಬರಬೇಕು ಎಂಬುದು ನಮ್ಮದು ಬಹಳ ಸ್ಪಷ್ಟವಾದ ಅಭಿಪ್ರಾಯ. ಅದಕ್ಕೆ ನಾವು
ಕೆಲಸ ಮಾಡಬೇಕಾಗ್ತದೆ, CIT ಕೆಲಸ ಮಾಡಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯ ಅದಾಗಿರ್ತದೆ. ಶೆಟ್ರೆ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಹಾಗೂ ಕಾರ್ಮಿಕ ವರ್ಗಕ್ಕೆ? ಅಲ್ಲ, ಕಾರ್ಮಿಕ ವರ್ಗಕ್ಕೆ ನಾವು ಹೇಳೋದು, ಇವತ್ತು ಒಂದಾಗಿ ನಾವು ಹೋರಾಟ ಮಾಡದೇ ಇದ್ದರೆ ನಮಗೆ ಈ ಕೆಲಸಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ಹೋರಾಟ ನಡೆದಾಗ ಕಾರ್ಮಿಕರು ಎಲ್ಲರೂ ಸೇರಿ ಇದನ್ನು ಕೈ ಜೋಡಿಸಬೇಕು. ಅದು ಪಂಚಾಯತಿ ಮಟ್ಟದಲ್ಲಿರಲಿ, ಜಿಲ್ಲಾ ಮಟ್ಟದಲ್ಲಿರಲಿ, ರಾಜ್ಯ ಮಟ್ಟದಲ್ಲಿರಲಿ, ದೇಶ ಮಟ್ಟದಲ್ಲಿರಲಿ. ಇದು ಒಂದು ಭಾಗ. ಇನ್ನು ಸರ್ಕಾರಗಳು, ರಾಜ್ಯ ಸರ್ಕಾರ ಈ ಕೋಟ್ಪಾ ಕಾಯ್ದೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಆಯೋಗವನ್ನು ಕಳಿಸ್ಬೇಕು. ಅದರಲ್ಲಿ ಕಾರ್ಮಿಕ ಪ್ರತಿನಿಧಿಗಳಿರಬೇಕು. ಕಾರ್ಮಿಕ ಪ್ರತಿನಿಧಿಗಳಿದ್ದು ಆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಕೋಟ್ಪಾ ಕಾಯ್ದೆ ಜಾರಿ ಮಾಡೋ ಬದಲಿ ಉದ್ಯೋಗ ಕೊಡಿ ಅಂತೇಳಿ ಹೇಳಿ ರಾಜ್ಯ ಸರ್ಕಾರ ಈ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಈ ಕೋಟ್ಪಾ ಕಾಯ್ದೆ ಜಾರಿ ಮಾಡೋ ಮೊದಲು ಕಾರ್ಮಿಕ ಸಂಘಗಳ ಮುಖಂಡರ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಜಾರಿ ಮಾಡ್ಬೋದು ಅಂತೇಳಿ ಹೇಳಿ ಅವರು ಆ ನಿರ್ಧಾರ ತಗೊಳ್ಬೇಕು. ಇಲ್ಲಿ ಜನಪ್ರತಿನಿಧಿಗಳು ಕೂಡ ಅವ್ರು ಕೇವಲ ಕಾರ್ಮಿಕರ ಓಟನ್ನು ತಗೊಳ್ಳೋದು ಮಾತ್ರ ಅಲ್ಲ, ಕಾರ್ಮಿಕರ ಕಷ್ಟ ಏನು ಅಂತೇಳಿ ತಿಳ್ಕೊಂಡು ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು ಅನ್ನುವಂಥ ಅಭಿಪ್ರಾಯ ನಮ್ಮದು. ಓಕೆ, ಈಗ ಕೋಟ್ಪಾ ಆಯಿತು. ಒಟ್ಟಾರೆಯಾಗಿ ಈಗ ಏನು ಕಾರ್ಮಿಕರಿಗಿರೋ ಸಮಸ್ಯೆಗಳು ಏನು, ಸೆಸ್ ಇರ್ಬೋದು ಅಥವಾ ಕ್ಷೇಮಾಭಿವೃದ್ಧಿ ನಿಧಿಗಳಿರ್ಬೋದು ಅಥವಾ PF ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಇದರ ಬಗ್ಗೆ ನೀವು ಏನು ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು? ಅಲ್ಲ, ಇಂಥದ್ದನ್ನು ಕಂಟಿನ್ಯೂ ಮಾಡಬೇಕು. ಉದಾಹರಣೆಗೆ ಈಗ ಇದು ಬೀಡಿ ಕಾರ್ಮಿಕರಿಗೆ ಆರೋಗ್ಯದ ವಿಷಯದಲ್ಲಿ ಕೆಲವು ಸವಲತ್ತುಗಳಿದ್ದಾವೆ. ಸೊ ಈಗ ಬೀಡಿ ಒಂದು ವೇಳೆ ನಿಂತರೆ ಅಂಥವ್ರು ಯಾವುದೆಲ್ಲ ಸವಲತ್ತು ಅವ್ರು ಪಡಿತಾ ಇದ್ದಾರೆ ಅವರಿಗೆಲ್ಲ ESI ಏನಾದರೂ ಒಂದು ಅಟ್ಯಾಚ್ಮೆಂಟ್ ಮಾಡಿಬಿಟ್ರೆ ಆವಾಗ ಅವರಿಗೆ ಈಗ ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ. ಅದರ ನಡುವೆ ನಾವು ತಗೊಳ್ತೇವೆ ಒಂದು ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ, ಈ ವಾರದ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಮೇಲ್ ಬೀಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನಾವು ಕೊನೆಯ ಹಂತದಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ನಾವು ಏನು ಚರ್ಚೆ ಮಾಡ್ತಾ ಇದ್ದೇವೆ ಅಂದರೆ, ಏನು ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆ, ಕೋಟ್ಪಾ ಕಾಯ್ದೆ ಒಂದು ಕಡೆ ಆದರೆ ಅದರ ಜೊತೆಗೆ ಈಗ ಏನು 3-4 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತಹ ಕಾರ್ಮಿಕರಿಗೆ ಇನ್ನೂ ಹಲವು ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಸರ್ಕಾರದ ಮುಂದೆ ನಿರಂತರ ಹೋರಾಟದ ಹಾದಿಯಲ್ಲಿ ಹೋಗ್ತಾ ಇರಬೇಕಾದಂಥ ಸ್ಥಿತಿ ಇದೆ. ಅದರ ಬಗ್ಗೆ ನಮ್ಮ ಬಾಲಕೃಷ್ಣ ಶೆಟ್ಟಿಯವರು ಸ್ವಲ್ಪ ವಿವರ ಕೊಡಿ. ಅಲ್ಲ, ಈಗ ಕಾರ್ಮಿಕರಿಗೆ ವೇತನ ಮಾತ್ರ ಅವ್ರ ಸಮಸ್ಯೆ ಅಲ್ಲ. ಈಗ ವೇತನ ಎಷ್ಟು ಜಾಸ್ತಿ ಆದರೂ ಕೂಡ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದರೆ ಆ ವೇತನ ಅಲ್ಲೇ ಕೊಚ್ಕೊಂಡು ಹೋಗ್ತದೆ. ಈಗ ತುಟ್ಟಿ ಭತ್ತೆ ಅಂತೇಳಿ ಹೇಳಿ ಬೆಲೆ ಏರಿಕೆ ಆದಾಗ ತುಟ್ಟಿ ಭತ್ತೆ ಸ್ವಲ್ಪ ಸಿಗ್ತದೆ. ಆದರೆ ಬೆಲೆ 100 ರೂಪಾಯಿ ಜಾಸ್ತಿ ಆದರೆ ತುಟ್ಟಿ ಭತ್ತೆ ಸಿಗೋದು 25 ರೂಪಾಯಿನೋ 30 ರೂಪಾಯಿನೋ 40 ರೂಪಾಯಿನೋ ಮಾತ್ರ. ಪೂರ್ತಿ ಪರಿಹಾರ ಬೆಲೆ ಏರಿಕೆ ಆದಾಗ ಸಿಗೋಲ್ಲ. ಆವಾಗ ಏನಾಗುತ್ತೆ ಅಂದರೆ ಅವರ ನಿಜವಾದ ವೇತನ ಕಡಿಮೆ ಆಗುತ್ತೆ. ರಿಯಲ್ ವೇಜಸ್ ಅಂತೇಳಿ ಯಾವುದೇ ನಾವು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಆದ್ದರಿಂದ ವೇತನ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳುವಂಥ ಒತ್ತಾಯದಲ್ಲಿ ಅದರ ಜೊತೆಯಲ್ಲಿ ನಾವು ಬೆಲೆಗಳನ್ನು ನಿಯಂತ್ರಣ ಮಾಡಿ ಅಂತೇಲಿ ಹೇಳುವಂಥ ಒತ್ತಾಯನೂ ಕೂಡ ಕಾರ್ಮಿಕ ವರ್ಗ ಮಾಡ್ತಾ ಇದೆ. ಬಹಳ ಮುಖ್ಯವಾದ ಬೇಡಿಕೆ. ನಿಮಗೆ ನೆನಪಿರ್ಬೋದು, ಸೆಪ್ಟೆಂಬರ್ 2ನೇ ತಾರೀಕು 2015ಕ್ಕೆ ನಮ್ಮ ಪ್ರಮುಖವಾದ ಬೇಡಿಕೆ ಬೆಲೆಗಳನ್ನು ನಿಯಂತ್ರಣ ಮಾಡಿ ಅಂತ. ಈಗ ಅದು ನಿಯಂತ್ರಣ ಆಗದೇ ಇರೋದ್ರಿಂದಾಗಿ ಮುಂದೆ ಸೆಪ್ಟೆಂಬರ್ 2ನೇ ತಾರೀಕು 2016ಕ್ಕೆ ಪುನಃ 11 ಕಾರ್ಮಿಕ ಸಂಘಟನೆಗಳು ಪುನಃ ಮುಷ್ಕರ ಮಾಡ್ತಾರೆ. ಸೆಪ್ಟೆಂಬರ್ 2 ಅದಂದ್ರೆ ಒಂದೇ ದಿವಸ ಮಾಡಬೇಕು, ಒಂದು ವರ್ಷದಲ್ಲಿ ಅದೇ ದಿವಸ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ನಿರ್ಧಾರ ಮಾಡಿದ್ದಾರೆ. ಅಂದರೆ ನಾವು ಹೋರಾಟವನ್ನು ಕೆಲವರು ಹೇಳೋದಿದೆ, ಕಾರ್ಮಿಕ ಸಂಘಟನೆಗಳು ದುರ್ಬಲ ಆಗಿದೆ ಅಂತೇಳಿ. ನಾವು ಅದನ್ನು ಒಪ್ಪಲ್ಲ. ಕಾರ್ಮಿಕ ಜಾಗಗಳು ದುರ್ಬಲ ಆಗಿಲ್ಲ, ಆದರೆ ಹೋರಾಟದ ವಿಧಾನ ಬದಲಾಗಿದೆ ಅನ್ನುವಂಥದ್ದು ಇಲ್ಲಿ. ಯಾಕಂದರೆ ಹೊಸ ಆರ್ಥಿಕ ನೀತಿ, ಈ ಜಾಗತೀಕರಣ ನೀತಿ ಬಂದ ನಂತರ ಅವರು ಹೇಗೆ ರೀಸ್ಟ್ರಕ್ಚರಿಂಗ್ ಮಾಡಿಕೊಂಡಿದ್ದಾರೆ, ಯಾರು ಸರ್ಕಾರ ಮಾಲೀಕರು ಅವರ ರೀಸ್ಟ್ರಕ್ಚರಿಂಗ್ ಮಾಡ್ಕೊಂಡಿದ್ದಾರೆ, ಅದಕ್ಕೂ ಅನುಗುಣವಾಗಿ ನಮ್ಮ ಹೋರಾಟನೂ ಕೂಡ ರೀಸ್ಟ್ರಕ್ಚರಿಂಗ್ ಆಗಿದೆ. ಈಗ ಉದಾಹರಣೆಗೆ 92ನೇ ಇಸ್ವಿಯಿಂದ ಇಲ್ಲಿವರೆಗೆ
16 ಬಾರಿ ಮುಷ್ಕರ ನಡೆದಿದೆ, 16 ಬಾರಿ. ಆ ನಂತರ ನಾಡ್ದು ಸೆಪ್ಟೆಂಬರ್ 2ನೇ ತಾರೀಕು 2016ಕ್ಕೆ ನಡೆಯುವಂಥ ಮುಷ್ಕರ 17ನೇ ಮುಷ್ಕರ ಆಗುತ್ತೆ. ಇದು ಬೆಲೆ ಏರಿಕೆ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ, ಬರೀ ವೇತನ ಜಾಸ್ತಿ ಮಾಡಬೇಕು ಅಂತೇಳಿ ಅಲ್ಲ, ಬೆಲೆ ಏರಿಕೆ ವಿರುದ್ಧ. ಮತ್ತೆ ಇನ್ನೊಂದು ಪಿಂಚಣಿ, ನಿವೃತ್ತಿ ವೇತನ ಅಂತೇಳಿ ಹೇಳುವಂಥದ್ದು. ಇವತ್ತು ಸ್ವಲ್ಪ ಜನಕ್ಕೆ ಸಿಕ್ಕಿದ್ರು ಕೂಡ ದೊಡ್ಡ ವಿಭಾಗಕ್ಕೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ಮತ್ತು ಈಗ ಬರ್ತಾ ಇರುವಂಥ ನಿವೃತ್ತಿ ವೇತನನೂ ಕೂಡ ಭಾರಿ ಜಾಸ್ತಿ ಇಲ್ಲ, ಅದನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಇದೆ. ಮತ್ತು ಇನ್ನೊಂದು ಅಂಶ ಏನಂದರೆ ಕಾರ್ಮಿಕ ವರ್ಗದ ಬಗ್ಗೆ ಒಂದು ಕೆಟ್ಟ ಇದಿದೆ, ಅವ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ ಅಂತ, ಅಂದರೆ ಕಾರ್ಮಿಕರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ ಅಂತ. ಇಲ್ಲ, ನಾವು ರೈತರ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಆ ಭೂಸ್ವಾಧೀನ ಕಾಯ್ದೆಯನ್ನು ಜಾರಿಗೆ ತಂದಾಗ, ಆ ಜಾರಿಗೆ ತರಲಿಕ್ಕೆ ಅವ್ರು ಹೊರಟಿದ್ರಲ್ಲ, ಸುಗ್ರೀವಾಜ್ಞೆ 3 ಸಾರಿ ಸುಗ್ರೀವಾಜ್ಞೆ ಕೊಟ್ಟು ಕೇಂದ್ರ ಸರ್ಕಾರ, ಆವಾಗ ನಾವು ಅದನ್ನು ಡಿಮಾಂಡನ್ನು ಇಟ್ಟಿದ್ದೀವಿ, ಆ ಭೂಸ್ವಾಧೀನ ಕಾಯ್ದೆಯನ್ನು ಈ ರೀತಿ ತರೋದು ಸರಿಯಲ್ಲ ಅಂತೇಳಿ ಹೇಳಿ. ಯಾವುದು 50% ರೈತರದ್ದು ಒಪ್ಪಿಗೆ ಇದ್ರೆ ಸಾಕು ಅಂತೇಳಿ ಹೇಳಿ 2015ರಲ್ಲಿ ಭೂಸ್ವಾಧೀನ ಕಾಯ್ದೆ ತಂದು ನಾವು ಅದನ್ನು ವಿರೋಧ ಮಾಡಿದ್ವಿ. ಅಂದರೆ ಕಾರ್ಮಿಕರು ನಾವಿವತ್ತು ನಮ್ಮ ಬೇಡಿಕೆಗಳ ಬಗ್ಗೆ ಹೇಳೋದರ ಜೊತೆಯಲ್ಲಿ ಸಾಮಾನ್ಯ ಜನರ ಬೇಡಿಕೆ, ಬೆಲೆ ಏರಿಕೆ ವಿರುದ್ಧ ಮಾಡೋದು ಅಂದರೆ ಬೇರೆ ಎಲ್ಲ ವಿಭಾಗ ಜನರಿಗೂ ಬರುತ್ತೆ, ಅವ್ರ ಬೇಡಿಕೆಯನ್ನು ನಾವು ಕೈಗೆತ್ಕೊಂಡಿದ್ದೀವಿ, ರೈತರ ಬೇಡಿಕೆಯನ್ನು ಕೈಗೆತ್ಕೊಂಡಿದ್ದೀವಿ, ನಿವೃತ್ತಿದಾರರ ಬೇಡಿಕೆಯನ್ನು ಕೈಗೆತ್ಕೊಂಡಿದ್ದೀವಿ. ಅಂದರೆ ಇಡೀ ಸಮಾಜದ ಬೇಡಿಕೆಯನ್ನು ಕೈಗೆತ್ಕೊಂಡು ಕಾರ್ಮಿಕ ವರ್ಗ ಇಡೀ ಸಮಾಜಕ್ಕೆ ಕೆಲಸ ಮಾಡುವಂಥ ಒಂದು ವರ್ಗ ಆಗಿ ಇವತ್ತು ಬೆಳೀತಾ ಇದೆ ಅಂಥೇಳಿ ಹೇಳಿ. ಆ ಸ್ಟ್ರೆಂತ್ ಪೂರ್ತಿ ಬಂದಿದೆಯಾ ಕೇಳಿದರೆ ಇಲ್ಲ, ಬಟ್ 2015ರ ಒಂದು ಮುಷ್ಕರ ಅಂತೇಳಿ ಹೇಳೋ ಒಂದು ಆಶಾದಾಯಕ ಬೆಳವಣಿಗೆ ಆಗಿದೆ. 15 ಕೋಟಿ ಜನ ಆ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಸೊ ಅದರಿಂದ ಈ ರೀತಿಯಾಗಿ ನಮ್ಮ ಚಳವಳಿಗಳು ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಈ ಸಲ ನೀವು ನೆನ್ಪು ಮಾಡ್ಕೊಳ್ಬೇಕೇನೆಂದರೆ, ಈಗ 2016 ಸೆಪ್ಟೆಂಬರ್ 2ಕ್ಕೆ 1 ದಿವಸದ ಮುಷ್ಕರ, ಆದರೆ 2013ರಲ್ಲಿ 2 ದಿವಸದ ಮುಷ್ಕರ ಆಗಿದೆ. 2 ದಿವಸದ ಮುಷ್ಕರ, ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಅದು 2 ದಿವಸದ ಮುಷ್ಕರ ಆಗಿರಲಿಲ್ಲ. ಸೊ ಆ ರೀತಿಯಾಗಿ ಒಟ್ಟಾರೆಯಾಗಿ ಎಲ್ಲ ಮತ್ತು ಇನ್ನೊಂದೇನೆಂದರೆ ಐಕ್ಯ ಮುಷ್ಕರ ಆಗ್ತಾ ಇದೆ. ಮೊದಲು 1 ಯೂನಿಯನ್ 2 ಯೂನಿಯನ್ ಮಾತ್ರ ಮುಷ್ಕರ ಮಾಡ್ತಾಯಿದ್ರು ಅಥವಾ ಹೋರಾಟ ಮಾಡ್ತಾಯಿದ್ರು. ಇವತ್ತು 11 ಸಂಘಟನೆಗಳನ್ನು ಸೇರಿಸ್ಕೊಂಡು ಮುಷ್ಕರ. ಈಗ ಐಕ್ಯ ಮುಷ್ಕರದಲ್ಲಿ ಯಾಕೆ ಈ ಬೀಡಿ ಕಾರ್ಮಿಕರ ಬಗ್ಗೆ ಐಕ್ಯ ಮುಷ್ಕರ ಆಗುದಿಲ್ಲ ಅನ್ನುವಂಥದ್ದು ಅಲ್ಲ, ಈ ಬೀಡಿ ಕಾರ್ಮಿಕರ ಬಗ್ಗೆನೂ ನಾವು ಇದು ಮಾಡ್ತಾ ಇದ್ದೀವಿ. ಬೀಡಿ ಕಾರ್ಮಿಕರು ಎಲ್ಲ ಸಂಘಟನೆಯವರನ್ನು ಸೇರಿಸ್ಕೊಂಡು ಒಂದು ಹೋರಾಟ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ವಿಭಾಗದಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕಟ್ಟಡ ಕಾರ್ಮಿಕರದ್ದು ಮೊನ್ನೆ ರಾಜ್ಯ ಲೇಬರ್ ಮಿನಿಸ್ಟರ್ ಜೊತೆ ಮಾತುಕತೆ ಇತ್ತು. ಒಂದು 5-6 ಕಟ್ಟಡ ಕಾರ್ಮಿಕರ ಸಂಘಗಳ ಜೊತೆಯಾಗಿ ಸೇರಿಕೊಂಡು ಇದು ಮಾಡಿದ್ವಿ. ಕಳೆದ ವರ್ಷ ಅಂಗನವಾಡಿ ನೌಕರದ್ದು ಮುಷ್ಕರ ಆಯಿತು, ಅಲ್ಲಿನೂ ಕೂಡ 2-3 ಸಂಘಟನೆಗಳನ್ನು ಸೇರಿಸ್ಕೊಂಡು ಮುಷ್ಕರ, ಅದೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾವು ಸಪ್ರೇಟಾಗಿ ಮಾಡಬೇಕು ಅಂತೇಳಿ ಏನಿಲ್ಲ, ಎಲ್ಲರೂ ಸೇರಿಸ್ಕೊಂಡು ಮಾಡುವಂಥ ಪ್ರಯತ್ನ ಈವನ್ ಬೀಡಿ ಕಾರ್ಮಿಕರ ಬಗ್ಗೆನೂ ಇದೆ. ಮತ್ತು ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಅವ್ರ ಕೇಂದ್ರ ಸರ್ಕಾರ ನಮ್ಮನ್ನು ಮಾತುಕತೆಗೆ ಕರೆದ್ರೆ ಆವಾಗ ಅದೆಲ್ಲ ಒಂದೊಂದಾಗಿ ಹೇಳೋದು ಅಲ್ಲಿ ಬರ್ತದೆ. ಅಲ್ಲಿ ಅದನ್ನ ಬೀಡಿ ಕಾರ್ಮಿಕರ ಪರಿಸ್ಥಿತಿ ಇವತ್ತಿನ ಇಂಪಾರ್ಟೆಂಟ್ ಅಂತೇಳಿ ಹೇಳಿ ಅಲ್ಲಿ ಅದನ್ನು ಹೇಳೋದು. ಈಗ ಪ್ರಶ್ನೆ ಏನಂದರೆ, ಕೇಂದ್ರ ಸರ್ಕಾರ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ರು ಇನ್ನೂ ಅದನ್ನು ಮಾತುಕತೆಗಾಗಲಿ ಲೋಕಸಭೆಯಲ್ಲಿ ಅವ್ರದ್ದು ಅನೌನ್ಸ್ಮೆಂಟ್ ಮಾಡೋದಾಗಲಿ ಚರ್ಚೆಗೆ ಇಡೋದಾಗಲಿ ಅವ್ರು ಮಾಡ್ತಾ ಇಲ್ಲ. ಅಲ್ಲ, ನೀವು ಒಂದು ಪ್ರಪೋಸಲ್ ರೆಡಿ ಮಾಡಿ ಕೊಡ್ಬೋದಲ್ಲ ಸರ್ಕಾರದ ಮುಂದೆ ಒಂದು ಪ್ರಪೋಸಲ್. ಅದನ್ನೇ ನಾನು ಹೇಳಿದ್ದಲ್ಲ, ಜೂನ್ ತಿಂಗಳಲ್ಲಿ ನಮ್ಮ ಬೀಡಿ ಕಾರ್ಮಿಕರು, ನಮ್ಮ CITU ಬೀಡಿ ಆಲ್ ಇಂಡಿಯಾ ಬೀಡಿ ವರ್ಕರ್ಸ್ ಫೆಡರೇಷನ್ ಅದರದ್ದು ಮೀಟಿಂಗ್ ಇದೆ. ಅದರ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಾವು ಒಂದು ಪ್ರಪೋಸಲ್ ಏನು ಮಾಡಬೇಕು ಅಂತೇಳಿ ಹೇಳುವಂಥ ಪ್ರಪೋಸಲ್. ಅಲ್ಲ, ಯಾಕಂದರೆ ಈಗ ಸರ್ಕಾರ ಕೆಲವು ಸಲ ಏನಾಗುತ್ತೆ ಅಂದರೆ, ನಮ್ಮ ವ್ಯವಸ್ಥೆ ಜಡ್ಡುಗಟ್ಟಿದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಹುತೇಕ ನಮ್ಮ ಪ್ರತಿಭಟನೆಗಳ ಒಂದು ಸಂಖ್ಯೆ ಕೂಡ ಕೌಂಟ್ ಆಗ್ತದೆ. ಇಂಥ ಪ್ರತಿಭಟನೆ ಈಗ ಇಂಟೆಲಿಜೆನ್ಸಿ ರಿಪೋರ್ಟಲ್ಲಿ ತಗೊಳ್ತಾರೆ. ವ್ಯವಸ್ಥೆ ಆಗಿದೆ ನಮ್ಮ ಸರ್ಕಾರದ ವ್ಯವಸ್ಥೆನೇ ಇಂಪಾರ್ಟೆಂಟ್, ಗುಪ್ತಚರ ಇಲಾಖೆಯವರು, ಮಾಧ್ಯಮದವ್ರದ್ದು, ಆಮೇಲೆ ಬೇರೆ ಬೇರೆ ಅಂತ ಪೊಲೀಸ್ ರಿಪೋರ್ಟು, ಈ ಎಲ್ಲ ರಿಪೋರ್ಟ್ಗಳ ಮೇಲೆ ಅಲ್ಲಿಂದಲೇ ಇಂಥ ಪ್ರತಿಭಟನೆ ಎಷ್ಟು ಜನ ಇದ್ದಾರೆ, ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ, ಇವರ ಸ್ಟ್ರೆಂತ್ ಎಷ್ಟು ಅನ್ನುವಂಥ ಒಂದು ಅಳತೆ ಮಾಪಕವಾಗಿ ಬರುವಂಥ ವಿಚಾರದಲ್ಲಿ ನೀವೊಂದು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಈ ಬೀಡಿ ಕಾರ್ಮಿಕರ ಅಥವಾ ಕೋಟ್ಪಾ ಕಾಯ್ದೆ ಜಾರಿ ಆದರೆ ಏನೇನು ಸಮಸ್ಯೆಗಳಾಗಬಹುದು ಅಥವಾ ಪೂರ್ವಭಾವಿಯಾಗಿ ಈ ರೀತಿಯ ಚರ್ಚೆಗೆ ಏನೇನು ಅವಕಾಶಗಳಾಗಬೇಕು, ಯಾವ ವರ್ಗದ ಕಾರ್ಮಿಕರಿಗೆ ಯಾವ ರೀತಿಯ ಉದ್ಯೋಗಗಳನ್ನು ಅಥವಾ ಕೆಲಸಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದನ್ನು ಒಂದು ಪ್ರಪೋಸಲ್, ಒಂದು ಸಿದ್ಧತೆ ಮಾಡಿಕೊಂಡು ಸರ್ಕಾರದ ಮುಂದಿಟ್ಟರೆ ಬಹುಶಃ ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಮಿಕ ವರ್ಗ ಅಥವಾ ಸಂಘಟನೆಗಳನ್ನು ಸರ್ಕಾರ ಚರ್ಚೆಗೆ ಕರೀಬಹುದೇನು ಅಂತ. ಅಲ್ಲ, ಈಗ ನೋಡಿ, ಚರ್ಚೆಗೆ ಯಾವಾಗ ಕರೀತಾರೆ? ಕರೀತಿಲ್ಲ.
ಕರೀತಾ ಇಲ್ಲ. ಈಗ ನಾನು ಇವಾಗಲೇ ಹೇಳಿದೆ ಒಂದು ಉದಾಹರಣೆ ಏನು, ರಾಜ್ಯಸಭೆಯಲ್ಲಿ ಅದನ್ನು ರೇಸ್ ಮಾಡಿದಾಗ ಕಾರ್ಮಿಕರ ಪರವಾಗಿ ಒಂದು ಯೂನಿಯನ್ನ ಜನರಲ್ ಸೆಕ್ರೆಟರಿ CIT ಜನರಲ್ ಸೆಕ್ರೆಟರಿ ಅದನ್ನು ಅಲ್ಲಿ ರೇಸ್ ಮಾಡಿದಾಗ ಅದನ್ನು ಸರ್ಕಾರಕ್ಕೆ ನಿಜವಾಗ್ಲೂ ಆಸಕ್ತಿ ಇದ್ದಿದ್ರೆ ಅವರು ರಾಜ್ಯಸಭೆ ಮೆಂಬರ್ನು ಕರೆದು ಮಾತಾಡ್ಬೋದಾಗಿತ್ತು ಅಥವಾ ಕಾರ್ಮಿಕ ಸಂಘಟನೆಗಳನ್ನು ಕರೆದು ಮಾತಾಡ್ಬೋದಾಗಿತ್ತು, ಮಾತಾಡಿಲ್ಲ. ಹಾಗೇನೆ ಸೆಪ್ಟೆಂಬರ್ 2 ಕಳೆದ ವರ್ಷದ ಮುಷ್ಕರ ಆದಾಗ ಕಾರ್ಮಿಕ ಸಂಘಟನೆ ಮುಷ್ಕರ ಮಾಡುವ ಮೊದಲು ಒಂದು 2-3 ದಿವಸದ ಮೊದಲು ಮಾಡಬೇಡಿ ಅಂತೇಳಿ ಕರೆದು ಮಾತಾಡಿದ್ರೆ ಅಷ್ಟೇ ಬಿಟ್ಟರೆ, ಮುಷ್ಕರ ಆದ ನಂತರ ನೀವು ಇಲ್ಲ ಹಿಂದೆ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ, ಇದನ್ನು ಬಗೆಹರಿಸೋಣ ಅಂತೇಳಿ ಹೇಳಿ ಮಾಡಿಲ್ಲ. ಒಂದು ಉನ್ನತ ಮಟ್ಟ ಸಮಿತಿ ಮಾಡಿದರೆ ಆ ಸಮಿತಿಯೇ ಸೇರಲಿಲ್ಲ, ಕೇಂದ್ರ ಮಂತ್ರಿಗಳು ಸೇರಿ ಈ ರೀತಿಯಾಗಿ ಬೇಡಿಕೆಗಳನ್ನ ಒಟ್ಟಾರೆಯಾಗಿ ಸರ್ಕಾರ ಇದ್ರ ಬಗ್ಗೆ ಕಾರ್ಮಿಕ ವರ್ಗದ ಬಗ್ಗೆ ನಿರ್ಲಕ್ಷ್ಯತನ ತೋರಿಸ್ತಾ ಇದೆ. ಅದರಿಂದ ಒಂದು ಭಾಗ ಆಗಿನೇ ಕಾರ್ಮಿಕ ಕಾನೂನುಗಳಿಗೆ ವಿಶೇಷವಾದ ತಿದ್ದುಪಡಿ ತಂದು ನಮ್ಮ ದೊಡ್ಡ ದೊಡ್ಡ ಮಾಲೀಕರಿಗೆ ಮತ್ತೆ ವಿದೇಶಿ ಮಾಲೀಕರಿಗೆ ಅನುಕೂಲ ಆಗುವಂತ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ಇವರು ಸರ್ಕಾರಗಳು ಇವತ್ತು ಕಾರ್ಮಿಕರ ಪರವಾಗಿಲ್ಲ ಅಂತೇಳಿ ಹೇಳುವಂಥದ್ದು ನಾವು ರಾಜ್ಯ ಸರ್ಕಾರ ಕೂಡ ಅಷ್ಟೇ. ಬೆಂಗಳೂರು ಹೋರಾಟ ನಡೀತು, ಕಮಿಟಿ ಮಾಡಿದ್ರು, ಮತ್ತೆ ಮುಖ್ಯಮಂತ್ರಿಗೆ ಟೈಮೇ ಇಲ್ಲ ಕರೆಯಲಿಕ್ಕೆ. ಓಕೆ ಈಗ ಸಾಕಷ್ಟು ನಾವು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಕಾರ್ಮಿಕ ವರ್ಗದ ಬಗ್ಗೆ, ಬೀಡಿ ಕಾರ್ಮಿಕರ ಬಗ್ಗೆ. ಏನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂದರೆ ಅದು ಸಂಪೂರ್ಣವಾಗಿ ಏನು ದಶಕಗಳಿಂದ ಸಂತ್ರಸ್ತರಾಗಿಂತ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗಳಾಗಿ ವರ್ಗವಾಗಿ ಇರುವಂಥ ಸಮಾಜದ ಕಾರ್ಮಿಕ ವರ್ಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಬಹುಶಃ ಇದೊಂದು ಗಂಭೀರವಾದ ಚರ್ಚೆ ಅಂತ ನಾನಂದು ಭಾವಿಸ್ತೇನೆ. ಕಾರ್ಮಿಕ ಸಂಘಟನೆಗಳು ಕೂಡ ಎಲ್ಲ ಹಂತದಲ್ಲೂ ಅವರು ಸಕ್ಸಸ್ ಅಂತ ಹೇಳಲಿಕ್ಕೆ ಆಗಲಿಲ್ಲ ಅಂದರು, ಸಾಕಷ್ಟು ಹಂತಗಳಲ್ಲಿ ಅವರು ಯಶಸ್ಸನ್ನು ಗಳಿಸಿದ್ದಾರೆ. ಬಟ್ ನನಗೆ ಎಲ್ಲೋ ಒಂದು ಕಡೆ ಕಾರ್ಮಿಕ ವರ್ಗ ಮತ್ತು ಕಾರ್ಮಿಕ ಸಂಘಟನೆಗಳ ಸಂಬಂಧಗಳು ಎಲ್ಲ ಸಕ್ಸಸ್ ಆಗಿಲ್ಲ. ಒಂದು ಸಾಧನೆ ಕಾರ್ಮಿಕ ಸಂಘಟನೆಯ ಹೋರಾಟದ ಸಾಧನೆ ಮತ್ತು ಕಾರ್ಮಿಕ ಸಂಘಟನೆ ಮತ್ತು ಕಾರ್ಮಿಕ ವರ್ಗದ ನಡುವಿನ ಸಾಮರಸ್ಯ ಎಲ್ಲ ಒಂದು ಕಡೆ ಕಂಪ್ಲೀಟ್ ಸಕ್ಸಸ್ ಅಂತ ಅನಿಸೋದಿಲ್ಲ. ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವೊಂದು ಗುರಿ ಇಟ್ಕೊಂಡಿರ್ತೀವಿ. ಆ ಗುರಿ ಇಟ್ಕೊಂಡ್ರೆ ಎಲ್ಲವೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗುವ ಪ್ರಯತ್ನ ಮಾಡಬೇಕು. ಅಲ್ಲ, ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಈಗ ನಿಮ್ಮಲ್ಲಿ ಒಂದು CIT ಇದೆ, ಇನ್ನೊಂದು ಎಲ್ಲ ಇದೆ. ಸೊ ಎಲ್ಲ ಒಂದು ಕಡೆ ನಮ್ಮ ಸಂಘಟನೆ ಗಟ್ಟಿ ಆಗಬೇಕು ಅನ್ನುವಂತ ಒಂದು ಒತ್ತಡದಲ್ಲಿ ಈ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತಾ ಇವೆಯಾ? ಅದರಿಂದಾಗಿ ನಿಮ್ಮ ಸರ್ಕಾರಗಳು ಕಾರ್ಮಿಕ ವರ್ಗವನ್ನ ನಿರ್ಲಕ್ಷ್ಯಕ್ಕೆ ಅಥವಾ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇಲ್ಲ, ಅದು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ CIT ಪ್ರತ್ಯೇಕ ಸಂಘಟನೆ ಮಾಡುವಾಗ್ಲೂ CIT ನಮ್ದು ಉದ್ದೇಶ ಏನಿತ್ತಂದ್ರೆ ಐಕ್ಯತೆ ಮತ್ತು ಐಕ್ಯ ಹೋರಾಟ ಅಂತ, ಅಂದ್ರೆ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಸೇರಿಸ್ಬೇಕು, ನಾವು ಹೋರಾಟ ಮಾಡಬೇಕು ಅನ್ನುವಂಥದ್ದೇ ನಮ್ದು ಉದ್ದೇಶ ಇತ್ತು. ಆ ಸಂದರ್ಭದಲ್ಲಿ ಕೂಡ ನಮ್ಮನ್ನ ದೂರ ಇಡ್ಲಿಕ್ಕೆ ಕೆಲವರೆಲ್ಲ ಪ್ರಯತ್ನ ಮಾಡ್ತಾನೆ ಇದ್ರು. ಆದರೆ ಇವರು ಎಲ್ಲ ಪ್ರಯತ್ನದ ನಡುವೆನೂ ಎಲ್ಲರನ್ನೂ ಸೇರಿಸ್ಕೊಂಡು ಇದು ಮಾಡಲಿಕ್ಕೆ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅದರ ಒಂದು ಭಾಗ ಆಗಿನೇ 11 ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿದ್ದು. ಮತ್ತೆ ಇವತ್ತು ಅದೇ ಐಕ್ಯತೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ BJP ಸರ್ಕಾರ ಬಂದ ನಂತರ BMSನವರು ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾರೆ. ಅದು ಬಿಟ್ರೆ ಬೇರೆ ಎಲ್ಲರ ಐಕ್ಯತೆಯನ್ನ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಮತ್ತೆ 15 ಕೋಟಿ ಜನ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ದೊಡ್ಡ ಸಂಖ್ಯೆ. ಸೊ ಅದರಿಂದ ನಾವು ಐಕ್ಯತೆಗೆ ವಿರುದ್ಧ ಆಗಿಲ್ಲ. ಮತ್ತೆ ಐಕ್ಯತೆನ ನಾವು ವೈಯಕ್ತಿಕ ಯೂನಿಯನ್ನ ಪ್ರೆಸ್ಟೀಜನ್ನು ಕೂಡ ಇಟ್ಕೊಂಡಿಲ್ಲ. ಮತ್ತೆ ನಮ್ಮಲ್ಲಿ ಮತ್ತೆ ಇವತ್ತು ಜಾಗತೀಕರಣ ನೀತಿ, ಉದಾರೀಕರಣ ನೀತಿ ಕಾರ್ಮಿಕ ವರ್ಗದ ಮೇಲೆ ಎಷ್ಟು ದೊಡ್ಡ ಪ್ರಹಾರ ಮಾಡ್ತಾ ಇದೆ ಅಂತೇಳಿ ಹೇಳಿದ್ರೆ ಐಕ್ಯತೆ ತನ್ನಿಂತಾನೇ ಬೆಳೆದು ಬರುವಂತ ಪರಿಸ್ಥಿತಿ ಕೂಡ ಇದೆ. ಅದಕ್ಕೆ ನಾವು ಪೂರಕವಾಗಿ ನಾವು CIT ವತಿಯಿಂದ ಅಂತೂ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದೆ. BMSನವರು ಒಲ್ಲದ ಮನಸ್ಸಿನಿಂದ ಅವರಿಗೆ ಒತ್ತಡ ಬಂದದ್ರಿಂದ ಅವರು ಹಿಂದಕ್ಕೆ ಹೋದ್ರೆ ಅಷ್ಟೇ ಹೊರತು ಇಲ್ಲೇ ಇದ್ರೆ ಎಲ್ಲರೂ ಕೂಡ ಇದಕ್ಕೆ ಐಕ್ಯತೆ ಬಗ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಹಿಂದಕ್ಕೆ ಹೋಗುವಂತ ಪ್ರಶ್ನೆ ಇಲ್ಲ. ಬಟ್ ಮುಂದಕ್ಕೆ ಇನ್ನಷ್ಟು ಡೆವಲಪ್ ದೊಡ್ಡ ಹೋರಾಟಗಳು ಬರ್ತವೆ, ಪ್ರಯತ್ನ ಮಾಡ್ತಾ ಕೂಡ ಖಂಡಿತ ಬಂದೇ ಬರ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಎಸ್ ವೀಕ್ಷಕರೇ, ಈಗ ನಾವು ಸಾಕಷ್ಟು ಹೊತ್ತು 2 ಗಂಟೆಗಳ ದೀರ್ಘವಾದಂಥ ಚರ್ಚೆಯನ್ನು ನಾವು ಮಾಡಿದ್ವಿ. ಕಾರ್ಮಿಕ ವರ್ಗಕ್ಕೆ ಇರುವಂತಹ ಏನು ಸಮಸ್ಯೆಗಳು,
ಮತ್ತು ಮಾಲೀಕರು ಮತ್ತು ಸರ್ಕಾರ ಮತ್ತು ಕಾರ್ಮಿಕ ವರ್ಗಕ್ಕೆ ಇರುವ ಸಂಘರ್ಷಗಳು, ಇದರ ಬಗ್ಗೆ ಸಾಕಷ್ಟು ಏನು ಹೋರಾಟದ ಹಾದಿಯನ್ನು ತುಳಿದು ಬಂದಂಥ ಮುಖಂಡರು ನಮ್ಮ ಜೊತೆಗೆ ಹಂಚಿಕೊಂಡರು. ನಾವು ಒಂದು ಮಾಧ್ಯಮವಾಗಿ ಒಂದು ಕಾರ್ಮಿಕ ವರ್ಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬಹುದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಈ ಚರ್ಚೆಯನ್ನು ಹಮ್ಮಿಕೊಂಡಿದ್ವಿ. ಈ ವ್ಯವಸ್ಥೆಯಲ್ಲಿ ಒಂದು ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗಳನ್ನು ಒಂದು ಮುಖ್ಯವಾಹಿನಿಗೆ ತರುವಂಥ ಒಂದು ವ್ಯವಸ್ಥೆ ಬಹಳ ಕಡಿಮೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಒಂದು ಸರ್ಕಾರ, ಬೇರೆ ಬೇರೆ ಹಂತದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಈ ಹಂತ ತ್ರಿಸ್ತರ ಪಂಚಾಯತ್ ಹಂತಗಳು ಎಲ್ಲ ಕಡೆ ಕೂಡ ನಾವು ಈ ಸಮಸ್ಯೆಗಳನ್ನು ಕಾಣ್ತೇವೆ. ಪರಸ್ಪರ ಹೊಂದಾಣಿಕೆಯ ಸಮಸ್ಯೆಗಳು, ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನು ಆದಷ್ಟು ಕಟ್ಟಕಡೆಗೆ ತಳ್ಳುವಂಥ ಒಂದು ವ್ಯವಸ್ಥೆ. ಸೊ ಇದೆಲ್ಲವೂ ಕೂಡ ನೇರವಾಗಿ ಪರಿಣಾಮ ಬೀಳೋದು ಕಾರ್ಮಿಕ ವರ್ಗದ ಮೇಲೆ. ಅದರಲ್ಲಿ ಹಂಚಿನ ಕಾರ್ಖಾನೆ ಕಾರ್ಮಿಕರಿರ್ಬೋದು, ಆಟೋ ಚಾಲಕ ಮಾಲಕರ ಕಾರ್ಮಿಕರ ಸಂಘ ಇರ್ಬೋದು, ಅಥವಾ ಬೀಡಿ ಕಾರ್ಮಿಕರ ಸಂಘ ಇರ್ಬೋದು. ಉದಾಹರಣೆಗೆ ಈಗ ಬೀಡಿ ಕಾರ್ಮಿಕರ ಸಂಘಟನೆಯಲ್ಲಿ ಭಾಳ ಸಾಕಷ್ಟು ಕೆಲಸಗಳ ನಡೆದಿದೆ, ಹೋರಾಟ ನಡೆದಿದೆ, ಒಂದು ಹಂತದ ಯಶಸ್ಸನ್ನು ಅವರು ಗಳಿಸಿದ್ದಾರೆ. ಆದರೆ ಈ ಕೋಟ್ಪಾ ಕಾಯ್ದೆ ಅನುಷ್ಠಾನಕ್ಕೆ ಆದರೆ ಖಂಡಿತವಾಗಿ ಅವರು ಬೀದಿ ಪಾಲಾಗೋದ್ರಲ್ಲಿ ಸಂಶಯ ಇಲ್ಲ. ಹಾಗಾದಾಗ ದೇಶದ ಕೋಟ್ಯಂತರ ಕಾರ್ಮಿಕ ವರ್ಗ ದಂಗೆ ಹೇಳೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಒಂದೊಮ್ಮೆ ಕೇಂದ್ರ ಸರ್ಕಾರ ಇಂತಹ ಒಂದು ಯೋಜನೆ ಜಾರಿಗೆ ಮುಂದಾದಲ್ಲಿ ಖಂಡಿತವಾಗಿ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿನಲ್ಲಿ ಆದಂತಹ ಒಂದು ಪ್ರತಿಭಟನೆಯ 10 ಪಟ್ಟು ಹೆಚ್ಚಿನ ಒಂದು ಪ್ರತಿಭಟನೆಯನ್ನು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಎದುರಿಸೋದು ಶೇಕಡ 100 ಸತ್ಯ ಅನ್ನುವಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ನಮ್ಮಲ್ಲಿ ಒಂದು ಗಾದೆ ಇದೆ, ಒಂದು ಮಾತಿದೆ, ಮನುಷ್ಯ ನೆಲದ ಹೊರಗೆ ಬಗ್ತಾನೆ, ಅದಕ್ಕಿಂತ ನಂತರ ಬಗ್ಲಿಕ್ಕಾಗಲ್ಲ, ಎದ್ದು ನಿಂತ್ಕೊಳ್ಬೇಕು ಅಂತ. ಪ್ರತಿಯೊಂದು ವ್ಯವಸ್ಥೆಯೂ ಹಾಗೆ, ಪ್ರತಿಯೊಂದು ವ್ಯಕ್ತಿಯ ಜೀವನವೂ ಹಾಗೆ, ಕಾರ್ಮಿಕ ವರ್ಗದ ಜೀವನವೂ ಕೂಡ ಹಾಗೆ. ಒಂದು ಹಂತದವರೆಗೆ ಬಗ್ತಾರೆ, ಆ ನಂತರ ಬಗ್ಲಿಕ್ಕೆ ಆಗುದಿಲ್ಲ, ಮೇಲೆ ಎದ್ದು ನಿಲ್ಲಬೇಕಾದಂಥ ಸ್ಥಿತಿ. ಆದರೆ ಇದನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆ ಹಾಗೂ ಏನು ಅನುಷ್ಠಾನ ಯೋಜನಾ ಸಮಿತಿಗಳು ಇದನ್ನು ಸ್ಪಷ್ಟವಾಗಿ ಗಮನದಲ್ಲಿಟ್ಟುಕೊಳ್ಬೇಕು. ಕಾರ್ಮಿಕ ವರ್ಗ ಯಾವತ್ತೂ ಕೂಡ ಏನು ಇವರು ಬಾಲಕೃಷ್ಣ ಶೆಟ್ಟರು ಹೇಳಿದರು, ಕಾರ್ಮಿಕ ವರ್ಗ ಸೋತಿದೆ ಅಲ್ಲ, ಏನು ಅದರ ಹೋರಾಟದ ಮಾರ್ಗ ಬದಲಾವಣೆ ಮಾಡಿದೆ. ಇದು ಏನೇ ಇರಲಿ, ಅದಲ್ಲ, ಮಾರ್ಗ ಬದಲಾವಣೆ ಮಾಡಿದೆಯೋ ವರ್ಗ ಸೋತಿದೆಯೋ ಅನ್ನೋದಕ್ಕಿಂತಲೂ ಕಾರ್ಮಿಕರು ಜೀವಂತವಾಗಿದ್ದಾರೆ, ಕಾರ್ಮಿಕರ ಸಮಸ್ಯೆ ಜೀವಂತವಾಗಿದೆ. ಕಾರ್ಮಿಕರ ಸಮಸ್ಯೆ ಜೀವಂತ ಆಗಿರೋಲ್ಲರಿಗೆ ಕಾರ್ಮಿಕರು ಖಂಡಿತವಾಗಿ ತಾಳ್ಮೆ ಕೆಡದೆ ಅದರ ಯಶಸ್ಸಿಗೆ ಹೋರಾಟಕ್ಕೆ ಸಿದ್ಧತೆ ನಡೆಸ್ತಾರೆ. ಯಾವುದೇ ಕಾರ್ಮಿಕ ಸಂಘಟನೆಗಳು ಇರಲಿ ಇಲ್ಲದೇ ಇರಲಿ, ಕಾರ್ಮಿಕರು ಅವರ ಹಕ್ಕನ್ನು ಪಡ್ಕೊಳ್ಳಿಕ್ಕೆ, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕನ್ನಡಿಯಷ್ಟೇ ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಇಲಾಖೆಗಳು ಮತ್ತೆ ಪುನಃ ಸ್ವಲ್ಪ ಜಾಗೃತರಾಗಬೇಕು. ಕಾರ್ಮಿಕ ವರ್ಗವನ್ನು ತುಳಿಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಅಂತ ನಾವು ಏನು ಸ್ಪಂದನ ವಾಹಿನಿಯ ಮೂಲಕ, ಈ ವಿಶೇಷ ಕಾರ್ಯಕ್ರಮದ ಮೂಲಕ ಸರ್ಕಾರ ಮತ್ತು ಇಲಾಖೆಗಳನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತಾ, ಇವತ್ತು ಈ ಏನು ಕಾರ್ಯಕ್ರಮಗಳಲ್ಲಿ 3 ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ನಮಗೂ ವೀಕ್ಷಕರಿಗೂ ಕೊಡುವ ಮೂಲಕ ಕಾರ್ಮಿಕ ಸಂಘಟನೆಯ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಇದು ಬಹುಶಃ ಮುಂದಿನ ಕಾರ್ಮಿಕ ವರ್ಗದ ಸಂಘಟನೆಗೆ ಮತ್ತು ಏನು ಅವರ ಯಶಸ್ಸಿಗೆ ಒಂದು ದಾರಿಯಾಗಲಿ, ನಮ್ಮ ಈ ಪಬ್ಲಿಕ್ ಮೇಲೆ ವೇದಿಕೆಯಾಗಲಿ ಅಂತ ಹೇಳ್ತಾ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಬೀಡಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಕಾರ್ಮಿಕ ವರ್ಗಕ್ಕಿರುವ ಸವಾಲುಗಳು, ಈ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ಶನಿವಾರ 8 ಗಂಟೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.